ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿನಿತ್ಯದ ಜೀವನದ ಜಂಜಾಟದಲ್ಲಿ ನಾವು ಎಷ್ಟು ಆರೋಗ್ಯಕರವಾಗಿರುವಂತಹ ಆಹಾರವನ್ನ ಸೇವಿಸ್ತೀವಿ ಅನ್ನುವಂಥ ಪ್ರಶ್ನೆಯನ್ನ ಕೇಳಿದ್ರೆ 99% ಜನ ಹೇಳುವಂಥದ್ದು ಖಂಡಿತವಾಗ್ಲೂ ನಾವು ಪ್ರತಿನಿತ್ಯ ಕೂಡ ಆರೋಗ್ಯಕರವಾಗಿರುವಂತಹ ಆಹಾರವನ್ನ ಕಡಿಮೆ ಸೇವಿಸ್ತಾ ಇದ್ದೀವಿ ಅಂತ. ಸ್ವೀಟ್ಸ್ ಆಗಿರ್ಬೋದು, ಸ್ಪೈಸಿ ಐಟಮ್ಗಳನ್ನಾಗಿರ್ಬೋದು, ಇವುಗಳೇ ಕೂಡ ಪ್ರತಿನಿತ್ಯದಲ್ಲಿ ಕೂಡ ನಮ್ಮ ಮೆನುವಲ್ಲಿ ಸೇರ್ಕೊಂಡು ಬಿಟ್ಟಿರುತ್ತೆ. ಆದರೆ ಪ್ರತಿಯೊಬ್ಬರು ಕೂಡ ಆರೋಗ್ಯಕರವಾಗಿರುವಂತಹ ಐಟಮ್ಗಳನ್ನ ಸೇವನೆ ಮಾಡಬೇಕು. ಅದರ ಜೊತೆಗೆ ನಾವು ನಮ್ಮ ಹೈಜೀನನ್ನು ಕಾಪಾಡಿಕೊಳ್ಳೋದಕ್ಕೆ ಇವಾಗ ಹೇಳೋದು ಅಂತ ಹೇಳಿದ್ರೆ ಬಾಡಿ ವಾಶ್ ಆಗಿರ್ಬೋದು, ಮೌತ್ ವಾಶ್ ಆಗಿರ್ಬೋದು, ಅಥವಾ ಸೋಪ್ಗಳಾಗಿರ್ಬೋದು, ಇವೆಲ್ಲವೂ ಕೂಡ ನೈಸರ್ಗಿಕವಾದಂತಹ ಉತ್ಪನ್ನಗಳಿಂದ ತಯಾರಾದಂತಹ ಐಟಮ್ಗಳು ಆಗಿರಬೇಕು ಅಂತ ನಾವು ಯೋಚನೆ ಮಾಡ್ತೀವಿ. ಆದರೆ ನಮಗೆ ಇಂತಹ ಐಟಮ್ಗಳು ಮಾರುಕಟ್ಟೆಯಲ್ಲಿ ಸಿಗೋದು ಸ್ವಲ್ಪ ಕಮ್ಮಿ ಆಗಿರುತ್ತೆ. ಆದರೆ ಇವೆಲ್ಲವೂ ಕೂಡ ಒಂದೇ ಸೂರಿನಡಿಯಲ್ಲಿ ಸಿಗಬೇಕು ಅನ್ನುವಂಥ ಉದ್ದೇಶದಿಂದಾಗಿ ಪುತ್ತೂರಿನ APMC ರಸ್ತೆಯ ಕ್ರಿಸ್ಟೋಫರ್ ಕಾಂಪ್ಲೆಕ್ಸ್ನಲ್ಲಿ ಅರಿವು ಎಂಟರ್ಪ್ರೈಸಸ್ ಲೋಕಾರ್ಪಣೆಗೊಂಡಿದೆ. ಇವರದ್ದು ಒಂದು ಉತ್ತಮವಾದಂತಹ ಧ್ಯೇಯ ಯಾವುದು ಅಂತ ಕೇಳಿದರೆ, ಸಣ್ಣ ಉದ್ಯಮದಾರರು ಏನಿದ್ದಾರೋ ಅವರನ್ನ ಸಂಪರ್ಕಿಸಿ ಅವರಿಗೆ ಉತ್ತಮವಾಗಿರುವಂತಹ ಮಾರುಕಟ್ಟೆಯನ್ನು ಒದಗಿಸಿ ಕೊಡಬೇಕು ಅನ್ನುವಂಥ ಉದ್ದೇಶದಿಂದಾಗಿ ಈ ಒಂದು ಅರಿವು ಎಂಟರ್ಪ್ರೈಸಸ್ ಲೋಕಾರ್ಪಣೆಗೊಂಡಿರುವಂಥದ್ದು. ನವರಾತ್ರಿಯ ಶುಭ ಸಂದರ್ಭದಲ್ಲಿ ಅರಿವು ಎಂಟರ್ಪ್ರೈಸಸ್ ಲೋಕಾರ್ಪಣೆಗೊಂಡಿದೆ. ಹಾಗಾದ್ರೆ ಬನ್ನಿ, ಸಂಪೂರ್ಣವಾಗಿರುವಂತಹ ಅರಿವು ಎಂಟರ್ಪ್ರೈಸಸ್ ಅಲ್ಲಿ ಯಾವೆಲ್ಲ ಐಟಮ್ಗಳು ಸಿಗುತ್ತೆ, ಬಂದಂತಹ ಗ್ರಾಹಕರು ಏನ್ ಹೇಳ್ತಾರೆ, ಇವೆಲ್ಲವನ್ನ ಕೂಡ ನೋಡ್ಕೊಂಡು ಬರೋಣ. ದಂಪತಿಗಳು ಸಮೇತರಾಗಿ ಬಂದಿದ್ದಾರೆ. ನಮಸ್ತೆ ಸರ್. ಅರಿವು ಎಂಟರ್ಪ್ರೈಸಸ್ ಲೋಕಾರ್ಪಣೆಯಾಗಿದೆ, ಸಂಸ್ಥೆಯ ಬಗ್ಗೆ ಏನು ಹೇಳ್ತೀರಿ ಸರ್? ಮೊದಲನೇಗೆ ಅರಿವು ಎಂಟರ್ಪ್ರೈಸಸ್ ಒಂದು ಪರಿಕಲ್ಪನೆಗೆ ಶಿವಾನಂದಣ್ಣ ಅವರಿಗೆ ಮೊದಲು ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಅವ್ರ ಬಗ್ಗೆ ಯಾವಾಗಲೂ ಹೇಳ್ತಾ ಇರ್ತೀನಿ. ಅವರು ನಮಗಿಂತ ಎಲ್ಲ ಯುವಕರಿಗಿಂತ ತುಂಬ ಫಾಸ್ಟ್ ಅವ್ರ ಯೋಚನೆ. ಸೊ ಪುತ್ತೂರು ಅಂತ ಒಂದು ಊರಿನಲ್ಲಿ ಈ ಥರ ಒಂದು ಪ್ಲ್ಯಾಟ್ಫಾರ್ಮ್ ಅಗತ್ಯ ಇತ್ತು. ಎಲ್ಲ ಹ್ಯಾಂಡ್ಮೇಡ್ ಪ್ರಾಡಕ್ಟ್ಸ್ ಒಂದು ಪ್ಲಸ್ ಯಾವುದೇ ಥರದ ಕೆಮಿಕಲ್ಸ್ ಇಲ್ಲದೇ ಇರೋಂತಹ ಪ್ರಾಡಕ್ಟ್ಸ್ನ ಪ್ರಮೋಟ್ ಮಾಡಲಿಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಬೇಕಿತ್ತು. ಪುತ್ತೂರಲ್ಲಿ ಈ ಥರ ತುಂಬ ಜನ ಮನೆಯಲ್ಲಿ ಮಾಡ್ತಾ ಇರೋಂಥ ಹಲವಾರು ಉದ್ಯಮಿಗಳಿದ್ದಾರೆ, ವುಮೆನ್ ಆಂಟ್ರಪ್ರನರ್ಸ್ ಇದ್ದಾರೆ. ಸೊ ಅವರೆಲ್ಲರಿಗೂ ಇದೊಂದು ವೇದಿಕೆ, ದಿಸ್ ಇಸ್ ಅ ಪ್ಲ್ಯಾಟ್ಫಾರ್ಮ್. ಇದು ಅತ್ಯಂತ ಯಶಸ್ವಿಯಾಗಿ ನಡೀಲಿ. ಇನ್ನೂ ಪುತ್ತೂರಿಂದ ಹಲವಾರು ಬ್ರಾಂಚಸ್ಗಳು ಕರ್ನಾಟಕಾದ್ಯಂತ, ದೇಶದಾದ್ಯಂತ ಆಗಲಿ, ಅವರೆಲ್ಲ ಈ ಥರ ಯೋಚನೆಗೆ ಇನ್ನೂ ಬೆಂಬಲ ಸಿಗುವಂಥ ಕೆಲಸಗಳು ಆಗಲಿ ಅಂತ ನಾವು ನಮ್ಮ ಎಲ್ಲರ ಪರವಾಗಿ ಅವ್ರಿಗೆ ವಾರ್ಮ್ ವಿಶಸ್ನ ಮತ್ತು ಆಲ್ ದ ವೆರಿ ಬೆಸ್ಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮಸ್ತೆ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಶಿವಾನಂದಣ್ಣಂಗೂ ಮತ್ತು ಸಿಂಚನ ಮತ್ತು ಸೃಜನ್. ಈ ಪುತ್ತೂರಲ್ಲಿ ಈ ರೀತಿದೊಂದು ಕಾನ್ಸೆಪ್ಟ್ ಬೇಕಿತ್ತು. ಎಲ್ಲರೂ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಎಲ್ಲ ಮನೇಲಿ ಮಾಡ್ತಾ ಇದ್ದಾರೆ, ಬಟ್ ಮಾರ್ಕೆಟಿಂಗ್ ಮಾಡಲಿಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಇರಲಿಲ್ಲ. ಹಾಗೆ ಅರಿವು ಅಂತ ಇವತ್ತೇನು ಸ್ಟಾರ್ಟ್ ಮಾಡಿದ್ದಾರೆ ತುಂಬ ಹೆಲ್ಪ್ಫುಲ್. ನಮ್ಮ ಥರ ಹೋಮ್ ಬೇಸ್ಡ್ ಇಂಡಸ್ಟ್ರೀಸ್ ಅವರಿಗೆ. ನಮ್ಮದು ಒಂದು ಪುಟ್ಟ ಸಂಸ್ಥೆ, 3 ಜನ ಹೆಣ್ಮಕ್ಳು ಸೇರಿ ಮಾಡಿರೋದು. ನಮ್ಮ ವಿಷನ್ ಇರೋದು ಈ ಬೀಡಿ ಕಟ್ಟೋದು ಅಂಥದನ್ನೆಲ್ಲ ನಿಲ್ಲಿಸಿ ಈ ಕ್ಯಾಂಡಲ್ ಮೇಕಿಂಗ್ ಕಿಟ್, ಇದು ಸೆಂಟೆಡ್ ಕ್ಯಾಂಡಲ್ಸ್ ಸೋಯಾ ವ್ಯಾಕ್ಸಲ್ಲಿ ಮಾಡೋದು, ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್. ನಮ್ಮದು 3 ಥರ ಪ್ರಾಡಕ್ಟ್ಸ್ ಇದ್ದಾವೆ ಆ್ಯಕ್ಚುಲಿ. ಒಂದು ಇದು ಸೋಯಾ ವ್ಯಾಕ್ಸ್, ಇದು ಸೆಂಟೆಡ್ ಕ್ಯಾಂಡಲ್ಸ್, ಎಲ್ಲ ಬೆಸ್ಟ್ ಫ್ರೇಗ್ರೆನ್ಸಸ್ ಉಪಯೋಗಿಸಿ. ಸೋಯಾ ವ್ಯಾಕ್ಸ್ ಅಂದರೆ ನ್ಯಾಚುರಲ್ ವ್ಯಾಕ್ಸನ್ಸ್. ಈ ಪ್ಯಾರಫಿನ್ ವ್ಯಾಕ್ಸ್ ಅಲ್ಲ, ನಾವು ಮಾಮೂಲಾಗಿ ಕ್ಯಾಂಡಲಲ್ಲಿ ಉಪಯೋಗಿಸೋದು ಪ್ಯಾರಫಿನ್ ವ್ಯಾಕ್ಸ್. ಅದ್ರದ್ದು ಇಟ್ಸ್ ಕೆಮಿಕಲಿ ನಾಟ್ ಗುಡ್, ಅದರದ್ದು ಫ್ಯೂಮ್ ಇನ್ಹೇಲ್ ಮಾಡೋದು. ಇದು ಆ್ಯಕ್ಚುಲಿ ತುಂಬ ಆರ್ಗ್ಯಾನಿಕ್ ಮತ್ತು ಹೆಲ್ತಿಗೂ ಒಳ್ಳೆಯದು. ಆಮೇಲೆ ತುಂಬ ಪರಿಮಳ ಕೊಡ್ತದೆ, ತುಂಬ ಟೈಮ್ ಕೊಡುತ್ತೆ. ಮೆಲ್ಟ್ ಆದಮೇಲೆ ಅದನ್ನ ಉಪಯೋಗಿಸ್ತಾನೂ ಇರ್ಬೋದು. ಅದರಾಗೆ ನಾವು ಇದೆಲ್ಲ ಒಂದು ಥೀಮ್ ಬೇಸ್ಡ್. ಬೆಸ್ಟ್ ಪ್ರಾಡಕ್ಟ್ಸ್ ಡಿಸ್ಪ್ಲೇ ಮಾಡಲಿಲ್ಲ, ಇದೊಂದು ರೆಪ್ರೆಸೆಂಟೇಷನ್ ಅಷ್ಟೇ. ಅಡೀವಾ ಅಂತ ನಮ್ಮ ಬ್ರ್ಯಾಂಡ್ ಹೆಸರು. ನಾವು ಈ ಫುಡ್ ಬೇಸ್ಡ್ ಕ್ಯಾಂಡಲ್, ಇದು ಕ್ಯಾಂಡಲ್ಲೇ ಆ್ಯಕ್ಚುಲಿ. ಹೌದು, ಫುಡ್ ಥರ ಇರ್ತದೆ. ನಿಮ್ಮ ಗಡ್ಬಡ್ ಐಸ್ ಕ್ರೀಮ್ ಇರ್ಬೋದು, ಆ ಥರ ಚಾಕ್ಲೇಟ್ ಮೋಕಾ, ಏನು ಥೀಮ್ ಕೊಡ್ತಾರೆ ಆ ಥರ. ಆಮೇಲೆ ಇದು ರೇಸನ್ ಅಂತ ನ್ಯಾಚುರಲ್ ಪಾಟ್ಸ್, ಇದು ಮಟೀರಿಯಲ್ ಪೌಡರಲ್ಲಿ ಮಾಡೋದು. ಇದೆಲ್ಲ ನಾವೇ ಹ್ಯಾಂಡ್ ಮೇಡ್ ಆ್ಯಂಡ್ ಹ್ಯಾಂಡ್ ಕೋಡ್. ನಾವೇ 3 ಜನ ಒಂದು ಚಿಕ್ಕ ವರ್ಕ್ಶಾಪ್ ಈಗ ಸದ್ಯದಲ್ಲಿ ಮಾಡ್ತಾ ಇರೋದು. ಮುಂದಿನ ವಿಷನ್ ತುಂಬ ಹೆಣ್ಮಕ್ಳಿಗೆ ಈ ಥರ ಉದ್ಯೋಗ ಕೊಡಬೇಕು ಅಂತ ಇಟ್ಕೊಂಡಿರೋ ಒಂದು ವಿಷನಲ್ಲಿ. ಇದು ಸ್ಮೆಲ್ ಮಾಡಿ ನೋಡಿ, ಇದನ್ನು ವಾರ್ಡ್ರೋಬ್ ಫ್ರೆಶ್ನರ್ ಅಂತ ವ್ಯಾಕ್ಸ್ ಟ್ಯಾಬ್ಲೆಟ್ ಹೇಳೋದು. ನಿಮ್ಮ ಈ ನ್ಯಾಫ್ತಲಿನ್ ಬಾಲ್ ಎಲ್ಲ ಇಡೋ ಬದಲು
ಇದನ್ನ ಇಡ್ಬೋದು, ಮತ್ತು ಇದೇನೂ ಆಗಲ್ಲ. ಆಲ್ಮೋಸ್ಟ್ 3 months ತನಕ ಸ್ಮೆಲ್ ಏನೂ ಆಗೋದಿಲ್ಲ. ಆಮೇಲೆ ಇದರಲ್ಲಿ ಕಲರ್ಸ್ ಇರೋದ್ರಿಂದ ಬಟ್ಟೆಗೂ ಏನೂ ಹಿಡಿಯೋದಿಲ್ಲ. ಈ ಥರ ಮಲ್ಟಿಪಲ್ ಪ್ರಾಡಕ್ಟ್ಸ್ ನಮ್ಮದು. ಇದೆಲ್ಲ ಈ ಟ್ರಿಂಕೆಟ್ ಬಾಕ್ಸ್, ಚಿಕ್ಕ ಜ್ಯುವೆಲ್ರಿ ಇಟ್ಕೊಳ್ಬೋದು, ಆ ಥರ ಎಲ್ಲ ಮನೇಲಿ. ಎಸೆನ್ಷಿಯಲಿ ನಾವೊಂದು ಹೋಮ್ ಡೆಕೋರ್, ಇದು ಲೈಫ್ ಸ್ಟೈಲ್ ಪ್ರಾಡಕ್ಟ್ಸ್ದು ಮ್ಯಾನುಫ್ಯಾಕ್ಚರರ್ಸ್ ನಾವು. ನಾವು ಈಗ ಸದ್ಯಕ್ಕೆ ವಾಟ್ಸಾಪಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಇದ್ದೇವೆ. ಅದಿವಾ ಲೈಫ್ ಸ್ಟೈಲ್ ಇಸ್ ಆರ್ ಹ್ಯಾಂಡಲ್ ಇನ್ಸ್ಟಾಗ್ರಾಮಿದ್ದು, ಮತ್ತು ವಾಟ್ಸಪ್ಪಲ್ಲಿದೆ. ಅದು ಡೀಟೇಲ್ಸ್ ಇಲ್ಲಿ ಕೊಡ್ತೇವೆ, ಕಾರ್ಡ್ಸ್ ಇಡಬೇಕು. ಸದ್ಯಕ್ಕೆ ಇಟ್ಸ್ ಆಲ್ ಇದು ಬೇಸ್ಡ್ ಆನ್ ಆರ್ಡರ್ ನಾವು ಪ್ರಿಪೇರ್ ಮಾಡೋದು ಐಟಮ್ಸ್. ಹೌದು, ಆ್ಯಕ್ಚುಲಿ ಒಂದು ಹಚ್ಬೋದಿತ್ತು, ನೋಡುವ. ಇದು ಇನ್ನೂ ತುಂಬ ಥರ ಪ್ರಾಡಕ್ಟ್ಸ್. ಇದು ಒಂದು ರೆಪ್ರೆಸೆಂಟೇಷನ್ ಅಷ್ಟೇ. ನಾವು ಥೀಮ್ ಬೇಸ್ಡ್, ಈಗ ನಿನ್ನೆ ತಾನೇ ಒಂದು ಆರ್ಡರ್ ಬಂದಿತ್ತು ಬೇಬಿ ಶವರಿಗೆ. ಚಿಕ್ಕ ಚಿಕ್ಕ ಬೇಬಿ ಫೀಟ್ ಆಗಿ ಎಲ್ಲ ವ್ಯಾಕ್ಸ್ ಟ್ಯಾಬ್ಲೆಟ್ಸ್ ಮಾಡ್ತೀವಿ, ಹ್ಯಾಂಪರ್ಸ್ ಮಾಡ್ತೀವಿ. ಈ ಥರ ಹ್ಯಾಂಪರ್ಸಲ್ಲಿ ಥರ ಐಟಮ್ಸ್ ಹಾಕಿ ಈ ಇದಕ್ಕೆ, ಮತ್ತು ಬೊಕೇಸ್ ಮಾಡ್ತೀವಿ. ಈ ರೋಸಸ್ ಮತ್ತು ಪ್ಲಾಸ್ಟಿಕಲ್ಲಿ ಸುತ್ತಿದ್ದು ಕೊಟ್ಟು, ಇದು ಜಸ್ಟ್ ಒಂದು ದಿನದ್ದಲ್ಲ, ಇದನ್ನು ಕೊಟ್ಟು ಮತ್ತು ಆ ರೋಸ್ನ ಅವರು ರೂಮ್ ಫ್ರೆಶ್ನರ್ ಆಗಿ ಇಟ್ಕೋಬೋದು, ಇಲ್ಲ ಫ್ಲೋಟಿಂಗ್ ಕ್ಯಾಂಡಲ್ ಥರ ಯೂಸ್ ಮಾಡ್ಬೋದು. ಆ ಥರ ತುಂಬ ಕಾನ್ಸೆಪ್ಟ್ಸ್ ಇದೆ. ನೆಕ್ಸ್ಟ್ ಟೈಮ್ ಬೆಟರ್ ಡಿಸ್ಪ್ಲೇ ಇಟ್ಟಿರ್ತೇವೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಪ್ರಗತಿಪರ ಕೃಷಿಕರಾಗಿರುವಂತಹ ದಂಬೆಕಾಲ ಸದಾಶಿವ ರೈ ಸರ್ ಇದ್ದಾರೆ, ಬನ್ನಿ ಮಾತಾಡಿಸೋಣ. ನಮಸ್ತೆ ಸರ್. ಅರಿವು ಎಂಟರ್ಪ್ರೈಸಸ್ ಲೋಕಾರ್ಪಣೆಯಾಗಿದೆ, ನಿಮ್ಮ ಶುಭ ಆಶೀರ್ವಾದ ಹೇಳೋದಾದ್ರೆ? ಮಾಲಿಂಗೇಶ್ವರನ ಹಾಗೆ ಮಹಾತಾಯಿ ಉಳ್ಳಾಲ್ತಿಯ ಈ ಕ್ಷೇತ್ರದಲ್ಲಿ ಸುದ್ದಿ ಮಾಧ್ಯಮದವರ ಮುಂದಾಳತ್ವದಲ್ಲಿ ಅನೇಕ ವರ್ಷಗಳಿಂದ ನಾನು ಕಂಡಂತೆ ಯಾವುದೇ ಕಪ್ಪು ಚುಕ್ಕೆ ಇಲ್ಲದಂತಹ ಕಾರ್ಯಕ್ರಮಗಳನ್ನು ಶಿವಾನಂದರ ನೇತೃತ್ವದಲ್ಲಿ ಕೊಡುವುದನ್ನು ನಾನು ಕಂಡಿದ್ದೇನೆ. ಈಗ ಅವರ ಪೀಳಿಗೆಯಾಗಿ ಅವರ ಮಕ್ಕಳು ಇದನ್ನು ಅನುಸರಿಸಿ ಮುಂದುವರಿಸುವಂತಹ ಯೋಚನೆ ಮತ್ತು ಯೋಜನೆಗಳು ಕಾರ್ಯರೂಪಕ್ಕೆ ಬರ್ತಾ ಇದೆ. ಇದೆಲ್ಲದಕ್ಕೂ ಕಾರಣ ಅವರ ಪ್ರಾಮಾಣಿಕತನ, ಸಮಾಜದ ಕಳಕಳಿಗೆ ಅವರು ಸ್ಪಂದಿಸುವಂತಹ ಆ ಒಂದು ವಿಧಾನ ಇದೆಯಲ್ಲ, ಇದೆಲ್ಲ ನಾವೆಲ್ಲ ಮೆಚ್ಚತಕ್ಕಂಥ ವಿಚಾರಗಳು. ಆದ್ದರಿಂದ ಯಾವುದೇ ಕಾರ್ಯಕ್ಕೆ ಅವರು ಕೈ ಹಾಕಿದರು, ಜನ ಮಾನಸ ಅವರ ಜೊತೆ ಇರುವ ರೀತಿಯಲ್ಲಿ ಅವರು ಕೆಲಸ ಮಾಡ್ತಾರೆ ಅಂತ ಹೇಳುವಂಥ ಭರವಸೆಯನ್ನು ನಾನು ಕೊಡಬಲ್ಲೆ. ನಾನು ಕಂಡಂತೆ ಶಿವಾನಂದರು ಯಾವತ್ತೂ ಹಣದ ಹಿಂದೆ ಹೋದವರಲ್ಲ, ಜನಗಳ ಹಿಂದೆ ಹೋದವರು, ಜನೋಪಕಾರಿಯಾಗಿ ಹೋದವರು. ಆದ್ದರಿಂದ ಎಲ್ಲ ಕಾರ್ಯರೂಪಕ್ಕೆ ಬರುವಂಥ ಮುಂದಿನ ಯೋಜನೆಗಳು ದೇವರ ಅನುಗ್ರಹ ಆಶೀರ್ವಾದದಿಂದ ಉತ್ತರೋತ್ತರ ಅಭಿವೃದ್ಧಿಯನ್ನು ಪಡೀಲಿ ಅಂತ ಹೇಳುವಂಥ ಶುಭಾಶಯದೊಂದಿಗೆ ನನ್ನ ಮಾತನ್ನು ಕೊನೆಗೊಳಿಸ್ತಾ ಇದ್ದೇನೆ. ಎಲ್ಲರಿಗೂ ಶುಭವಾಗಲಿ. ಬಿಜೆಪಿಯ ಮುಖಂಡರಾಗಿರುವಂತಹ ರಾಜೇಶ್ ಬನ್ನೂರು ಸರ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ಹೇಗಿದೆ ಸರ್ ಪ್ರಾಡಕ್ಟ್ಗಳು ಅರಿವು ಎಂಟರ್ಪ್ರೈಸಸ್? ಅರಿವು ಎಂಟರ್ಪ್ರೈಸಸ್ನ ಹೆಸರೇ ಒಂದು ರೀತಿಯ ಜನರನ್ನು ಅಟ್ರಾಕ್ಷನ್ ಮಾಡುವಂಥ ಹೆಸರು. ಯಾಕಂದರೆ ಅರಿವು ಎಂಬ ಶಬ್ದಕ್ಕೆ 100 ಅರ್ಥಗಳಿವೆ. ಅದರ ಒಳ್ಳೆಯ ಅರ್ಥ ಬರುವ ರೀತಿಯಲ್ಲಿ ಒಳ್ಳೆಯ ಶಾಪನ್ನು ಪುತ್ತೂರಿನ ಜನತೆಗೆ ಕೊಟ್ಟಿದ್ದೇವೆ. ಅದಕ್ಕೋಸ್ಕರ ಪುತ್ತೂರಿನ ಜನತೆಯ ಪರವಾಗಿ ತಮ್ಮ ಸಂಸ್ಥೆಗೆ ಶುಭ ಹಾರೈಕೆಗಳು ಸಲ್ಲಿಸ್ತಾ ಇದ್ದಾರೆ. ಒಂದು. ಎರಡನೇದಾಗಿ ಇವತ್ತು ರಾಸಾಯನಿಕ ವಸ್ತುಗಳ ತಯಾರಿಕೆಯಿಂದಾಗಿ ಎಷ್ಟೋ ಆಹಾರ ವಸ್ತುಗಳು ಮನುಷ್ಯನ ದೇಹದ ಮೇಲೆ ಅಥವಾ ಮನುಷ್ಯನ ಆರೋಗ್ಯದ ಬಗ್ಗೆ ತುಂಬ ತೊಂದರೆಯನ್ನು ಕೊಡ್ತಾ ಇದೆ. ಆ ನಿಟ್ಟಿನಲ್ಲಿ ಯಾವುದೇ ರಾಸಾಯನಿಕ ಪದಾರ್ಥವನ್ನು ಉಪಯೋಗ ಮಾಡೋದು, ಏನು ನಮಗೆ ದೇವರು ಪ್ರಕೃತಿಯಲ್ಲಿ ಕೊಟ್ಟಿದ್ದಾರೆ ಅದನ್ನೇ ಬಿಂಬಿಸಿ ಜನರಿಗೆ ಕೊಡುವಂಥ ವ್ಯವಸ್ಥೆ ಮಾಡಿದ್ದಕ್ಕೆ ಕೃತಜ್ಞತೆಯನ್ನು ಸಲ್ಲಿಸ್ತಾರೆ. ಜೊತೆಗೆ ಇದು ಒಳ್ಳೆಯ ಸಂಸ್ಥೆಯಾಗಿ ಬೆಳೆದು ಬರಲಿ, ಇದು ಪುತ್ತೂರಿನಲ್ಲೆಲ್ಲ ಹತ್ತೂರಲ್ಲಿ ಬೆಳಗಲಿ ಎಂಬ ಆಶಯದೊಂದಿಗೆ ಈ ಸಂಸ್ಥೆಗೆ ಶುಭವನ್ನು ಹಾರೈಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸುದ್ದಿ ಸಮೂಹ ಸಂಸ್ಥೆಗಳ ಆಡಳಿತ ನಿರ್ದೇಶಕರಾಗಿರುವಂತಹ ಡಾಕ್ಟರ್ UP ಶಿವಾನಂದ್ ಸರ್ ಇದ್ದಾರೆ. ಇವತ್ತು ಓಪನ್ ಆಗಿರುವಂತಹ ಅರಿವು ಎಂಟರ್ಪ್ರೈಸಸ್ನ ಮಾಲಕರು ಹಾಗೇನೆ ಕೃಷ್ಣ ಪ್ರಸಾದ್ ಸರ್ ಕೂಡ ಇದ್ದಾರೆ. ನಮಸ್ತೆ ಸರ್. ಫಸ್ಟ್ ಆಫ್ ಆಲ್ ಕಂಗ್ರಾಟ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೊಸದಾಗಿರುವಂತಹ ಅರಿವು ಎಂಟರ್ಪ್ರೈಸಸ್ ಇವತ್ತು ಓಪನ್ ಆಗಿದೆ. ಹೊಸ ಯೋಜನೆಗಳು ಬರೋದು UP ಶಿವಾನಂದ್ ಸರ್ಗೆ ಮಾತ್ರ ಅನ್ನುವಂತ ತುಂಬಾ ಜನ ಗಣ್ಯರು ಹೇಳಿದ್ರು ಸರ್. ಈ ಅರಿವು ಎಂಟರ್ಪ್ರೈಸಸ್ ಬಗ್ಗೆ ಹೇಳೋದಾದ್ರೆ ಈಗ ನಿಮ್ಮ ಶುಭಾಶಯ ಬಹಳ ಬೇಗ ಆಯಿತು ಅಂತ ನನಗೆ ಆಯ್ತು. ಯಾಕೆಂದರೆ ಇದು ಒಂದು ರೀತಿಯ ಅರಿವು ಅಂತ ಹೇಳುವಂಥ ಒಂದು ಹೊಸ ಕಾನ್ಸೆಪ್ಟನ್ನು 2 ವರ್ಷದಿಂದ ಯೋಚನೆ ಮಾಡಿಕೊಂಡಿದ್ದೇವೆ. ಇಂಪ್ಲಿಮೆಂಟ್ ಮಾಡಲಿಕ್ಕೆ, ಪ್ರಾರಂಭ ಮಾಡಲಿಕ್ಕೆ ಭಾಳ ಟೈಮ್ ತೊಗೊಂಡಿದೆ, ಕನ್ವಿನ್ಸ್ ಮಾಡಲಿಕ್ಕೆ ಟೈಮ್ ತೊಗೊಂಡಿದೆ. ಜನಗಳು ಏನೋ ಈಗ ಒಂದು ಮಾರ್ಕೆಟಿಗೆ ಅಡ್ಜಸ್ಟ್ ಆಗಿರ್ತಾರೆ, ಅದೊಂದು ಹೊರಗೆ ಬರೋದಿಲ್ಲ. ಜನಗಳಿಗೆಂದರೆ ಯಾವುದೊಂದು ಪ್ಯಾಟರ್ನ್ ಇರುತ್ತಲ್ಲ ಅದಕ್ಕೆ ಸೆಟ್ ಆಗಿರ್ತಾರೆ. ಅದು ಹೊರಗೆ ಅಂತ ಹೇಳಿದರೆ ಭಾಳ ಯೋಚನೆ ಮಾಡ್ತಾರೆ, ರಿಸ್ಕ್ ಸಮಸ್ಯೆಗಳನ್ನ ಯೋಚನೆ ಮಾಡ್ತಾರೆ. ನಮ್ಮದು ಸಿಂಪಲ್, ಭಾಳ ಇಷ್ಟೇ. ಬೆಳಿಗ್ಗೊಮ್ಮೆ ಹೇಳಿದೆ ನಾವು ಭಾಷಣದಲ್ಲಿ ಏನು ಹೇಳಿದ್ದೇವೆ ಅಂದರೆ, ಅರಿವು ಅಂದರೆ ಏನು, ಅವನಿಗೆ ಒಂದು ಜ್ಞಾನವನ್ನು ಕೊಡುವಂಥದ್ದು. ಅವನೊಂದು ಪ್ರಾಡಕ್ಟ್ ಮಾಡ್ತಾನೆ, ಅವನಿಗೆ ಪ್ರಾಡಕ್ಟಿಗೆ ಒಂದು ಮಾರ್ಕೆಟ್ ಬೇಕು,
ಅವನು ಹೇಗೆ ಮಾಡಬೇಕು, ಹೇಗೆ ಮಾಡಿದರೆ ಒಳ್ಳೆಯದು, ಯಾವ ಪ್ರಾಡಕ್ಟ್ ಹಾಕಬೇಕು, ಅದಕ್ಕೆ ಏನು, ಅದಕ್ಕೆ ಆರ್ಥಿಕ ಸಮಸ್ಯೆ ಏನು, ಆರೋಗ್ಯದ ಸಮಸ್ಯೆ ಏನು, ತೊಂದರೆಗಳಿವೆ, ಅವೆಲ್ಲವೂ ಅರಿವು. ಅದರ ನಂತರ ಮೆಷಿನರಿ ಎಲ್ಲವೂ ಕೂಡ ಗೊತ್ತಿದೆ, ಮೆಷಿನರಿಗಳ ಕಾಲ, ತಂತ್ರಜ್ಞಾನದ ಕಾಲ, ಅವೆಲ್ಲವೂ ಕೂಡ ನನಗೆ ಅರಿವಿದ್ದರೆ ಅವನ ಪ್ರಾಡಕ್ಟ್ ಚೆನ್ನಾಗಿರ್ತದೆ. ಅವನಿಗೆ ಮಾರ್ಕೆಟಿಂಗ್ ಇದ್ದರೆ ಅವನ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ, ಆರ್ಥಿಕ ಸಮಗ್ರತೆ ಬರ್ತದೆ. 100 ಮಾರುವುದಕ್ಕಿಂತ 1000 ಮಾರಿದಾಗ ಅವನ ಆರ್ಥಿಕವಾಗಿ ಸಮೃದ್ಧನಾಗ್ತದೆ. ಈಗ ನಮ್ಮಲ್ಲಿ ಏನಂದರೆ ಯಾವುದೇ ಹಳ್ಳಿಯ ಪ್ರಾಡಕ್ಟಲ್ಲಿ ಅವನು ಮಾರಲಿಕ್ಕೆ 100ಕ್ಕೆ ದಾಟುವ ಕಷ್ಟ. 100ರಿಂದ ದಾಟಲಿಕ್ಕೆ ಹೋದರೆ ಅವನು ತುಂಬ ಶ್ರಮ ಪಡಬೇಕಾಗ್ತದೆ, ಆರ್ಥಿಕವಾಗಿ ಸಮೃದ್ಧ ಆಗೋದೇ ಇಲ್ಲ, ಆ ಲಿಮಿಟ್ ಒಳಗಿರ್ತಾನೆ. ಹಾಗೆ ಕ್ವಾಲಿಟಿ ಸಫರ್ ಆಗ್ತದೆ. ಯಾಕೆಂದರೆ ಮಾರ್ಕೆಟ್ ಇಲ್ಲ, ತುಂಬ ದುಡ್ಡು ಆಗೋದಿಲ್ಲ, ಕ್ವಾಲಿಟಿಯನ್ನು ಕಡಿಮೆ ಮಾಡಬೇಕಾಗ್ತದೆ, ರೇಟನ್ನು ಜಾಸ್ತಿ ಮಾಡಬೇಕಾಗ್ತದೆ, ಮತ್ತೇನೋ ಕಲಬೆರಕೆ ಮಾಡ್ತಾನೆ. ಹಾಗೆ ಆಗ್ತಾ ಅವನು ಸೈಕಲ್ನಲ್ಲಿ ಹೋಗ್ತಾನೆ. ಸೊ ನಾವಿದನ್ನು ರಿವರ್ಸ್ ಮಾಡಬೇಕೀಗ. ರಿವರ್ಸ್ ಹೇಗೆ? ಅವನಿಗೆ ಯಾವುದೇ ಖರ್ಚು ಮಾಹಿತಿಗಳು ಕಡಿಮೆ ಆಗಬೇಕು, ಅವನಿಗೆ ಮಾಡೋ ಮಾಹಿತಿ ಪಕ್ಕಾ ಸಿಗಬೇಕು, ಹೇಗೆ ಉತ್ಪಾದನೆ ಮಾಡೋದು, ಯಾವ ಥರ ಮಾಡಬೇಕು, ಏನು ಮಿಷಿನರಿ ಎಲ್ಲವನ್ನೂ ಗೊತ್ತಾಗುತ್ತೆ. ಅದು ಗೊತ್ತಾದರೆ ಅವನ ಪ್ರಾಡಕ್ಟ್ ಕ್ವಾಲಿಟಿಯಲ್ಲಿ ಬರುತ್ತೆ. ಅವನಿಗೆ ಮಾರ್ಕೆಟ್ ದೊಡ್ಡ ಸಮಸ್ಯೆ. ಮಾರ್ಕೆಟನ್ನು ನಾವು ಸಿಂಪಲಾಗಿ ಭಾಳ ಗಂಭೀರವಾಗಿ ತಗೊಂಡಿದ್ದೇವೆ. ನಮ್ಮಲ್ಲಿ ನೆಟ್ವರ್ಕ್ ಇದೆ, ಪೇಪರ್ ಇದೆ, ಚಾನಲ್ ಇದೆ, ವೆಬ್ಸೈಟ್ ಇದೆ, ನೆಟ್ವರ್ಕ್ ಇದೆ. 1500 ಏಜೆಂಟ್ಗಳಿದ್ದಾರೆ, ಒಂದು 200-300 ಪ್ರತಿನಿಧಿಗಳಿದ್ದಾರೆ, 2000 ನಮ್ಮ ಟೀಮ್ ಇದೆ ಸುಳ್ಯ ಪುತ್ತೂರು ಬೆಳ್ತಂಗಡಿ ಒಳಗೆ. ಹಾಗಿರುವಾಗ ನಾವು ಯಾಕೆ ಪುತ್ತೂರಿನಲ್ಲಿ ಸುಳ್ಯ ಬೆಳ್ತಂಗಡಿಯಲ್ಲಿ ಬೆಲ್ಟಲ್ಲಿ ಈ ನೆಟ್ವರ್ಕ್, ಪತ್ರಿಕೆ ನೆಟ್ವರ್ಕ್ ಏನಿದೆಯಾ ಅದನ್ನು ಉಪಯೋಗ ಮಾಡಿ ಸಹಸಂಸ್ಥೆಯನ್ನು ಪ್ರಾರಂಭ ಮಾಡಿದೆ. ಅರಿವು ಸಹಸಂಸ್ಥೆ ಪತ್ರಿಕೆ ನಮಗೆ ಸಹಸಂಸ್ಥೆ ಪ್ರಮೋಷನಿಗೆ. ಹಾಗೆ ಮಾಡಿದಾಗ ನಮ್ಮಲ್ಲಿಗೆ ಜನಗಳಿಗೆ ಮುಟ್ಟಿಸುವ ವ್ಯವಸ್ಥೆ ಆದರೆ ಪ್ರಚಾರ ಆಗ್ತದೆ, ಮಾರಾಟ ಆಗ್ತದೆ. ಸೊ ನೆಟ್ವರ್ಕ್ ಇದ್ದಾಗ ನಾವು ಯಾವುದೇ ವಸ್ತುವನ್ನು ಎಲ್ಲಿಗೆ ಮುಡಿಸ್ಲಿಕ್ಕೆ ಆಗ್ತದೆ. ಇದು ಅಮೆಝಾನ್ ಅಂತ ಸಂಸ್ಥೆ, ಅಮೆರಿಕಲ್ಲಿದ್ದ ಸಂಸ್ಥೆ, ಇವತ್ತು ಯಾಕೆ ಯಶಸ್ವಿಯಾಗಿದೆ? ಏನು ಬುಕ್ ಮಾಡಿದ್ರು ಕಳಿಸ್ತಾರೆ, ಜಗತ್ತಿನ ಯಾವ ಮೂಲೆಯಿಂದ ಕೊಡ್ತಾರೆ. ಅವರು ನೆಟ್ವರ್ಕ್ ಕನೆಕ್ಟ್ ಆಗಿದೆ, ಅವ್ರಿಗೆ ಪ್ರೊಡಕ್ಷನ್ ಯಾರಂತ ಗೊತ್ತಿದೆ, ತಗೊಳ್ಳುವ ಯಾರಂತ ಗೊತ್ತಿದೆ, ದುಡ್ಡು ಕೊಟ್ಟರೆ ಮುಡಿಸ್ತಾರೆ. ದುಡ್ಡು ಜಾಸ್ತಿ, ಈಗ ಮೊದಲು ಎಷ್ಟೋ ಖರ್ಚಾಗ್ತಿದ್ದದ್ದು ಈಗ ಕಡಿಮೆ ಮುಡಿಸ್ತಾರೆ. ಯಾಕೆ? ಜಾಸ್ತಿ ಜನ ಆರ್ಡ್ರ್ ಇದೆ, ಜಾಸ್ತಿ ಆರ್ಡ್ರ್ ಇದೆ, ರೇಟ್ಗಳು ಕಡಿಮೆ ಆಗ್ತಾ ಬರ್ತದೆ, ಹೆಚ್ಚು ಕಾಂಪಿಟೇಷನಲ್ಲಿ ಕೊಡಲಿಕ್ಕಾಗುತ್ತೆ. ಎಲ್ಲರೂ ಕಾಂಪಿಟೇಷನ್ ಇದ್ದರೆ ನಮ್ಮ ಪ್ರಾಡಕ್ಟಿಗೆ ಇವತ್ತು ಅಮೆಝಾನಲ್ಲಿ ಕೇಳಿದರೆ ನಮ್ಮ ಪ್ರಾಡಕ್ಟೇ ಅವ್ರಿಗೆ ಸಿಗ್ತದೆ. ಅವರು ತುಂಬ ಜನ ನನ್ನ ಹೇಳಿದ್ದಾರೆ, ನಮ್ಮ ಜೇನು ನಮ್ಮ ವಸ್ತುಗಳು ಬೇರೆದಕ್ಕೆ ಹಾಕ್ತೇವೆ, ಆನ್ಲೈನಲ್ಲಿ ಹೋಗ್ತದೆ, ಅಲ್ಲಿಂದ ಪುನಃ ನಮಗೆ ಬರ್ತದೆ. ಯಾಕೆ? ಮಾರ್ಕೆಟ್ ನೆಟ್ವರ್ಕ್, ಅವ್ರ ಶಕ್ತಿ, ಬ್ರ್ಯಾಂಡ್ ಶಕ್ತಿ, ಇದೆಲ್ಲವೂ ಸ್ಟ್ರೆಂತ್ ಅವ್ರದ್ದು. ಆದರೆ ನಾವು ಮಾರ್ಕೆಟಲ್ಲಿ ಬರಲಿಕ್ಕೆ ಆಗೋದಿಲ್ಲ, ನಮ್ಮನ್ನು ಮೇಲೆ ಹೋಗಲಿಕ್ಕೆ ಬರೋದಿಲ್ಲ. ಆಗ ನಾವು ಪತ್ರಿಕೆ ಹೇಗೆ ಮಾಡಿದ್ದೇವೆ, ಲೋಕಲ್ ಅಂತ ಹೇಳ್ತೇವಲ್ಲ, ಲೋಕಲನ್ನು ವೋಕಲ್ ಮಾಡೋದು ಹೇಗೆ? ಲೋಕಲ್ ಮಾರ್ಕೆಟ್ ನಮ್ಮ ಕಾನ್ಸೆಪ್ಟ್. ಲೋಕಲ್ ಮಾಡೋದು, ಲೋಕಲ್ ಪ್ರಾಡಕ್ಟಿಗೆ ಆದ್ಯತೆ. ನಾವೇನು ಯೋಚನೆ ಮಾಡ್ತೀವಿ, ಲೋಕಲ್ ಅಂದರೆ ಸ್ಟಾರ್ಟ್. ಇವತ್ತು ಕ್ಯಾಂಪ್ಕೋದ ಚಾಕ್ಲೇಟನ್ನು ಇವರು ಕ್ಯಾಂಪ್ಕೋದಲ್ಲಿದ್ದವರು ಚಾಕ್ಲೇಟನ್ನು ಮಾಡ್ತಾಯಿದ್ದಾರೆ, ಕೊಕ್ಕೋ ಬೇಸ್. ಇವರೇ ಬೇಸ್, ಇಲ್ಲಿಯೇ ಕೊಕ್ಕೋ ಸಿಗೋದು, ಮಾಡೋರು ಇವರು. ಬೇಸಲ್ಲಿ ಆದಾಗ ಕಾಸ್ಟ್ ಕಡಿಮೆ, ಕ್ವಾಲಿಟಿಯಲ್ಲೇ ಸಿಗುತ್ತೆ. ಸೊ ನಾವೇನು ಹೇಳಿದ್ದೇವೆ, ಇವರು ನಮ್ಮ ಜಾಯ್ನ್ ಆದಾಗ ನಾವು ಮಾಡೋ ನಿಮ್ಮ ಪ್ರಾಡಕ್ಟನ್ನು ಮಾಡೋ, ನಿಮ್ಮ ಪ್ರಾಡಕ್ಟಿಗೆ ಮಾರ್ಕೆಟ್ ಮಾಡೋ, ನೀವು ಬೇಸಿ ನಿಮ್ಮಂದ ಪ್ರಾಡಕ್ಟ್ ಆಗ್ತದೆ. ಇದಕ್ಕಿಂತ ಕಡಿಮೆ ಕರೆಗೆ ಯಾರಿಗೆ ಕೊಡಲಿಕ್ಕೆ ಆಗೋದಿಲ್ಲ, ಇದಕ್ಕಿಂತ ಒಳ್ಳೆ ಕ್ವಾಲಿಟಿ ಯಾರಿಗೆ ಕೊಡಲಿಕ್ಕೆ ಆಗೋದಿಲ್ಲ. ಇದನ್ನು ನಾವು ಹೇಳ್ತೇವೆ ಕ್ವಾಲಿಟಿ ಪ್ರಾಡಕ್ಟ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ನಾವು ಇದು ಪುತ್ತೂರಿಗೆ ಸೀಮಿತ ಅಲ್ಲ, ಪುತ್ತೂರಲ್ಲಿ ಎಲ್ಲಿಗೆ ಬೇಕಾದರೆ ಇವತ್ತು ತಂತ್ರಜ್ಞಾನ ಇದೆ. ಹೇಗೆ ಅಮೆಝಾನಿಂದ ಅಲ್ಲಿಗೆ ಇಲ್ಲಿ ಬರ್ತದೆ, ಅದೇ ತಂತ್ರಜ್ಞಾನವು ಯೂಸ್ ಮಾಡಿ ನಾವು ಜಗತ್ತಿಗೆ ಕೊಡುವುದು. ಅಲ್ಲಿಗೆ ಕಾಸ್ಟ್ ಇಷ್ಟ ಆಗ್ತದೆ ಪ್ರಶ್ನೆ. ಆದರೆ ವ್ಯವಸ್ಥೆ ಮಾಡಲಿಕ್ಕೆ ಅದು ಬೇಕಾದ ಮಾಪನಗಳೇನು, ವ್ಯವಸ್ಥೆಗಳೇನು, ಅದೆಲ್ಲವೂ ನಮ್ಮಲ್ಲಿದ್ದಾಗ ನಮಗೆ ಖಂಡಿತ ಕೊಡಲಿಕ್ಕಾಗ್ತದೆ. ಇಷ್ಟೇ ಸಿಂಪಲ್ ಲಾಜಿಕ್. ಈಗ ನಮ್ಮಲ್ಲಿ ನಾವು ಮಾರ್ಕೆಟ್, ನಮ್ಮಲ್ಲಿ ಎಕ್ಸಿಬಿಷನ್ ಇಟ್ಟಿದ್ದಾರೆ, ನಾವು ತುಂಬ ಸ್ಟಾಕ್ ಇಡೋದಿಲ್ಲ. ಯಾಕೆಂದರೆ ಅವರು ಬುಕ್ಕಿಂಗ್ನಲ್ಲಿ ಬರೋದು. ಇವರ ಪ್ರಾಡಕ್ಟ್ ಆದರೂ ಕೂಡ ಇವತ್ತು ಬುಕ್ ಮಾಡಬೇಕಾದ್ರೆ ಅದು ತಯಾರಿ ಆಗಬೇಕಾದ್ರೆ ಅದು 1 ವಾರ ಟೈಮ್ ಕೇಳ್ತೇವೆ, 10 ದಿನ ಟೈಮ್ ಕೇಳ್ತೇವೆ. ಆಗ ನಾವೇನು ಮಾಡ್ತೇವೆ, ಸ್ಟಾಕ್ ಇಡಬೇಕಂತಿಲ್ಲ, ಇನ್ವೆಸ್ಟ್ಮೆಂಟ್ ಜಾಸ್ತಿ ಬೇಡ. ಆರ್ಡ್ರ್ ಮೇಲೆ ಮಾಡೋರು ಅವರು ಸಕ್ಸಸ್ ಆಗ್ತಾರೆ, ಇನ್ವೆಸ್ಟ್ಮೆಂಟ್ ಕಡಿಮೆ, ಆರ್ಡ್ರಾಗ ಪೇಮೆಂಟ್ ಬರ್ತದೆ. ಇಲ್ಲರೆ ಮಾಡಿ 3 ತಿಂಗಳು 6 ದಿನ ಕಾಯೋದು, ಎಕ್ಸ್ಪೈರಿ ಡೇಟ್ ಆಗೋದು, ಅವ್ರ ಲಾಸ್ ಆಗೋದು, ಅದನ್ನು ಕೂಡ ಅವಾಯ್ಡ್ ಮಾಡಲಿಕ್ಕೆ ನಾವು ಸ್ಟಾಕ್ ಇಡಬೇಡಿ ಅಂತ ಸ್ಯಾಂಪಲ್ ಇಡಿ, ಬುಕ್ ಮಾಡ್ತೀವಿ. ಪಾರ್ಟಿಗೆ ಹೇಳ್ತೀವಿ, ಇಷ್ಟು ದಿವಸ ತಗೊಳ್ಳಿ, ತೆಂಗಿನೆಣ್ಣೆ ಇಷ್ಟು ದಿವಸದಲ್ಲಿ ಕೊಡ್ತೇವೆ. ಆಗಬೇಕು, ಯಾವ ಕ್ವಾಲಿಟಿ ಬೇಕು, ಯಾವಾಗ ಅಂತ ಎಮರ್ಜೆನ್ಸಿ ಇರುವುದಿಲ್ಲ, ಮೊದಲೇ ಪ್ಲ್ಯಾನ್ ಮಾಡಲಿಕ್ಕಾಗುತ್ತೆ. ಹಾಗೆ ಇದು ಮಾರ್ಕೆಟಿಂಗಿನ ಶೋರೂಮ್. ನಾವು ಹೇಳ್ತೀವಿ ಇದು ಶೋರೂಮ್, ಇದು ಔಟ್ಲೆಟ್. ಯಾರಿಗೂ ಉಂಟಂತ ನೋಡೋದು, ಬುಕ್ ಮಾಡಿ ಹೋಗೋದು. ಅವನಿಗೆ ಡೆಲಿವರಿಯಿಂದ ಬೇಕಾದ ಕ್ವಾಲಿಟಿಯನ್ನು ಕೊಡೋದು ನಮ್ಮ ಗ್ಯಾರಂಟಿ. ಇಲ್ಲಿ ಗ್ಯಾರಂಟಿ ನಾವು, ಇಲ್ಲಿ ಅರಿವು ಕೇಂದ್ರ ಗ್ಯಾರಂಟಿ. ಆ ಪ್ರಾಡಕ್ಟ್ ತಗೊಳ್ಳೋದು ಅವನಿಗೆ ಗ್ಯಾರಂಟಿ ಯಾರು? ಒಂದು ಕಂಪನಿ. ಬೇರೆ ಕಡೆಯಲ್ಲಿ ವಾರಂಟಿ ಗ್ಯಾರಂಟಿ ಕಂಪನಿಯವರು, ಅವರು ತುಂಬ ಖರ್ಚು ಮಾಡಿ ವಾರಂಟಿ ಗ್ಯಾರಂಟಿ ಕೊಡ್ತಾರೆ. ಇಲ್ಲಿ ನಾವು ಅರಿವು ಕೇಂದ್ರದವರು, ನಾವು ಗ್ಯಾರಂಟಿ ಇದ್ದಾಗ ಅವ್ರಿಗೆ ಹೆಚ್ಚು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ನಮ್ಮದು ತಗೊಂಡೋಗಿ ನಮ್ಮಲ್ಲಿ ಬರ್ತಾರೆ, ಕೇಳೋದು ನಮ್ಮಲ್ಲಿ, ಸರಿಯಾಗಿದೆ ನಾವು ಕೇಳ್ತೇವೆ, ನಾವು ಗ್ಯಾರಂಟಿ ಇರ್ತೇವೆ. ವಾರಂಟಿ ಕೊಡೋದು ನಾವೇ, ನಮ್ಮ ಐಟಮ್ಗಳಿಗೆ ನಾವು ವಾರಂಟಿ, ಹೆಚ್ಚು ಕಡಿಮೆ ನಾವು ನೋಡಿಕೊಳ್ತೇವೆ. ಯಾಕೆಂದರೆ ನಾವು ವಿಶ್ವಾಸದ ಮೇಲೆ ನಡೆಯುತ್ತೆ. ಆ ಪಾರ್ಟಿ ಯಾರನ್ನ ಮಟ್ಟಿ ಚೆನ್ನಾಗಿರ್ತಾರ, ಬ್ರ್ಯಾಂಡ್ ಮೇಂಟೈನ್ ಮಾಡ್ತಾರೆ, ಅವರನ್ನು ಮಾತ್ರ ಮೇಂಟೈನ್ ಮಾಡ್ತಾರೆ. ಅವ್ರು ಯಾವ ಕ್ವಾಲಿಟಿ ಕಳೆದ್ರೆ ಅವ್ನು ಬಿಟ್ಟುಬಿಡ್ತೀವಿ. ಅವ್ರ ಕ್ವಾಲಿಟಿ ನಾವು ಹೇಳಿದ ಕ್ವಾಲಿಟಿಯಲ್ಲಿ ಇಲ್ಲ,
ಅಥವಾ ಅದನ್ನು ಮೀರಿದ್ದಾರೆ ಅಂದರೆ ನಾವಿಲ್ಲ ಅಂತ ಹೇಳ್ತೇವೆ. ಇಲ್ಲಿ ಕಂಡೀಷನ್ ಅಂದರೆ ಸುದ್ದಿಯಲ್ಲಿ ಅಥವಾ ಅರಿವು ಕೇಂದ್ರದಲ್ಲಿ ಯಾವುದಿದೆಯಾ ಅದು ಪಕ್ಕಾ ಗ್ಯಾರಂಟಿ, ವಿಶ್ವಾಸದ ಬಂಡವಾಳ. ನಮ್ಮ ಐಟಮ್ಗಿಂತ ನಮ್ಮ ವಿಶ್ವಾಸ. ಯಾವುದೇ ಐಟಮ್ ತಗೊಂಡು ಅದರಲ್ಲಿ ಏನು ಕಂಡೀಷನ್ ಇರ್ತದೆ ಅದಕ್ಕೆ ಬದ್ದು, ರೇಟ್ ಅದಕ್ಕೆ ಕಂಡೀಷನ್ ಬದ್ದು. ಅದರಲ್ಲಿ ಒಂದು ಬರ್ಗಿದ್ದು ಅಲ್ಲ, ಲೆಕ್ಕ ಕೌಂಟು ಸರಿ, ಕ್ವಾಲಿಟಿ ಕರೆಕ್ಟ್, ಯಾವುದು ಎಕ್ಸ್ಪ್ಲೇಷನ್ ಕರೆಕ್ಟ್ ಇರ್ತದೆ. ಹಾಗೆ ನಾವು ಇವರನ್ನು ಒಟ್ಟಿಗೆ ಕರ್ಕೊಂಡದ್ದು ಯಾಕೆಂದರೆ ನಾವು ಟೇಕಪ್ ತುಂಬ ಸಂಬಂಧ ಯೋಚನೆ ಮಾಡ್ತಿದ್ದೆ. ಯೋಚನೆ ಮಾಡಿದಾಗ ಅದಕ್ಕೆ ಶೇಪ್ ಬರಲಿಲ್ಲ. ಇವರು ಕ್ಯಾಂಪ್ಕೋದ ಕರ್ಕೊಂಡಾಗ ನಾವು ಕ್ಯಾಂಪ್ಕೋದ ವಿಷಯ ಚಾಕ್ಲೇಟ್ ಬಗ್ಗೆ ಮಾತ್ರ ಇವರ ಬಗ್ಗೆ ಯೋಚನೆ ಮಾಡಿದೆವು ಏನಾದರೂ. ಬಟ್ ನಾವು ಒಳಗೆ ಬಂದ ಗೊತ್ತಾಯಿತು ಫುಡ್ ಟೆಕ್ನಾಲಜಿಸ್ಟ್ ಇವರು ತುಂಬ ಪ್ರೊಡಕ್ಷನ್ ಬಗ್ಗೆ ನಾಲೆಜ್ ಇದೆ. ಇವರು ಮಾಹಿತಿಗಳನ್ನು ಆರೋಗ್ಯದ ಬಗ್ಗೆ ಭಾಳ ಕಾಳಜಿ ಇದೆ. ಫುಡ್ ಟೆಕ್ನಾಲಜಿ ಬಗ್ಗೆ ಗೊತ್ತಿದೆ, ಕಲಬೆರಕೆ ಗೊತ್ತಿದೆ. ಅಂಥವ್ರು ನಮ್ಮಲ್ಲಿ ಇಲ್ಲ. ಈ ಸೋರ್ಸನ್ನು ನಾವು ಉಪಯೋಗ ಮಾಡಿದರೆ ತುಂಬ ಜನ ಮನೆಯಲ್ಲಿ ಒಳ್ಳೆ ಫುಡ್ ಉಪಯೋಗ ಮಾಡೋದು, ಮನೆಯಲ್ಲಿ ಹೆಲ್ದಿ ಫುಡ್ ಆಗೋದು. ಪ್ರಾಕ್ಟೀಸನ್ನು ಹೇಳ್ತಾರೆ ಇವರು ಫುಡ್ಡನ್ನು ಪ್ರಾಕ್ಟೀಸ್ಗಳು ಹೇಗೆ, ಹೈಜೀನ್ ಮೇಂಟೈನ್ ಮಾಡೋದು ಹೇಗೆ, ಕಾಸ್ಟ್ ಕಟ್ಟಿಂಗ್ ಹೇಗೆ. ಇವರು ಆ್ಯಕ್ಚುಲಿ ಒಂದು ಎಕ್ಸ್ಪರ್ಟ್ ಅದನ್ನು. ಅವರ ಪ್ರೊಡಕ್ಷನ್ಗೆ ಎಷ್ಟಿಗಿಂತ ನಾವು ಫಸ್ಟಿಗೆ ಸ್ಟಾರ್ಟ್ ಮಾಡುವಾಗ ಹೊರಗೆ ಜನರಿಗೆ ಮಾಹಿತಿ ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ವಿ. ಇವರಿಂದ ಉದ್ಯಮಗಳು ಪ್ರಾರಂಭ ಆಗಲಿ ಅಂತ. ಉದ್ಯಮ ಪ್ರಾರಂಭ ಆದಾಗ ಅದನ್ನು ಕ್ವಾಲಿಟಿ ಮೇಂಟೈನ್ ಮಾಡಿ ಮಾರ್ಕೆಟ್ ಮಾಡಲಿಕ್ಕೆ ಯೋಚನೆ ಮಾಡಿದ್ವಿ. ಹಾಗೆ ಕಡೆಗೆ ಯೋಚನೆ ಮಾಡಿದೆವು. 2-3 ತರಬೇತಿ ಆಯಿತು. ಅದು ಜನಗಳ ಹತ್ತಿರ ಬರೋದು ಯಾವಾಗ ನಾವು ತೋರಿಸಿದಾಗ. ಹಾಗೆ ನಾವು ಕೂತು ಮಾತಾಡಿದ್ರೆ ಖಂಡಿತ ಒಂದು ಪ್ರಾರಂಭ ಮಾಡಿ ಸ್ಟಾರ್ಟ್ ಆದಾಗ ಜನ ಗೊತ್ತಾಯಿತು. ಇವತ್ತು ನೋಡಿ ಪ್ರಾರಂಭ ಯಾವ ತಯಾರಿ ನಾವು ಹೆಚ್ಚು ಮಾಡಲಿಲ್ಲ. ಬೋರ್ಡ್ ನಿನ್ನೆ ಬಿದ್ದಿದೆ, ಪ್ರಚಾರ ಹೊತ್ತು ಪತ್ರಿಕೆ ಬಿಟ್ಟು ಈ ನೋಟಿಸನ್ ಇಲ್ಲ, ಕರೆ ಕೊಟ್ಟಿದೆ, ಸ್ಟಾರ್ಟ್ ಮಾಡಿದಲ್ಲಿ ಜನ ಬರಲಿಕ್ಕೆ ಶುರು. ಫಸ್ಟ್ ಇವರ ಪ್ರಾಡಕ್ಟ್ ಇನ್ನೊಬ್ಬರದಿತ್ತು, ಇನ್ನೊಂದು ಬಬಲ್ ಬಂತು, ಇವತ್ತೊಂದು ನಿತ್ಯ ಚಪಾತಿ ಬಂತು, ಸತ್ತಮ್ಮನವರು ಬಂದರು, ಎಲ್ಲ ನಿನ್ನೆ ಇವತ್ತು ಜನರಿಗೆ ಗೊತ್ತಾಯಿತು ಇದೊಂದು ಮಾರ್ಕೆಟಿಂಗ್ ಇದೆ. ಈಗ ಇದು ಪ್ರಚಾರ ಆದರೆ ಹಳ್ಳಿಯಲ್ಲಿ ಜನ ಮಾಡ್ತಾರೆ, ಅವರು ಇಂಡಸ್ಟ್ರಿ ಮಾಡ್ತಾರೆ, ಪ್ರಚಾರ ಮಾಡ್ತಾರೆ, ಕ್ವಾಲಿಟಿ ಮೇಂಟೈನ್ ಮಾಡ್ತಾರೆ. ನಾವು ಅವರಿಗೆ ಮಾರ್ಕೆಟಿಂಗ್ ಆದಾಗ ಲೋ ಕಾಸ್ಟಲ್ಲಿ, ಕಡಿಮೆ ಕಾಸ್ಟಲ್ಲಿ ಅವರಿಗೆ ಜಗತ್ತಿಗೆ ಮುಡಿಸಲಿಕ್ಕೆ ನಮ್ಮ ಪ್ರಯತ್ನ. ಈಗ ನಾನು ಪ್ರಾರಂಭದಲ್ಲಿ ಅಷ್ಟು ಹೇಳೋದಿಲ್ಲ, ಶುಭಾಶಯಗಳಿಗೆ ಭಾಳ ಬೇಗ ಆಯಿತು. ಇವತ್ತು ಸ್ಟಾರ್ಟ್ ಮಾಡಿದ್ದೇವೆ, ಒಳ್ಳೆ ಟೇಕ್ ಆಫ್ ಆಗಿದೆ. ನಮ್ಮೊಟ್ಟಿಗೆ ಆಶೀಸ್ ಕೂಡ ನಮ್ಮೊಟ್ಟಿಗಿದ್ದಾರೆ. ನಮ್ಮ ಮಕ್ಕಳು ಇದನ್ನು ನೋಡಿಕೊಳ್ತಾರೆ. ಯಾಕೆ ಮುಂದಿನ ಜನ್ರೇಷನ್ ನಾವು ಬರೀ ಸಲಹೆ ಕೊಡ್ತೇವೆ, ಮತ್ತು ಇವರು ಕೂಡ ಹಾಗೆ ಇವರ ಫ್ಯಾಮಿಲಿ ಮಕ್ಕಳು ಸಂಬಂಧಿಯರು. ಯಾಕಂದರೆ ಇವರು ಏನಿದ್ರು ಕೂಡ ನಾವು ಮುಂದಿನ ಜನರಿಗೆ ಟ್ರಾನ್ಸ್ಫರ್ ಮಾಡೋದು. ಅದು ಒಂದು ಕಡೆಗೆ ನಿಲ್ಲುವಂಥ ಯೋಜನೆಗಳಲ್ಲ, ಇದು ಶಾಶ್ವತ. ಅಲ್ಲಲ್ಲಿ ಎಲ್ಲಿ ಕಾರ್ಯಕ್ರಮ ಇರ್ತದೆ ಅದೆಲ್ಲ ಯಶಸ್ವಿ. ಮತ್ತು ಇದನ್ನು ನಾವು ಮುಂದುವರಿಸ್ತೇವೆ. ಇವ್ರನ್ನ ಕರ್ಕೊಂಡು ಕಾಲೇಜುಗಳಲ್ಲಿ, ಪಬ್ಲಿಕ್ ಪ್ಲಾಟ್ಫಾರ್ಮಲ್ಲಿ ನಮ್ಮ ಉದ್ದೇಶವನ್ನು ಪ್ರಚಾರ ಮಾಡ್ತಾರೆ. ಒಂದು ಹೆಲ್ತಿನ ಬಗ್ಗೆ ಇವರು ಭಾಳ ಜಾಗೃತಿ. ಇವರು ಮೇಯ್ನಾಗಿ ಫುಡ್ ಪ್ರಾಡಕ್ಟ್ ಬಗ್ಗೆ ಇವ್ರದ್ದು ಗ್ಯಾರಂಟಿ. ಮತ್ತು ಇವರ ಗ್ಯಾರಂಟಿಯಿಂದಾಗಿ ನಾವು ಬೇರೆ ಪ್ರಾಡಕ್ಟ್ ಬಂದರೂ ಕೂಡ ಯಾವುದೇ ಪ್ರಾಡಕ್ಟ್ ನಾವು ಡಿಟರ್ಜೆಂಟ್ ಇಟ್ಟಿದ್ದೇವೆ, ಹೆಲ್ತಿನ ಬಗ್ಗೆ ಕಾನ್ಷಿಯಸ್. ಬರೀ ಫುಡ್ ಅಂತ ಹೇಳ್ತಿಲ್ಲ, ಯಾವ ಐಟಮ್ ಯೂಸ್ ಮಾಡ್ತೇವೆ ಅದರಲ್ಲಿ ಕೂಡ ಕೆಮಿಕಲ್ ಇರಬಾರ್ದು, ಕೈಗೆ ಇದಾಗಬಾರ್ದು. ಯಾವುದೇ ಯೂಸ್ ಮಾಡ್ತೀವಿ, ಸೋಪ್ ಯೂಸ್ ಮಾಡ್ತೇವೆ ಅದರ ಬಗ್ಗೆ ಗ್ಯಾರಂಟಿ. ಪ್ರಾಡಕ್ಟ್ ಬಗ್ಗೆ ಗೊತ್ತಿರಬೇಕು, ನಮಗೆ ಏನಿದೆ ಅಂತ ಗೊತ್ತಾಗಬೇಕು. ಅಂಥ ಪ್ರಾಡಕ್ಟ್ ಮಾತ್ರ. ಬ್ಲೈಂಡಾಗಿ ಯಾವುದೂ ಇಟ್ಟುಕೊಳ್ಳೋದಿಲ್ಲ, ಬ್ಲ್ಯಾಂಕಾಗಿ ಯಾವುದೂ ಇಟ್ಟುಕೊಳ್ಳೋದಿಲ್ಲ, ಎಲ್ಲವೂ ಕರೆಕ್ಟಾಗಿ ಇರುವಂಥದ್ದು ಇಟ್ಟುಕೊಳ್ತೇವೆ. ಹಾಗೆ ಕೃಷ್ಣಕುಮಾರ್ ನಮ್ಮೊಟ್ಟಿಗೆ ನಮ್ಮ ಬಳಗಾದ್ರಿಂದ ಸ್ಟಾರ್ಟ್ ಮಾಡಿದ್ವಿ. ಇವತ್ತಿನ ಹೆಚ್ಚಿನ ಪ್ರಾಡಕ್ಟ್ ಅವರದೇ ಸೇಲ್ ಆಗ್ತಾ ಇರೋದು. ಇವತ್ತು ನೋಡ್ತೀವಿ ಪ್ರಾಡಕ್ಟ್ ಪುನಃ ಖಾಲಿಯಾಗಿ ಬರ್ತವೆ. ಯಾಕೆಂದರೆ ಇದು ಜನಗಳಿಗೆ ಒಂದು ಬೇಸಿಕ್ಕಾಗಿ ಟೇಸ್ಟ್ ನೋಡಲಿಕ್ಕೆ. ನಾವು ಸುಪಾರಿ ನಾನೇ ಕೊಡ್ತಾಯಿದ್ದೇನೆ. ನಾನು ಇವ್ರಿಗೆ ಹೇಳಿದೆ, ಸುಪಾರಿ ಹೆಚ್ಚು ಪ್ರಚಾರ ಆಗಿದ್ದರೆ, ಇನ್ನು ಹೆಚ್ಚು ಡಿಮಾಂಡ್ ಬಂದರೆ ಚಾಕ್ಲೇಟಿಂದ ಹೆಚ್ಚು ಸುಪಾರಿ ಅಂತ. ಯಾಕೆಂದರೆ ಪ್ರತಿಯೊಬ್ಬ ನೀವು ಬೆಳಿಗ್ಗೆ ಸಂಜೆ ಸುಪಾರಿ ಪ್ಯಾಕೆಟ್ ಇನ್ನು ಸಣ್ಣದು ನಾವು ಮಾಡಲೇಬೇಕಂತ ಹೇಳಿದ್ದೇನೆ. ಇವತ್ತೆಲ್ಲರಿಗೂ ಸುಪಾರಿ ಕೊಟ್ಟಿದ್ದೇನೆ. ಬಂದವರಿಗೆ ನಾವೇ ಕೊಡ್ತೇವೆ, ಜವಾಬ್ ಒಳ್ಳೆಯದಿದೆ, ಆರೋಗ್ಯಕ್ಕೆ ಒಳ್ಳೆಯದಿದೆ ಅಂತ ಸಣ್ಣ ಐಟಮ್ಗಳು. ಹಾಗಿಂತ ಎಲ್ಲದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೋಗೋದಿಲ್ಲ ನಾನು. ಅದಕ್ಕೆ ಅದು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಅವರವರಿದ್ದಾರೆ. ನಾವಿವತ್ತು ಕಾನ್ಸೆಪ್ಟನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ನಾನು ಹೇಳಿದೆ. ಹಾಗೆ ಕಾನ್ಸೆಪ್ಟ್ ಬಗ್ಗೆ ಅವರು ಸೇರ್ತಾರೆ, ಕಾನ್ಸೆಪ್ಟ್ ಬಗ್ಗೆ. ಹಾಗೆ ಆಶೀಸ್ ಕೂಡ ನಮ್ಮ ಟೀಮ್ ಕಾನ್ಸೆಪ್ಟ್ ಒಂದು ಪ್ರಚಾರ ಮಾಡೋದು. ಆ ಕಾನ್ಸೆಪ್ಟನ್ನು ನಾವು ಪ್ರಚಾರ ಮಾಡಿದಾಗ ಕಾನ್ಸೆಪ್ಟ್ ಒಳಗೆ ಯಾರು ಬರ್ತಾರೋ ಅವ್ರು ಬರ್ತಾರೆ. ಇವತ್ತು ನನ್ನ ರಿಲೇಟಿವ್ ಒಬ್ಬರಿದ್ದು, ಅವರು ನಿನ್ನೆವರೆಗೆ ಬರಲೇ ಇಲ್ಲ, ಇವತ್ತು ಬೆಳಿಗ್ಗೆ ಬಂದರು. ಅದು ಕಾರಲ್ಲಿ ಐಟಮ್ ಇಟ್ಟಿದ್ರು, ನಾನು ಇಟ್ಟೋಗಿ ಅಂತೇಳಿ ಪ್ರದರ್ಶನ ಇಟ್ಟೋಗಿ ಆರ್ಡ್ರಿಂದ ಕೊಡ್ತೇವೆ. ಎಷ್ಟು ಸಪ್ಲೈ ಬೇಕಾದ್ರೆ ಮಾಡಿ. ಅವ್ರು ಇಷ್ಟೊಂದು ಮಾರ್ಕೆಟ್ ಮಾಡೋದು ಸಮಸ್ಯೆ. ಮಂಗಳೂರಿಗೆ ಹೋಗೋದು, ಎಕ್ಸಿಬಿಷನ್ಗೆ ಹೋಗೋದು, ಅಲ್ಲಿ ಕೂತ್ಕೊಳ್ಳೋದು, ಅದನ್ನೇ ಮಾಡ್ತಾಯಿದ್ವಿ. ಅದು ಬೇಡ, ನಾವು ಮಾಡ್ತೇವೆ, ನೀವು ಮಾಡಿ, ನಿಮ್ಮದು ಎಂಚ ಮಾಡಿ, ಅದನ್ನು ನಿಮ್ಮ ರೇಟಲ್ಲಿ ನಾವು ಪ್ರಮೋಟ್ ಮಾಡ್ತೇವೆ. ಈಗ ಬಂದು ಇಟ್ಟು ಹೋದರು, ನಾಳೆ ಸೋಮವಾರ ಬರ್ತೇವೆ ಅಂತ ಹೇಳಿದೆ. ಈಗ ಟೇಕ್ ಆಫ್ ಹಾಗೆ ಆಗಿದೆ, ಟೇಕ್ ಆಫ್ ಸಣ್ಣ ಮಟ್ಟದಲ್ಲಿ ಆಗಿದೆ. ಇದು ನಮ್ಮದು ಹಾಗೆಲ್ಲ. ನಮ್ಮ ದೃಷ್ಟಿಕೋನ ಇಡೀ ದಕ್ಷಿಣ ಜಿಲ್ಲೆಯ ಎಲ್ಲ ಅಂಥ ಹೆಲ್ದಿ ಪ್ರಾಡಕ್ಟ್ಗಳನ್ನು ಮಾರ್ಕೆಟ್ ಮಾಡೋದು. ಮೇಲೆ ತರಬೇತಿ ಆಗ್ತಾ ಉಂಟು ಅವರಿಗೆ. ಬ್ಯಾಂಕ್ ಲೋನ್ ಹೇಗೆ ಮಾಡೋದು, ಹೇಗೆ ಬ್ಯಾಂಕ್ ಸೈಸೋಸ್ಟ್ ಹೇಗೆ, ಸಬ್ಸಿಡಿ ಹೇಗೆ ಮಾಡಬೇಕಂತ ತರಬೇತಿ ಆಗ್ತದೆ ಅವರಿಗೆ. ಕೊನೆಗೆ ಇಲ್ಲಿ ಬಂದು ಹೋಗ್ತಾರೆ ಅವರೆಲ್ಲ ತರಬೇತಿ ಆದ ಮೇಲೆ. ಮಾರ್ಕೆಟಿಂಗ್ ಮಾಡೋದು ಹೇಗೆ ಅಂತ, ಆಗ ಮಾರ್ಕೆಟಿಗೆ ನಾವು ಇದ್ದೇವೆ. ಹಾಗೆ ಸ್ವಲ್ಪ 2 ನಿಮಿಷ ನಮ್ಮ ಇದರೊಟ್ಟಿಗೆ ಸ್ವಲ್ಪ ಮಾತಾಡಿ. ಈ ಆಶಯದೊಟ್ಟಿಗೆ ಇರೋರು ಅವರು ಅವರ ಅಭಿಪ್ರಾಯ ಬೇಕು ಅಂತ ಆಶಿಸಿದ್ದಾರೆ. ಅವರು ಕೂಡ ಒಂದು 2 ಲೈನ್ ಅವ್ರು ತಗೊಳ್ಳಿ. ಯಾಕೆ ಇದು ಕಂಬೈಂಡ್, ನನ್ನ ಮಕ್ಕಳಿದ್ದಾರೆ ಮೇಯ್ನಾಗಿ. ಬಟ್ ನಾವು 3 ಜನ ಕೂತು ಇದನ್ನು ಪ್ರಾಕ್ಟಿಕಲಾಗಿ ಚಿಂತನೆ ಮಾಡಿದ ಮಕ್ಕಳು ಮತ್ತು ಬೇಕು ತಂತ್ರಜ್ಞಾನ ಅವ್ರು ಮಾಡೋರು ಪ್ರಾಕ್ಟಿಕಲ್ ಮುಂದುವರಿಸೋರು. ಇವರ ಮಕ್ಕಳು ಕೂಡ ಅದೇ ರೀತಿಯಲ್ಲಿ ಭಾಗವಹಿಸ್ತಾರೆ ಅಂತ ನಮಗೆ ವಿಶ್ವಾಸ ಇದೆ. ಯಾಕೆಂದರೆ ಅದು ಜನ್ರೇಷನ್ ಮುಂದುವರಿಬೇಕು. ಭರತ್ ಪೈ ಅವರಿದ್ದಾರೆ. ನಮಸ್ತೆ ಸರ್.
ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ರೆ ಸರ್? ಎಸ್ ಮೇಡಮ್. ಏನು ಹೇಳ್ತೀರಿ ಸರ್ ಅರಿವೇನು? ನಮ್ಮ ಸೃಜನ್ ಅವರ ತಂಡದ ಒಂದು ಬಹಳ ಒಳ್ಳೆ ಇನಿಷಿಯೇಟಿವ್. ಪುತ್ತೂರಲ್ಲಿ ಪ್ರಪ್ರಥಮ ಬಾರಿಗೆ ಒಂದೇ ಮಳಿಗೆಯಲ್ಲಿ ನಾನಾ ವಿಧದ ಆರ್ಗ್ಯಾನಿಕ್ ಫುಡ್ ಒಂದು ಸಿಗುವಂಥದ್ದು ಒಳ್ಳೆ ಇನಿಷಿಯೇಟಿವ್. ಗ್ರಾಹಕರು ಇದರ ಸದುಪಯೋಗ ಪಡೆಯಬೇಕಂತ ಕೇಳಿಕೊಳ್ತೇನೆ. ಆರ್ಗ್ಯಾನಿಕ್ ಮಾತ್ರ ಅಲ್ಲ, ಎಲ್ಲ ಇಕೋ ಫ್ರೆಂಡ್ಲಿ ವ್ಯವಸ್ಥೆ ಇರ್ಬೋದು. ಸತ್ವ ಹರ್ಬಲ್ ಡ್ರಿಂಕ್ ಇರ್ಬೋದು, ನಮ್ಮ ಕೋಕೋ ಬೇಸ್ಡ್ ಸುಮಾರು ಚಾಕ್ಲೇಟ್ ಪ್ರಾಡಕ್ಟ್ಸ್ ಇದೆ, ಮಿಲ್ಕ್ ಬೇಸ್ಡ್, ನಮ್ಮ ಆಲ್ಮಂಡ್ ಬೇಸ್ಡ್ ಅಥವಾ ನಮ್ಮ ಡಾರ್ಕ್ ಚಾಕ್ಲೇಟ್ ಪ್ರತಿಯೊಂದು ವ್ಯವಸ್ಥೆಯಲ್ಲಿ ಇಟ್ಟಿದ್ದಾರೆ. ಒಂದೇ ಕಡೆ ಆಗುವ ಹಾಗೆ ಗ್ರಾಹಕರಿಗೆ ಅನುಕೂಲವಾಗಿ ಇಟ್ಟಿದ್ದಾರೆ. ಶುಭವಾಗಲಿ ಈ ಸಂದರ್ಭದಲ್ಲಿ, ಯಾವುದೇ ಎಲ್ಲ ತಂಡಕ್ಕೆ ಶುಭವಾಗಲಿ ಅಂತ ಹೇಳಿ ನಾನು ವಿನಂತಿ ಕೇಳಿಕೊಳ್ತೇನೆ ಈ ಸಂದರ್ಭದಲ್ಲಿ. ನಮಸ್ತೆ ಸರ್. ನಮಸ್ತೆ ನಮಸ್ತೆ. ಹೇಗುಂಟು ಸರ್ ಪ್ರಾಡಕ್ಟ್ ಎಲ್ಲ? ಅಲ್ಲ, ನನಗೆ ಪ್ರಾಡಕ್ಟ್ ಎಲ್ಲ ಒಳ್ಳೆಯದೇ. ನಿಮ್ಮ ಕಾನ್ಸೆಪ್ಟ್ ನನಗೆ ಖುಷಿ ಆಯಿತು. ಏನು ಸುದ್ದಿ ಬಿಡುಗಡೆ ಪ್ರಾರಂಭ ಆದ್ದು ಕೂಡ ಇದೇ ರೀತಿಯದ್ದು. ಅಂದರೆ ನಮ್ಮ ಲೋಕಲನ್ನು ಇಂಟರ್ನ್ಯಾಷನಲ್ ಮಾಡಬೇಕು ಅನ್ನುವಂಥದ್ದು ನಿಮ್ಮ ಕಲ್ಪನೆ. ನಿಜವಾಗಿ ಒಂದು ಖುಷಿ ಕೊಡುವಂಥದ್ದು. ನಾವು ಅನೇಕ ಪ್ರಾಡಕ್ಟನ್ನು ಮಾಡುವವರಿದ್ದಾರೆ, ಕ್ವಾಲಿಟಿ ಪ್ರಾಡಕ್ಟ್ ಮಾಡ್ತಾರೆ, ಬಟ್ ಅವರಿಗೆ ಮಾರ್ಕೆಟಿಂಗ್ ಹೇಗೆ ಮಾಡೋದು ಅನ್ನೋದು ಅದರ ಅರಿವು ಇರುವುದಿಲ್ಲ. ಆದರೆ ನೀವು ಒಂದು ಧೈರ್ಯದಲ್ಲಿ ಒಂದು ಪ್ರಾಡಕ್ಟ್ ಮಾಡ್ಬೋದು ಅಂತ ಅನಿಸ್ತದೆ ನನಗೆ. ಯಾಕಂತ ಹೇಳಿದರೆ ಇಲ್ಲಿ ಮಾರ್ಕೆಟಿಂಗ್ ನೀವು ಮಾಡ್ತೀರಲ್ಲ, ಆದ್ದರಿಂದ ನಿಜವಾಗಿ ನಮ್ಮ ಲೋಕಲನ್ನು ಇಂಟರ್ನ್ಯಾಷನಲ್ ಮಾಡುವಂಥ ಒಂದು ಕಲ್ಪನೆ ಉಂಟಲ್ಲ, ಅದನ್ನು ಇನ್ನೂ ಸರಳವಾಗಿ ಹೇಳಬೇಕಿದ್ರೆ ನಮ್ಮ ಇಲ್ಲಿಯ ವಸ್ತುಗಳು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ಯುವಂಥ ಒಂದು ವಿಚಾರವನ್ನು ನೀವು ಮಾಡಿದ್ದೀರಿ ಸುದ್ದಿ ಸಮೂಹ ಸಂಸ್ಥೆಯವರು. ನಿಜವಾಗಿ ಖುಷಿ ಕೊಟ್ಟಿದೆ. ಪುತ್ತೂರು ಜಿಲ್ಲಾ ಕೇಂದ್ರವಾಗುವ ಲಕ್ಷಣದಲ್ಲಿರುವಂಥ ಸಂದರ್ಭ ಇದು. ಈ ನಿಟ್ಟಿನಲ್ಲಿ ನೀವು ಮಾಡ್ತಾ ಇರುವಂಥ ಈ ಕಾರ್ಯಕ್ರಮ ಇದೊಂದು ವ್ಯಾಪಾರ ಕೇಂದ್ರ ಅಂತ ಹೇಳೋದಕ್ಕಿಂತಲೂ ಗ್ರಾಹಕ ಮತ್ತು ಯಾರು ಪ್ರೊಡ್ಯೂಸರ್ ಇದ್ದಾರೆ ಅವರ ಮೇಲೆ ಒಂದು ನೇರ ಸಂಪರ್ಕವನ್ನು ಏರ್ಪಡಿಸೋದಕ್ಕೆ ನೀವು ಮಾಡಿರುವಂಥ ಈ ಕಾನ್ಸೆಪ್ಟ್ ನಿಜವಾಗಿ ಮೆಚ್ಚುವಂಥದ್ದು. ಇದು ಖಂಡಿತ ಇದಕ್ಕೆ ಭವಿಷ್ಯ ಇದೆ ಅಂತ ನನ್ನ ಭಾವನೆ. ಅನೇಕ ಯಾರು ಅತಿ ಸಣ್ಣ ಕೈಗಾರಿಕೋದ್ಯಮ ಇರಲಿ ಅಥವಾ ಬೇರೆ ಬೇರೆ ಪ್ರಾಡಕ್ಟನ್ನು ಮಾಡುವವರು ನಿಮ್ಮಲ್ಲಿಗೆ ಬಂದು ಈ ರೀತಿಯಾದಂಥ ಒಂದು ಮಾರ್ಕೆಟಿಂಗ್ ಸಿಕ್ಕಿದ್ರೆ ಖಂಡಿತವಾಗಿಯೂ ನಮ್ಮ ತುಳುನಾಡಿನ ಏನು ಜೀವನದ ಏನು ಹೇಳ್ತೇವೆ ನಾವು, ನೇತ್ರಾವತಿ ಅನ್ನುವಂಥದ್ದು ಹೇಳ್ತೇವೆ, ಈ ಮಣ್ಣಿನ ಸನಿಹದಲ್ಲಿರುವಂಥ ನಾವು ಖಂಡಿತವಾಗಿಯೂ ಮುಂದಕ್ಕೆ ನಮ್ಮ ಪ್ರಾಡಕ್ಟ್ಗಳನ್ನು ಎಲ್ಲ ಜನರಿಗೆ ಮುಟ್ಟಿಸುವ ರೀತಿಯಲ್ಲಿ ನೀವು ಕಾರ್ಯಕ್ರಮ ಈ ಒಂದು ರೀತಿಯನ್ನು ಮಾಡಿದ್ದು ನಮಗೆ ಖುಷಿ ಕೊಟ್ಟಿದೆ. ಇದಕ್ಕೆ ಉಜ್ವಲ ಭವಿಷ್ಯವನ್ನು ಹಾರೈಸ್ತೇನೆ. ಅದು ಕೂಡ ದಸರಾ ಸಮಯದಲ್ಲಿ, ದೇವಿಯ ಆರಾಧನೆ ಸಮಯದಲ್ಲಿ ಇದನ್ನು ಪ್ರಾರಂಭ ಮಾಡಿದ್ದೀರಿ. ಖಂಡಿತವಾಗಿ ಇದಕ್ಕೆ ಭವಿಷ್ಯ ಇದೆ ಅಂತ ನನ್ನ ಭಾವನೆ. ಜನರು ಆರೋಗ್ಯಕರವಾಗಿರುವಂತಹ ನೀರನ್ನ ಕುಡಿಯಬೇಕು ಅಂತ ಹೇಳಿ ಸತ್ವಮ್ಮ ನೀರನ್ನ ಪರಿಚಯಿಸಲು ಅದರ ಜೊತೆಗೆ ನೈಸರ್ಗಿಕವಾಗಿ ಸಿಗುವಂತಹ ಉತ್ಪನ್ನಗಳನ್ನು ಬಳಸಿ ಸೋಪನ್ನು ತಯಾರಿಸಿ ಜನರ ಆರೋಗ್ಯವನ್ನು ಕಾಪಾಡುವಂತಹ ಉದ್ದೇಶದಿಂದಾಗಿ ಸೋಪು ಹಾಗೆಯೇ ನೀರನ್ನ ಸತ್ತು ಮಾಡುವಂತಹ ಬ್ರ್ಯಾಂಡ್ ಅನ್ನ ಹೊಸದಾಗಿ ಪರಿಚಯಿಸಿದಂತಹ ಸತ್ವಮ್ನ ಮಾಲೀಕರಿದ್ದಾರೆ, ಮುರಳೀಧರಿಸಿದ್ದಾರೆ. ನಮಸ್ತೆ ಸರ್. ತುಂಬಾನೇ ಹೆಮ್ಮೆ ಆಗುತ್ತೆ ಸರ್, ಇಷ್ಟೊಂದು ಆರೋಗ್ಯಕರವಾಗಿರುವಂತಹ ಉತ್ಪನ್ನಗಳು ಸತ್ವ ಹಾಗೆಯೇ ಸೋಪು ಅದನ್ನ ಕೂಡ ನಾವು ಯೂಸ್ ಮಾಡಿ ನೋಡಿದ್ದೀವಿ. ತುಂಬಾನೇ ಚೆನ್ನಾಗಿರುವಂಥದ್ದು. ಏನ್ ಹೇಳ್ತೀರಾ ಸರ್ ಅರಿವು ಕೇಂದ್ರದ ಬಗ್ಗೆ ಮಾತಾಡಬೇಕು, ಹಾಗೆ ನಮ್ಮ ಪ್ರಾಡಕ್ಟ್ ಬಗ್ಗೆ? ಥ್ಯಾಂಕ್ಸ್ ಅಲಾಟ್ ಮ್ಯಾಮ್. ನಮಗೆ ಒಂದು ಅವಕಾಶ ನಿಮ್ಮ ಜೊತೆ, ನಿಮ್ಮ ಈ ಥೀಮಿನ ಜೊತೆ ನಮ್ಮನ್ನು ಸೇರಿಸಿಕೊಂಡದಕ್ಕೆ ಪ್ರಥಮವಾಗಿ ಧನ್ಯವಾದ ಹೇಳ್ತೇವೆ. ಅರಿವು ಬಗ್ಗೆ ಈಗ ತಾನೇ ಈ ಚೀಟಲ್ಲಿ ನೋಡ್ತಾ ಇದ್ದೆ, ಇಲ್ಲಿಯ ವೋಕಲ್ ಫಾರ್ ಲೋಕಲ್ ಅಂತ ನಮ್ಮ ಪ್ರಧಾನಮಂತ್ರಿಯವರೇ ಹೈಲೈಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಅದನ್ನು ಸುದ್ದಿ ಮಾಧ್ಯಮ ಬಳಗ ಮತ್ತು ನಿಮ್ಮ ಇಡೀ ಟೀಮು ಮತ್ತು ಆ ಥೀಮ್ ಲೋಕಲ್ ಮತ್ತು ನ್ಯಾಚುರಲ್ ಪ್ರಾಡಕ್ಟ್ಗಳನ್ನು ಆಯ್ದು ಅವರು ಪ್ರೊಡಕ್ಷನ್ ಮಾಡುವ ರೀತಿ ನೀತಿ, ಹೈಜೀನ್, ಅವರ ಒಟ್ಟಾರೆ ಇಂಟೆನ್ಷನ್ ಇದನ್ನೆಲ್ಲ ನೋಡಿಕೊಂಡು ಆಯ್ಕೆ ಮಾಡಿ ಅದನ್ನು ಎಲ್ಲರಿಗೂ ರೀಚ್ ಮಾಡುವಂತಹ ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ರೀಚ್ ಮಾಡುವಂಥ ಈ ಕಾನ್ಸೆಪ್ಟ್, ಇದು ಎಲ್ಲರೂ ಈ ಥರ ಸಪೋರ್ಟ್ ಮಾಡಿದರೆ ನಮ್ಮಂಥ ಉದ್ಯಮಿಗಳಿಗೆ ತುಂಬ ಸುಲಭ ಕೂಡ. ಹಾಗೆ ನಿಮ್ಮ ಪ್ರಯತ್ನ ಮತ್ತು ಉದ್ದೇಶಕ್ಕೆ ಮೊದಲ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಮತ್ತು ನಮ್ಮ ಹಾರ್ದಿಕ್ ಹರ್ಬಲ್ಸ್ ಇದೆ ಇಲ್ಲೇ ಪಕ್ಕದ ಪುತ್ತೂರು ಪಕ್ಕದ ಕೆದಿಲದಲ್ಲಿ ಇದೆ. ನಾವು 2013ರಲ್ಲಿ ಹರ್ಬಲ್ ಡ್ರಿಂಕಿಂಗ್ ವಾಟರ್, ನ್ಯಾಚುರಲ್ ಹರ್ಬಲ್ ಡ್ರಿಂಕಿಂಗ್ ವಾಟರ್ ಮಾಡಿದ್ವಿ. ಆನಂತರ ಹರ್ಬಲ್ ಸೋಪು, ಹರ್ಬಲ್ ಎಕ್ಸ್ಟ್ರಾಕ್ಟ್ಸು, ಆರೋಗ್ಯಕ್ಕೆ ಪೂರಕವಾದ ನ್ಯಾಚುರಲ್ ಹರ್ಬಲ್ ಕಾಂಪೊನೆಂಟ್ಗಳನ್ನು ಸೇರಿಸೇ ಮಾಡುವಂಥದ್ದು. ಈಗ ಇನ್ನು ಕೆಲವು ಸನ್ ಡ್ರೈಡ್ ಫ್ರೂಟ್ಸು ಅಂಥದ್ದು, ಆಮೇಲೆ ಎಸೆನ್ಷಿಯಲ್ ಆಯಿಲ್ ರಿಲೇಟೆಡ್ ಪ್ರಾಡಕ್ಟ್ಸ್ ಅಂತನೆಲ್ಲ ಲಾಂಚ್ ಮಾಡ್ತಾ ಇದ್ದೇವೆ. ಇವತ್ತು ತಾನೇ ನಿಮ್ಮ ಮೂಲಕವೇ ಈ ಹರ್ಬಲ್ ಡಿಟಾಕ್ಸ್ ವಾಟರ್ ಇದು ಫಸ್ಟ್ ಟೈಮ್ ಇಲ್ಲೇ ಡಿಸ್ಪ್ಲೇ ಆಗ್ತಾ ಇದೆ. ಇವಾಗ ನಿನ್ನೆ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಇವತ್ತು ಇಲ್ಲಿಗೆ ತಂದಿದ್ದೀವಿ. ಇದು ಆ್ಯಕ್ಚುಲಿ ಡಿಟಾಕ್ಸ್ ಅಂದರೆ ನಿಮಗೆ ಗೊತ್ತಿರ್ಬೋದು, ಹರ್ಬಲ್ ನ್ಯಾಚುರಲ್, ಈ ನೆಗ್ಗಿನ ಮುಳ್ಳು, ನನ್ನಾರಿ, ಪಾಷಾಣ ಭೇದ, ಪುನರ್ನವ ಇಂಥ ಎಲ್ಲ ನ್ಯಾಚುರಲ್ ಕಾಂಪೊನೆಂಟ್ಸನ್ನು ಉಪಯೋಗಿಸಿಕೊಂಡು ಎಷ್ಟೇ ಕನ್ಸಂಪ್ಷನ್ ಮಾಡ್ಬೋದು, ನಮ್ಮ ಶರೀರವನ್ನು ಡಿಟಾಕ್ಸಿಫಿಕೇಷನ್ ಮಾಡಲಿಕ್ಕೆ ಉಪಯೋಗವಂಥ ವಾಟರ್. ಆಮೇಲೆ ಜೀರಾ ಎಕ್ಸ್ಟ್ರಾಕ್ಟ್, ಇಮ್ಯುನಿಟಿ, ಯೂರಿನರಿ ಸಿಸ್ಟಮ್ ಬೂಸ್ಟರ್, ನ್ಯಾಚುರಲ್ ಹರ್ಬಲ್ ವಾಟರ್,
ಆಮೇಲೆ ನಮ್ಮ ಹರ್ಬಲ್ ವಾಟರ್, ಇನ್ನೊಂದು ಕಾಪರ್ ಟ್ರೀಟೆಡ್ ವಾಟರ್, ಮತ್ತು 3 ನಮೂನೆಯ ಸೋಪುಗಳು. ಅದು ಕಷಾಯ ಸೋಪು, ಲೆಮನ್ ಗ್ರಾಸ್ ಸೋಪು ಮತ್ತು ಕೊಕೊರೆಕಾ ಸೋಪು. ಮೊನ್ನೆ ತಾನೇ ಕೊಕೊರೆಕಾ ಸೋಪಿಗೆ ಸೆಂಟ್ರಲ್ ಗೌರ್ಮೆಂಟ್ ಪೇಟೆಂಟ್ ಕೂಡ ಬಂದಿದೆ, ಹಾಗೆ ಅದೊಂದು ಖುಷಿ. ಹಾಗೆ ಈ ಎಲ್ಲ ಪ್ರಾಡಕ್ಟ್ಗಳ ಡಿಸ್ಪ್ಲೇಗೂ ನಿಮ್ಮ ಈ ಒಂದು ಅರಿವು ಥೀಮು ಮತ್ತು ಟೀಮ್ ನಮಗೆ ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ವಿಶೇಷ ಅಭಿನಂದನೆಗಳು. ಥ್ಯಾಂಕ್ ಯು. ಎಲ್ಲರಿಗೂ ಈ ಥರದ ಎಂಟರ್ಪ್ರನರ್ಗಳಿಗೆ ಪ್ರಯೋಜನ ಸಿಗುವಾಗ ಆಗಲಿ ಅಂತ ನಮ್ಮ ಸತ್ವಂ ತಂಡದ ಪರವಾಗಿ ನಿಮಗೆ ಹಾರೈಕೆ. ಅರಿವು ಎಂಟರ್ಪ್ರೈಸಸ್ಸಿನ ಇವತ್ತಿನ ಈ ಒಂದು ಉದ್ಘಾಟನಾ ಕಾರ್ಯಕ್ರಮ ಬಹುಶಃ ವಿಶೇಷವಾಗಿ ಹೋಮ್ ಪ್ರಾಡಕ್ಟನ್ನು ಬೆಳೆಸುವಂತಹ ಶಕ್ತಿಯನ್ನು ಸುದ್ದಿ ಮಾಧ್ಯಮದ ಮೂಲಕ, ಸುದ್ದಿ ಮಾಧ್ಯಮದ ಮಾಲಕರಾದ ಡಾಕ್ಟರ್ UP ಶಿವಾನಂದರವರ ಒಂದು ದೂರದೃಷ್ಟಿಯ ಕಾರಣ ಬಹುಶಃ ಅವರು ಇವತ್ತೊಂದು ಮಳಿಗೆಯನ್ನು ಇಲ್ಲಿ ಉದ್ಘಾಟನೆ ಮಾಡಿದ್ದಾರೆ. ಬಹುಶಃ ಮನೆಯಲ್ಲಿ ನಾವೇ ಮಾಡುವಂತಹ ಉತ್ಪನ್ನಗಳನ್ನು ಇವತ್ತು ಗ್ರಾಹಕರಿಗೆ ವಿತರಣೆ ಮಾಡುವಂತಹ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ. ಬಹುಶಃ ಎಲ್ಲರೂ ಫ್ಯಾಕ್ಟ್ರಿಯಲ್ಲಿ ಉತ್ಪಾದನೆ ಮಾಡಿದಂತಹ ವಸ್ತುಗಳನ್ನು ಗ್ರಾಹಕರಿಗೆ ನೀಡುವಂತಹ ವ್ಯವಸ್ಥೆಯನ್ನು ಮಾಡ್ತಾರೆ. ಆದರೆ UP ಶಿವಾನಂದರ ಮಾಲಕತ್ವದ ಈ ಸಂಸ್ಥೆ ತಾವು ಮನೆಯಲ್ಲೇ ತಮ್ಮ ಉತ್ಪನ್ನಗಳನ್ನು ಪ್ರೊಡಕ್ಟ್ ಮಾಡಿ ಮಾರ್ಕೆಟಿಗೆ ಬಿಡುವಂತಹ ಕೆಲಸ ಕಾರ್ಯದಲ್ಲಿ UP ಶಿವಾನಂದರವರು ಉತ್ತಮವಾದ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ. ಬಹುಶಃ ಇದು ಪುತ್ತೂರಿನಲ್ಲೇ ಒಂದು ಮೆರುಗನ್ನು ಕೊಡುವಂತಹ ವ್ಯವಸ್ಥೆ ಆಗ್ತದೆ ಎನ್ನುವಂಥದ್ದನ್ನು ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಶಿವಾನಂದರವರು ಕೈ ಹಾಕಿದಂತಹ ಯಾವುದೇ ಒಂದು ವಿಷಯ ಇರ್ಬೋದು. ಕಳೆದ ಬಾರಿ ಒಂದು ಕೃಷಿ ಮೇಳವನ್ನು ಪುತ್ತೂರಿನಲ್ಲಿ ಬಹಳ ಸಡಗರದಿಂದ ಮಾಡಿದರು. ಅದು ಹೇಗೆ ಯಾವ ರೀತಿ ಮುಂದುವರಿಯಬಹುದು ಎನ್ನುವಂತಹ ಕಲ್ಪನೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಕೇವಲ 10 ದಿವಸಗಳಲ್ಲಿ ಆ ಒಂದು ಕೃಷಿ ಮೇಳವನ್ನು ಅದ್ಭುತವಾಗಿ ಸಂಘಟಿಸಿದಂತಹ ಶಕ್ತಿ ಡಾಕ್ಟರ್ ಶಿವಾನಂದರಲ್ಲಿದೆ. ಬಹುಶಃ ಈ ಮಳಿಗೆ ಅತ್ಯುತ್ತಮವಾಗಿ ಪುತ್ತೂರಿನಲ್ಲಿ ಹೆಸರುವಾಸಿ ಆಗ್ತದೆ ಎನ್ನುವಂಥದ್ದನ್ನು ನಾವೆಲ್ಲರೂ ಕಾಣಬಹುದು. ಬಹುಶಃ ಒಬ್ಬ ಗ್ರಾಹಕ ಮನೆಯಲ್ಲಿ ಮಾಡಿರತಕ್ಕಂತಹ ಪ್ರಾಡಕ್ಟನ್ನು ತರುವಂತಹ ಸಂದರ್ಭದಲ್ಲಿ ಅದರ ನೈಪುಣ್ಯತೆಯನ್ನು ತಿಳಿದು ಅದನ್ನು ಟೆಸ್ಟ್ ಮಾಡಿ ಈ ಮಾರ್ಕೆಟಿಗೆ ಕೊಡುವಂತಹ ವ್ಯವಸ್ಥೆಯನ್ನು ಈ ಸಂಸ್ಥೆ ಮಾಡ್ತದೆ ಎನ್ನುವಂಥದ್ದನ್ನು ಮಾಲಕರು ನಮಗೆ ತಿಳಿಸಿದ್ದಾರೆ. ಬಹುಶಃ ಈ ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿಯಾಗಲಿ. ನವರಾತ್ರಿಯ ಶುಭ ಸಂದರ್ಭದಲ್ಲಿ ಉದ್ಘಾಟನೆಗೊಂಡಿದೆ. ಮಹಾಲಿಂಗೇಶ್ವರನ ಮಣ್ಣಿನಲ್ಲಿ ಈ ಸಂಸ್ಥೆ ಅತ್ಯುತ್ತಮ ಸೇವೆಯನ್ನು ಸಲ್ಲಿಸಿ ಎಲ್ಲರಿಗೂ ಈ ಉತ್ಪನ್ನಗಳನ್ನು ನೀಡುವಂತಹ ಸಂಸ್ಥೆಯಾಗಿ ಮೂಡಿಬರಲಿ ಎಂದು ಮಹಾಲಿಂಗೇಶ್ವರನಲ್ಲಿ ಪ್ರಾರ್ಥಿಸುತ್ತಾ ಈ ಸಂಸ್ಥೆಗೆ ಉಜ್ವಲ ಭವಿಷ್ಯವನ್ನು ಹಾರೈಸುತ್ತಾ ನನ್ನ 2 ಮಾತನ್ನು ಕಳುಹಿಸ್ತೇನೆ. ಆತ್ಮೀಯರೆಲ್ಲರಿಗೂ ನಮಸ್ಕಾರ. ನಾನು ರಾಧಾಕೃಷ್ಣ, ನಿತ್ಯ ಫುಡ್ ಪ್ರಾಡಕ್ಟ್ ಪುತ್ತೂರು. ಇಂದು ಸುದ್ದಿ ಸಮೂಹ ಸಂಸ್ಥೆಗಳ ಮಾಲಕರಾದಂಥ ಡಾಕ್ಟರ್ ಶಿವಾನಂದರ ನೇತೃತ್ವದಲ್ಲಿ ಪುತ್ತೂರಿನಲ್ಲಿ ಅರಿವು ಕೇಂದ್ರದ ಒಂದು ಉದ್ಘಾಟನಾ ಸಮಾರಂಭ ನಡೆದಿದೆ. ಈ ಕೇಂದ್ರ ಅದರ ಮುಖ್ಯ ಉದ್ದೇಶಗಳನ್ನು ಅವರು ಈಗಾಗಲೇ ಪ್ರಾಸ್ತಾವಿಕವಾಗಿ ಹೇಳಿದ್ದಾರೆ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯವರಿಗೆ ಒಂದು ಮಾರುಕಟ್ಟೆಯನ್ನು ಅಥವಾ ಒಂದು ಪ್ರಾಡಕ್ಟ್ಗಳನ್ನು ಮಾರಲಿಕ್ಕೆ ಒಂದು ವೇದಿಕೆಯನ್ನು ನಿರ್ಮಿಸುವುದು ಒಂದು. ಇನ್ನೊಂದು ಬೇರೆ ಬೇರೆ ನಮ್ಮಲ್ಲಿ ಕೃಷಿಗೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ನೀಡುವುದು. ಇನ್ನೊಂದು ಮಾರುಕಟ್ಟೆ ವಿಸ್ತರಣೆ ಮತ್ತು ಸ್ಥಳೀಯವಾಗಿ ತಯಾರಿಸುವಂಥ ಬ್ರ್ಯಾಂಡೆಡ್ ಉತ್ಪನ್ನಗಳು ಅಥವಾ ಉತ್ತಮ ಗುಣಮಟ್ಟವನ್ನು ಹೊಂದಿರುವಂಥ ಉತ್ಪನ್ನಗಳಿಗೆ ಬೇಡಿಕೆಗಳನ್ನು ಉತ್ತೇಜಿಸಲು ಪ್ರೇರೇಪಿಸಲು ಈ ಅರಿವು ಕೇಂದ್ರವನ್ನು ಆರಂಭಿಸಿದ್ದಾರೆ. ಸೊ ನನಗೆ ಯಾಕೆಂದರೆ ಭಾಳ ಸಂತೋಷ ಶಿವಾನಂದ ಡಾಕ್ಟರ್ ಮೇಲೆ. ಯಾವಾಗಲೂ ಅವ್ರು ಏನು ಮಾಡ್ತಾರಂದರೆ ಭಾಳ ಒಂದು ಲಾಂಗ್ ಟರ್ಮ್ ವಿಷನ್, ಭಾಳ ಒಂದು ದೂರದರ್ಶಿತ್ವದ ಒಂದು ಯೋಜನೆಯನ್ನು ಅವರು ಆರಂಭಿಸ್ತಾರೆ ಯಾವಾಗಲೂ. ಸೊ ಆ ನಿಟ್ಟಿನಲ್ಲಿ ಈ ಅರಿವು ಕೇಂದ್ರ ಕೂಡ ಮುಂದಿನ ದಿನಗಳಲ್ಲಿ ಭಾಳಷ್ಟು ಮುಖ್ಯವಾದ ಪಾತ್ರವನ್ನು ವಹಿಸಲಿಕ್ಕೆ ಸಾಧ್ಯ ಇದೆ. ಯಾಕಂದರೆ ಅವರ ಮುಖ್ಯ ಉದ್ದೇಶ ಏನಂದರೆ ಒಂದು ಗುಣಮಟ್ಟದ ಆಹಾರ ವಸ್ತುವನ್ನು ಕೊಡಬೇಕು, ಮತ್ತು ಇಲ್ಲಿ ಉದ್ಯಮವನ್ನು ಕ್ರಿಯೇಟ್ ಮಾಡಬೇಕು. ಎರಡನೇದು ಇಲ್ಲಿನ ತಯಾರಿಸಿದಂಥ ಉತ್ಪನ್ನಗಳಿಗೆ ರಾಜ್ಯ ದೇಶ ವಿದೇಶಗಳಿಗೆ ನಮ್ಮ ಪುತ್ತೂರು ತಾಲೂಕಿನ ಉತ್ಪನ್ನಗಳು ಮಾರುಕಟ್ಟೆಯ ವಿಸ್ತರಣೆ ಜಾಲವನ್ನು ಹೊಂದಬೇಕು ಅಂತ ಅವರ ಮುಖ್ಯವಾದ ಧ್ಯೇಯೋದ್ದೇಶ. ಹಾಗಾಗಿ ನಾನು ಈ ಶುಭ ಸಂದರ್ಭದಲ್ಲಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಈಗ ನಮ್ಮ ಉತ್ಪನ್ನಗಳು ಬಂದಾಗ ನಾವು ಭಾಳಷ್ಟು ಆಹಾರ ಉತ್ಪನ್ನಗಳನ್ನು ಪುತ್ತೂರಿನಲ್ಲಿ 2015ರಿಂದ ಆರಂಭಿಸ್ತಾ ಇದ್ದೀವಿ. ನಮ್ಮದು ಜಾಕ್ ಫ್ರೂಟ್ನ ಕುಕ್ಕೀಸ್ ಇದೆ, ಸಿರಿ ಮೌಲ್ಯವರ್ಧನೆ ಮಾಡಿದೆ, ಇದು ಸೀಡ್ ಪೌಡ್ರದು. ಇದಕ್ಕೆ ಯಾವುದೇ ರಾಸಾಯನಿಕಗಳನ್ನು, ಮೈದಾಗಳನ್ನು ಮತ್ತು ಪ್ರಿಸರ್ವೇಟಿವ್ಗಳನ್ನು ಹಾಕಿಲ್ಲ, ನ್ಯಾಚುರಲ್ ಆಗಿ. ಇದು IAHR ಅಂತ ಇದೆ, ಅವರಿಂದ ತಂತ್ರಜ್ಞಾನವನ್ನು ಪಡ್ಕೊಂಡು ನಾವು ತಯಾರಿಸಿದ ಸಂಸ್ಥೆ. ಇನ್ನೊಂದು ನಮ್ಮದು ಈ ಸಿರಿಧಾನ್ಯದ ಕುಕ್ಕೀಸ್ ಮಾಡ್ತಾಯಿದ್ದೀವಿ, ಸಿರಿಧಾನ್ಯದಿಂದ ಕುಕ್ಕೀಸನ್ನು ತಯಾರಿಸ್ತಾ ಇದ್ದೇವೆ. ಇದು ಮಕ್ಕಳಿಗೆ ಭಾಳ ಒಳ್ಳೆಯದು. ಇದರಲ್ಲಿ ಹೈಯೆಸ್ಟ್ ಪ್ರೋಟೀನ್, ಫೈಬರ್ಗಳೆಲ್ಲ ಇರುತ್ತೆ, ನಾರಿನಾಂಶಗಳು. ಇದು ಭಾಳ ಮುಖ್ಯವಾಗಿದೆ. ಇನ್ನು ಅದೇ ರೀತಿ ರಾಗಿಯಿಂದ ನಾವು ಉತ್ಪನ್ನಗಳನ್ನು ಕೂಡ ಮಾಡಿದ್ದೀವಿ, ರಾಗಿಯಿಂದ ಕುಕ್ಕೀಸ್ ಮಾಡ್ತಿದ್ದೀವಿ. ಅದೇ ರೀತಿ ನವಣೆ ಅಂತ ಬರುತ್ತೆ ಸಿರಿಧಾನ್ಯಗಳಲ್ಲಿ, ಇನ್ನೊಂದು ನವಣೆ. ಆ ನವಣೆಯಿಂದ ಕೂಡ ನಾವೊಂದು ಕುಕ್ಕೀಸನ್ನು ತಯಾರಿಸ್ತಿದ್ದೀವಿ.
ಇದಲ್ಲದೆ ನಾವು ಈ ಸಿರಿಧಾನ್ಯದ ಒಂದು ಹೆಲ್ತ್ ಡ್ರಿಂಕ್, ಮಿಲೆಟ್ ಹೆಲ್ತ್ ಡ್ರಿಂಕನ್ನು ಇದನ್ನು CFTRI ತಂತ್ರಜ್ಞಾನವನ್ನು ಪಡ್ಕೊಂಡು ನಾವು ಬಳಸಿದ್ದೀವಿ. ಇದು ಭಾಳಷ್ಟು ಉತ್ತಮವಾದ ಒಂದು ಆಹಾರ ಪದಾರ್ಥ. ಇದನ್ನು ನಾವು ಹಿಂದಿನಲ್ಲಿ ಕಾಲದಲ್ಲಿ ಮಣ್ಣಿ ಅಂತ ಹೇಳ್ತಿದ್ರು, ಈಗ ಪೋರಿಜಿ ಅಂತ ಹೇಳ್ತೀವಿ. ಆ ಥರ ಮಾಡಿ ಇದನ್ನು ನಾವು ಮಕ್ಕಳಿಗೆ, ವೃದ್ಧರಿಗೆ, ಯಾರಿಗೆ ಬೇಕಿದ್ದರೂ ಉಪಯೋಗಿಸ್ಬೋದು. ಇದು ಈ ಮಧುಮೇಹ ಕಾಯಿಲೆ ಇದೆಯಲ್ಲ ಅಂಥವರಿಗೆಲ್ಲ ಉತ್ತಮವಾದ ಆಹಾರ ಅಂತ ಹೇಳಲಿಕ್ಕೆ ನಾನು ಇಚ್ಛಪಡಿಸ್ತಾ ಇದ್ದೇನೆ. ಇದು ಈಗಾಗಲೇ ಮಾರುಕಟ್ಟೆಯಲ್ಲಿ ಉತ್ತಮ ಹೆಸರನ್ನು ಗಳಿಸಿದೆ. ಭಾಳಷ್ಟು ಜನರು ಇದನ್ನು ಉಪಯೋಗಿಸ್ತಾ ಇದ್ದಾರೆ. ಇದಲ್ಲದೆ ನಾವು ಏನು ಮಾಡಿದ್ದೀವಿ ಅಂದರೆ ಈ ಸಿರಿಧಾನ್ಯದಿಂದ ರಾಗಿಯ ದೋಸೆ ಮಿಕ್ಸ್ಗಳನ್ನು ಮಾಡಿದ್ದೀವಿ. ಈಗ ಯಾಕಂದರೆ ನಮ್ಮ ದೋಸೆ ಮಿಕ್ಸ್ ಇದೆ, ಇದನ್ನು ನೇರವಾಗಿ ಗ್ರಾಹಕರು ತಗೊಂಡೋಗಿ ಇದನ್ನು ನೀರಿನೊಂದಿಗೆ ಬೆರೆಸಿಕೊಂಡು ಹಿಟ್ಟು ತಯಾರಿಸಿಕೊಂಡು ದೋಸೆಯನ್ನು ಮಾಡಲಿಕ್ಕೆ ಆಗುತ್ತೆ. ಇದರಲ್ಲಿ ನಾವು ಯಾವುದೇ ರಾಸಾಯನಿಕಗಳು, ಟೇಸ್ಟ್ ಪೌಡ್ರ್ಗಳನ್ನು ಹಾಕಿಲ್ಲ. ಇದರಲ್ಲಿ ಮೇಜರಾಗಿ ರಾಗಿ ಇರುತ್ತೆ ಮತ್ತು ಉದ್ದು, ಮೆಂತಿ ಇವುಗಳನ್ನು ಉಪಯೋಗಿಸಿಕೊಂಡು ನಾವು ಇದನ್ನು ಈ ಪ್ರಾಡಕ್ಟ್ಗಳನ್ನು ತಯಾರಿಸಿದ್ದೇವೆ. ಇದು DFRL ಅಂತ ಇದೆ, ಅಲ್ಲಿಂದ ತಂತ್ರಜ್ಞಾನ ಪಡ್ಕೊಂಡು ಇದನ್ನು ತಯಾರಿಸಿದ್ದೇವೆ. ಇದೇ ರೀತಿ ನಾವು ಈ ಸಿರಿಧಾನ್ಯದಿಂದ ಇನ್ನೊಂದು ದೋಸೆ ಮಿಕ್ಸ್ಗಳನ್ನು ಕೂಡ ನಾವು ತಯಾರಿಸಿದ್ದೇವೆ. ಸಾಮೆಯಿಂದ ದೋಸೆ, ಇದನ್ನು ಕೂಡ ಇದು ಪೌಡ್ರಾಗಿ ರೆಡಿ ಇರುತ್ತೆ. ಇದನ್ನು ನೀವು ನೀರಿನಲ್ಲಿ ಬೆರೆಸಿಕೊಂಡು ದೋಸೆ ಹಿಟ್ಟಿನ ಥರ ಮಾಡಿಕೊಂಡು ನೀವು ಇದನ್ನು ದೋಸೆ ಮಾಡಿಕೊಂಡು, ನಮ್ಮ ಉದ್ದೇಶ ಏನಂದರೆ ಉತ್ತಮ ಗುಣಮಟ್ಟದ ಆಹಾರವನ್ನು ರಾಸಾಯನಿಕ ಮುಕ್ತವಾಗಿ ಈ ಸಿರಿಧಾನ್ಯಗಳಿಗೆ ಹೆಚ್ಚಿನ ಮಹತ್ವವನ್ನು ನೀಡಿಕೊಂಡು ಅದರಿಂದ ಭಾಳಷ್ಟು ಮೌಲ್ಯವರ್ಧನೆಗಳು ಮಾಡಿದೆ. ಇದಲ್ಲದೆ ನಾವು ಹಲಸಿನ ಬೀಜದಿಂದ ಒಂದು 10-15 ರೀತಿಯ ಉತ್ಪನ್ನಗಳನ್ನು ಇನ್ನು ಮುಂದಿನ ದಿನಗಳಲ್ಲಿ ತಯಾರಿಸಲಿಕ್ಕಿದೆ. ಸೊ ನಮ್ಮಂಥ ಒಂದು ಎಂಟರ್ಪ್ರೇನರ್ಗಳಿಗೆ ಇವತ್ತು ಈ ಅರಿವು ಕೇಂದ್ರ, ನಮ್ಮ ಡಾಕ್ಟರ್ ಶಿವಾನಂದರಿಂದ ಪ್ರವರ್ತಿತವಾದ ಈ ಕೇಂದ್ರ ನಮ್ಮಂಥವರಿಗೆ ಸಹಾಯ ಆಗಲಿ ಅಂತ ಆಗ್ತದೆ. ವೀಕ್ಷಕರ, ಇವತ್ತಿನ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ವೆಂಕಟರಮಣ ಸರ್ ಕೂಡ ಬಂದಿದ್ದಾರೆ, ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ಆರೋಗ್ಯಕ್ಕೆ ಉತ್ತಮವಾಗಿರುವಂತಹ ಸ್ವೀಟ್ ಪ್ರಾಡಕ್ಟ್ಗಳನ್ನ ಮಾರುಕಟ್ಟೆಗೆ ಬಿಡ್ತಾ ಇರುವಂತದ್ದು, ಈ ಒಂದು ಅರ್ಥಪೂರ್ಣವಾಗಿರುವಂತಹ ಕಾರ್ಯಕ್ರಮದ ಬಗ್ಗೆ ಏನು ಹೇಳ್ತೀರಾ ಅಂತ? ನನ್ನ ಹೆಸರು ವೆಂಕಟರಮಣ 𝐂𝐲 ಅಂತ. ನಾನೊಬ್ಬ ಪ್ರಗತಿಪರ ಕೃಷಿಕ. ಇತ್ತೀಚೆಗೆ ವಯಸ್ಸಾದ ಮೇಲೆ ನಾನು ಒಂದು ಉದ್ಯಮವನ್ನು ಕೂಡ ಇಲ್ಲಿ ಪಕ್ಕದಲ್ಲಿ ಬಾಲಾಜಿ ಪೆನ್ಸ್ ಅಂತ ಆರಂಭ ಮಾಡಿ ನಡೆಸ್ತಾ ಇದ್ದೇನೆ. ನಾವು ಕೃಷಿಕರು ಅನೇಕ ಕೃಷಿ ಉತ್ಪನ್ನಗಳನ್ನು, ಈಗ ನಮ್ಮದು ಹಲಸಿನ ಹಣ್ಣಿರ್ಬೋದು, ಬೇರೆ ಬೇರೆ ನೀಡುವಲ್ಲಿ ಹಾಲೆಯ ಉತ್ಪನ್ನಗಳಲ್ಲಿರ್ಬೋದು, ಇದನ್ನೆಲ್ಲ ನಾವು ವೇಸ್ಟ್ ಮಾಡುವಂಥದ್ದು. ಈಗ ಅದರಲ್ಲಿ ಹೊಸ ಹೊಸ ಉತ್ಪನ್ನಗಳನ್ನು, ಆರೋಗ್ಯಪೂರಕವಾದಂಥ ಏನು ವಿಷ ಮುಕ್ತವಾದಂಥ ಆಹಾರದ ಉತ್ಪನ್ನಗಳನ್ನು ಗ್ರಾಮೀಣ ಪ್ರದೇಶದಲ್ಲಿ ಮನೆಯಲ್ಲಿ ಉತ್ಪನ್ನ ಮಾಡುವಂಥದ್ದನ್ನು ತಯಾರು ಮಾಡ್ತಾರೆ. ಅದಕ್ಕೊಂದು ಉತ್ತಮವಾದ ಮಾರುಕಟ್ಟೆಯನ್ನು ನಾವು ನಮ್ಮ ಶಿವಾನಂದರು ಒದಗಿಸಿಕೊಟ್ಟುವಂಥದ್ದು ಒಂದು ತುಂಬ ಒಳ್ಳೆಯ ವಿಚಾರ. ರೈತರಿಗೂ ಕೂಡ ಇದರಿಂದ ತುಂಬ ಉಪಕಾರ ಆಗುವಂಥ ಒಂದು ಯೋಜನೆ ಮತ್ತು ಅರಿವು. ಏನೆಲ್ಲ ನಮ್ಮ ಕೃಷಿ ಉತ್ಪನ್ನಗಳು ಕೊಳೆತು ಹೋಗುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಅದಕ್ಕೊಂದು ಉತ್ತಮ ಮಾರುಕಟ್ಟೆಯನ್ನು ಒದಗಿಸಿಕೊಡುವಂಥ ಒಂದು ವ್ಯವಸ್ಥೆ ನನಗೆ ತುಂಬ ಖುಷಿ ಅನ್ನಿಸ್ತಾ ಇದೆ. ನಾನೊಬ್ಬ ಕೃಷಿಕನಾಗಿದ್ದುಕೊಂಡು ಇದು ಒಳ್ಳೆಯ ಒಂದು ಕಾರ್ಯಕ್ರಮ. ಮತ್ತು ಶಿವಾನಂದರು ಎಲ್ಲ ರೀತಿಯ ನೀರಿಂಗಿಸುವಂಥದ್ದಾಗಲಿ, ಬೇರೆ ಬೇರೆ ರೈತರಿಗೆ ಪೂರಕವಾದಂಥ ದೃಷ್ಟಿಯಲ್ಲಿ ಒಳ್ಳೆಯ ಕೆಲಸಗಳನ್ನು ಪುತ್ತೂರಿನಲ್ಲಿ ಮಾಡಿಕೊಂಡಿದ್ದಾರೆ. ಮುಂದೆ ಅವರು ಇನ್ನೂ ಹೆಚ್ಚಿನ ಕೆಲಸಗಳನ್ನು ರೈತರಿಗೆ ಪೂರಕವಾದಂಥ ಒಂದು ವ್ಯವಸ್ಥೆಯನ್ನು ಒದಗಿಸಿಕೊಡಲಿ. ಶ್ರೀ ಪುತ್ತೂರು ಮಹಾಲಿಂಗೇಶ್ವರ ದೇವರು ಅವರಿಗೆ ಇನ್ನೂ ಆರೋಗ್ಯ ಮತ್ತು ಎಲ್ಲ ದೃಷ್ಟಿಯಲ್ಲಿ ಕೂಡ ಅವರಿಗೆ ಉತ್ತಮ ಒಬ್ಬ ಮಾನವನಾಗಿ ನಿರ್ಮಾಣ ಆಗಲಿ ಅಂತ ನಾನು ಶ್ರೀ ಮಹಾಲಿಂಗೇಶ್ವರಲ್ಲಿ ಹಾರೈಸುತ್ತೇನೆ. ಕಡಮಜಲು ಸುಭಾಷ್ ಇದ್ದಾರೆ, ಇವರು ಪ್ರಗತಿಪರ ಕೃಷಿಕರು. ನಮಸ್ತೆ ಸರ್. ಪ್ರಾಡಕ್ಟ್ಗಳನ್ನು ಟೇಸ್ಟ್ ಮಾಡಿದ್ರೆ ಸರ್, ಹೇಗಿತ್ತು? ಆ ಪ್ರಾಡಕ್ಟ್ ಟೇಸ್ಟ್ ಮಾಡಿದೆ. ವಿಶೇಷವಾಗಿ ನನಗೆ ಅಡಿಕೆ ಒಂದು ಪ್ರಾಡಕ್ಟ್ ಸಿಕ್ಕಿತ್ತು. ನಾನು ಅಡಿಕೆ ಬೆಳೆಗಾರ, ಜೊತೆಗೆ ಕ್ಯಾಶ್ಯೂ ಬೆಳೆಗಾರ. ಕ್ಯಾಶ್ಯೂ ಬಗ್ಗೆ ಸ್ವಲ್ಪ ನನಗೆ ಟೇಸ್ಟ್ ನೋಡಬೇಕಾದ್ರು. ಕ್ಯಾಶ್ಯೂ ಎಲ್ರಿಗೂ ಭಾರಿ ಉತ್ತಮವಾದಂಥ ಒಂದು ಆಹಾರ. ಅಡಿಕೆದು ಟೇಸ್ಟ್ ನೋಡಿದೆ, ಚಾಕ್ಲೇಟ್ ಟೇಸ್ಟ್ ನೋಡಿದೆ, ಒಳ್ಳೆದುಂಟು. ಎಲ್ಲ ಆರೋಗ್ಯಪೂರ್ಣವಾದಂಥ ವಸ್ತುಗಳು ಇಲ್ಲಿ ಇದೆ. ಅದನ್ನೆಲ್ಲ ಸ್ವಲ್ಪ ಪರ್ಚೇಸ್ ಕೂಡ ಮಾಡ್ತೇನೆ. ನನ್ನ ಮಗ ಅಮೇರಿಕಾದಲ್ಲಿರೋದು, ಅವನು ಕೂಡ ಬರ್ತಾ ಇದ್ದಾನೆ, ಅವನನ್ನು ಕರ್ಕೊಂಡು ಬರ್ತೇನೆ. ನನ್ನ ಮೊಮ್ಮಗ ಅಮೇರಿಕಾದಲ್ಲಿರೋದು 2ನೇ ಕ್ಲಾಸ್, ಅವನು ಕೂಡ ಈಗ ಬರ್ತಾ ಇದ್ದಾನೆ 6 ತಾರೀಕಿಗೆ. ಅವರನ್ನು ಇನ್ನೊಮ್ಮೆ ಕರ್ಕೊಂಡು ಬಂದು ಇಲ್ಲಿರುವ ಎಲ್ಲ ವಸ್ತುಗಳನ್ನು ಟೇಸ್ಟ್ ನೋಡಿ ಸ್ವಲ್ಪ ಒಳ್ಳೆ ಇದು ಮಾರಾಟ ಮತ್ತು ಮಾಹಿತಿ ಕೊಡುವಂಥ ಅರಿವು ಮೂಡಿಸುವಂಥ. ಈಗ ಅರಿವು ಮುಖ್ಯ ಬೇಕು. ಕೆಲವು ಐಟಮ್ಗಳೆಲ್ಲ, ಕೆಲವು ವಸ್ತುಗಳಿಗೆ ಬಗ್ಗೆ ಅರಿವು ಇರುವುದಿಲ್ಲ ಜನರಲ್ಲಿ. ಆ ಅರಿವನ್ನು ಮೂಡಿಸಿ ಅವರಲ್ಲಿ ಇಂಥ ಒಂದು ಮನೋಭಾವನೆ ಬೆಳೆಸೋದು ತುಂಬ ಉತ್ತಮ. ನಮ್ಮ ಶಿವಾನಂದರು ಮಾಡೋ ಕೆಲಸ ಎಲ್ಲ ಒಳ್ಳೆ ಕಾರ್ಯಕ್ರಮ ಮಾಡ್ತಾರೆ. ಎಲ್ಲದರೂ ಇದ್ದಾರೆ ಅವರೆಲ್ಲ ಎಸ್, ಅವರ ಕುಟುಂಬವೇ ಎಸ್, ನಾನು ಕೂಡ ಎಸ್. ಈ ಕಾರ್ಯಕ್ರಮಕ್ಕೆ ನನ್ನ ತುಂಬ ಶುಭ ಹಾರೈಕೆಯನ್ನು ಅರ್ಪಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ಪುತ್ತೂರು APMCಯ ಮಾಜಿ ಚೇರ್ಮನ್ ಆಗಿರುವಂಥ ಅಮ್ಮಣ್ಣ ಅವರಿದ್ದಾರೆ. ಇವರು ಸೈನಿಕರು ಕೂಡ ಹೌದು. ಹಾಗಾಗಿ ಸರ್, ಸ್ವೀಟ್ ತಿನ್ನುವಂತಹ ಕ್ರೇಜ್ ಇದೆಯಾ ನಿಮಗೆ? ಉಂಟು, ತುಂಬ ಉಂಟು. ಇಲ್ಲಿ ಟೇಸ್ಟ್ ಮಾಡಿದ್ರೆ ಸರ್ ಹೇಗಿತ್ತು? ಟೇಸ್ಟ್ ಮಾಡ್ಬೇಕಷ್ಟೇ. ಓಕೆ ಸರ್. ಅರಿವು ಎಂಟರ್ಪ್ರೈಸಸ್ ಒಂದು ಅರ್ಥಪೂರ್ಣವಾಗಿರುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ, ಏನು ಹೇಳ್ತೀರಾ ಅಂತ ಈ ಕಾರ್ಯಕ್ರಮ? ಭಾರಿ ಖುಷಿ ಆಯ್ತು ನೋಡಿ. ಈಗ ಅಂದರೆ ಕೆಲವು ಎಲ್ಲ ಹೇಳಿದರು, ಅಂದರೆ ಸೈಡ್ ಎಫೆಕ್ಟ್ ಯಾವುದೇ ಇಲ್ಲ. ಇಲ್ಲ ಡ್ರಿಂಕ್ಸ್ ಆಗಲಿ, ಫುಡ್ ಆಗಲಿ, ನಮಗೆ ಅದು ಇಂಪಾರ್ಟೆಂಟ್. ಈಗ ಕೆಲವು ನಾವು ಪರ್ಚೇಸ್ ಮಾಡ್ತೇವೆ, ಇದೆಲ್ಲ ಬೇಡದು, ಅಂದರೆ ಹೆಲ್ತಿಗೆ ಭಾರಿ ಇದು
ನೋಡಿ ಖುಷಿ ಆಯಿತು. ನಾವು ಇನ್ನು ಖಂಡಿತ ಇಲ್ಲಿ ಬಂದು ನಮಗೆ ಬೇಕಾದ ಇಲ್ಲೇ ಕೊಂಡೋಗ್ತೇವೆ ನಾವು. ಕೊಂಡೋಗೋದು ಮಾತ್ರ ಅಲ್ಲ, ನಮ್ಮ ಹತ್ತಿರ ನೆರೆಗೆರೆಯವರಿಗೆ ಪಬ್ಲಿಸಿಟಿ ಕೂಡ ಕೊಡ್ತೇವೆ ನಾವು. ಓಕೆ ಸರ್, ಥ್ಯಾಂಕ್ ಯು. ನಾನೊಬ್ಬ ಕೃಷಿಕ. ಥ್ಯಾಂಕ್ ಯು. ಬಿ ಮೇಡ್ ಪ್ರಾಡಕ್ಟ್ನ ಮಾಲೀಕರಾಗಿರುವಂತಹ ಮಹೇಶ್ ಅವರಿದ್ದಾರೆ, ಮಾತಾಡಬೇಕು. ನಮಸ್ತೆ ಸರ್. ನಮಸ್ತೆ. ನಿಮ್ಮ ಪ್ರಾಡಕ್ಟ್ಗಳು ಮಾರುಕಟ್ಟೆಗೆ ಈಗ ಅತ್ಯಂತ ಅನುಕೂಲವಾಗುವ ರೀತಿಯಲ್ಲಿ ಬಿಡುಗಡೆಯಾಗ್ತಾ ಇರುವಂಥದ್ದು, ಇಲ್ಲಿ ಕೂಡ ಅವರಿಗೆ ಲಭ್ಯ ಇರುವಂಥದ್ದು ಗ್ರಾಹಕರಿಗೆ ಏನು ಹೇಳ್ತೀರಾ ಸರ್? ಸುದ್ದಿ ಬಿಡುಗಡೆಯವರ ಅರಿವು ಕೇಂದ್ರದಲ್ಲಿ ಈ ಥರದ ಒಂದು ಕಾರ್ಯಕ್ರಮ ಹಮ್ಮಿಕೊಂಡದ್ದು ಒಂದು ಹೆಮ್ಮೆ ವಿಷಯ. ಯಾಕೆಂದರೆ ಪುತ್ತೂರಲ್ಲಿ ಲೋಕಲ್ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಮಾಡುವಂಥವರಿಗೊಂದು ಒಳ್ಳೆಯ ಅವಕಾಶ, ಇದೊಂದು ಅವರ ಮಾರ್ಕೆಟಿಂಗಿಗೆ ಒಳ್ಳೆಯ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಆಗುವ ಒಂದು ಲಕ್ಷಣ ಕಾಣ್ತಾ ಉಂಟು. ಹೇಳಿದರೆ ಇದಕ್ಕೆ ರೆಸ್ಪಾನ್ಸ್ ಈಗ ಬಂದವರಲ್ಲಿ ತುಂಬ ಜನ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಹಾಗೆ ಹೊಸ ಹೊಸ ಪ್ರಾಡಕ್ಟ್ಗಳು ಇಲ್ಲಿಗೆ ಇನ್ನೂ ಸಹ ಜಾಸ್ತಿ ಬರಲಿ ಅಂತೇಳಿ ನಮ್ಮ ಒಂದು ಅವಕಾಶ. ನಾವು ಈಗ ವಿ ಮೇಡ್ ಪ್ರಾಡಕ್ಟ್ಸ್ ಹೇಳುವ ಕಂಪನಿಯಲ್ಲಿ ನಮ್ಮ ಬಬಲ್ ಡ್ರಾಪು, ಬಬಲ್ ವಾಶ್ ಮತ್ತು ಬಬಲ್ ಬಾತ್ಗಳಲ್ಲಿ ಒಂದು 5 ವೇರಿಯಂಟ್ಸ್, ಆಮೇಲೆ ಈಗ ಹೊಸದಾಗಿ ಒಂದು ಬಬಲ್ ಕಿಡ್ಸ್ ಅಂತೇಳಿ ಸಣ್ಣ ಮಕ್ಕಳನ್ನು ಸ್ನಾನ ಮಾಡಿಸುವಂಥ ಒಂದು ಬಾತ್ ಸೋಪು ಮಾಡ್ತಾ ಇದ್ದೇವೆ. ಬಾತಿಂಗ್ ಸೋಪುಗಳು ತೆಂಗಿನೆಣ್ಣೆ ಮತ್ತು ಹರಳೆಣ್ಣೆಯ ಮಿಕ್ಸಿಂದ ನಾವು ಸೋಪಾಗಿ ಮಾಡುವಂಥದ್ದು. ಅದರಲ್ಲಿ ಯಾವುದೇ ಸೋಡಿಯಂ ಕಂಟೆಂಟ್ಗಳಿಲ್ಲ, ಹಾಗೆ ಫಾಸ್ಫೇಟ್ಗಳಿಲ್ಲ. ಫಾಸ್ಫೇಟ್ ಮತ್ತು ಸೋಡಿಯಂ ನಮ್ಮ ಸ್ಕಿನ್ನಿಗೆ ಅಷ್ಟು ಒಳ್ಳೆಯದಲ್ಲ. ಅದಕ್ಕೋಸ್ಕರ ಅದನ್ನು ಹೊರಗಿಟ್ಟು ನಾವು ನಮ್ಮ ಪ್ರಾಡಕ್ಟ್ಗಳನ್ನು ಡೆವಲಪ್ ಮಾಡಿದ್ದೇವೆ. ಯಾವುದೇ ರೀತಿಯ ಚರ್ಮಕ್ಕೆ ಯಾವುದೇ ರೀತಿಯ ಹಾನಿಗಳು ಆಗುದಿಲ್ಲ. ಹಾಗೆ ನಮಗೆ ಸೇಫ್ ಆಗಿ ನಮ್ಮ ಪ್ರಾಡಕ್ಟ್ಗಳನ್ನು ಎಲ್ಲರಿಗೂ ಸಹ ಯೂಸ್ ಮಾಡ್ಬೋದು. ಮಕ್ಕಳಿಂದ ಹಿಡಿದು ಎಲ್ಲರಿಗೂ ಸಹ ಯೂಸ್ ಮಾಡ್ಬೋದು. ಅದು ಮಕ್ಕಳ ಪ್ರಾಡಕ್ಟ್ಗಳಲ್ಲಿ ನಾವು ಈ ಬಾಡಿ ಬಟರ್ ಹೇಳಿದರೆ ಕೊಕೊ ಬಟರ್ ಮತ್ತು ಕೋಕಮ್ ಬಟರ್ 2 ವೇರಿಯಂಟಿಗೆ ಬೇರೆ ಬೇರೆ ಹಾಕಿದ್ದೇವೆ. ಕೊಕೊ ಬಟರ್ ಹಾಕಿದ್ದು ಸಣ್ಣ ಮಕ್ಕಳಿಗೆ, ಕೋಕಮ್ ಬಟರ್ ಹಾಕಿದ್ದು ಸ್ವಲ್ಪ ದೊಡ್ಡ ಮಕ್ಕಳಿಗೆ ಯೂಸ್ ಮಾಡ್ಬೋದು. ಅದಕ್ಕೆ ಒಳ್ಳೆ ಅರಿವು ಇಲ್ಲಿಗೆ ಬಂದ್ರೆ ಸಿಗುತ್ತೆ. ಇಲ್ಲಿ ನಮ್ಮ ಎಲ್ಲಾ ಪ್ರಾಡಕ್ಟ್ಗಳು ಸಿಗುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಡಾಕ್ಟರ್ ಅಹಲ್ಯ ಅವರಿದ್ದಾರೆ, ಮಾತಾಡ್ಸೋಣ. ನಮಸ್ತೆ ಮೇಡಮ್. ನಮಸ್ತೆ. ವೈದ್ಯರು ಅಂತ ಹೇಳಿದಾಗ ಆರೋಗ್ಯದ ಬಗ್ಗೆ ಕಾಳಜಿ ಜಾಸ್ತಿನೇ ಇರುತ್ತೆ. ಇವಾಗ ಆರೋಗ್ಯಕ್ಕೆ ಪೂರಕವಾಗಿರುವಂತಹ ಪ್ರಾಡಕ್ಟ್ ಅನ್ನ ಮಾರುಕಟ್ಟೆಗೆ ಪರಿಚಯಿಸ್ತಾ ಇದ್ದಾರೆ. ಏನ್ ಹೇಳ್ತೀರಾ ಅಂತ ಕಾರ್ಯಕ್ರಮದ ಬಗ್ಗೆ? ನಾವು ರಾಕಾ ಇನಿಷಿಯೇಟಿವ್ ಪ್ರೈವೇಟ್ ಲಿಮಿಟೆಡ್ ಅಂತ ಉಪ್ಪಿನಂಗಡಿಯಿಂದ ಬಂದಿರೋದು. ಇವರು CEO ವಿಶ್ವೇಶ್ವರ ಭಟ್, ನಾನು ಡಾಕ್ಟರ್ ಅಹಲ್ಯ ಆ್ಯಂಡ್ ಡೈರೆಕ್ಟರ್ ಸತ್ಯನಾರಾಯಣ ಭಟ್ ಅವರು. ಸೊ ಆಯುರ್ವೇದದಲ್ಲಿ ಮೌತ್ ವಾಶ್ ಅಂದರೆ ಕವಲ ಅಂತ ಹೇಳೋ ಒಂದು ಕಾನ್ಸೆಪ್ಟ್ ಇದೆ. ಟೂತ್ ಬ್ರಷ್ ಆದಮೇಲೆ ಬಾಯಿ ಮುಕ್ಕಳಿಸುವ ಒಂದು ಹರ್ಬಲ್ ಲಿಕ್ವಿಡ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಬಟ್ ಯಾರು ಅದನ್ನು ಇವಾಗ ಯೂಸ್ ಮಾಡ್ತಾ ಇಲ್ಲ. ಸೊ ಇದನ್ನು ಯಾಕೆ ಮಾಡಬಾರ್ದು ಅಂತ ಒಂದು ಆಲೋಚನೆ ಬಂತು ನಮಗೆ. ಅದಕ್ಕೆ ಮೌತಿಗೆ ಓರಲ್ ಹೆಲ್ತಲ್ಲಿ ಅಡಿಕೆಯ ಪಾತ್ರ ತುಂಬ ಮಹತ್ವದ್ದು. ಸೊ ನಮ್ಮ ಊರಲ್ಲಿ ಸಿಗುವ ಅಡಿಕೆಯನ್ನು ಯೂಸ್ ಮಾಡಿಕೊಂಡು ಒಂದು ಪ್ರಾಡಕ್ಟ್ ಮಾಡುವ ಅಂತ ಹೇಳಿ ಒಂದು ಆಲೋಚನೆ ಬಂತು. ಸೊ ಅಡಿಕೆಯನ್ನು ಬೇಸಾಗಿ ಇಟ್ಕೊಂಡು 2 ಫ್ಲೇವರ್ಗಳಲ್ಲಿ ಮೌತ್ ವಾಶನ್ನು ತಯಾರು ಮಾಡ್ತಿದ್ದೇವೆ. ಒಂದು ಲವಂಗದ್ದು, ಇನ್ನೊಂದು ವೀಳ್ಯದೆಲೆಯದ್ದು. ಸೊ ಅಡಿಕೆಯಲ್ಲಿ ಆಯುರ್ವೇದದ ಪ್ರಕಾರ ಮುಖ ದೌರ್ಗಂಧ್ಯಹರ ಮತ್ತು ಕಂಠಶುದ್ಧಿಕರ ಅಂತೆಲ್ಲ ಹೇಳಿದ್ದಾರೆ. ಸೊ ಇದಕ್ಕೆ ನಾವು ಮಾಡರ್ನ್ ಸೈನ್ಸ್ನ ಹೆಲ್ಪ್ ತಗೊಂಡು ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಕ್ಟಿವಿಟೀಸ್, ಆ್ಯಂಟಿ ಫಂಗಲ್ ಆ್ಯಕ್ಟಿವಿಟೀಸ್ ಇದರ ಬಗ್ಗೆ ತುಂಬ ಸ್ಟಡೀಸ್ ಮಾಡಿದ್ವಿ. ಮತ್ತು ಕ್ಯಾಮ್ಕೋ ಅವರು, CPCRI ಮತ್ತು ಆಯುರ್ವೇದ ಡಾಕ್ಟರ್ಸ್ ಇವರದ್ದು ಹೆಲ್ಪ್ ತಗೊಂಡು ಒಂದು ಫಾರ್ಮುಲಾ ರೆಡಿ ಮಾಡಿ ಆ ಪ್ರಾಡಕ್ಟನ್ನು ಸ್ಟ್ಯಾಂಡರ್ಡೈಸ್ ಮಾಡಿ ಈಗ ಮಾರ್ಕೆಟಿಗೆ ಬಿಟ್ಟಿದ್ದೇವೆ. ಸೊ ಇದರಲ್ಲಿ ಅಂದರೆ ಮೌತ್ ಅಲ್ಸರ್ಸ್, ಹ್ಯಾಲಿಟೋಸಿಸ್ ಮುಂತಾದ ಬಾಯಿಗೆ ಸಂಬಂಧಿಸಿದ ರೋಗಗಳಿಗೆ ಈ ಮೌತ್ ವಾಶ್ ತುಂಬ ಯೂಸ್ಫುಲ್ ಆಗಿದೆ. ಓಕೆ, ನಿಮ್ಮ ಪ್ರಾಡಕ್ಟ್ ಅನ್ನ ಹೇಳಿದ್ವಿ, ಹಾಗೆ ಇಲ್ಲಿರುವಂಥ ಬೇರೆ ಪ್ರಾಡಕ್ಟ್ ಟೇಸ್ಟ್ ಮಾಡಿದ್ರಾ, ಹೇಗಿತ್ತು ಅಂತ? ಅರಿವು ಹೇಳೋ ಒಂದು ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ. ಅಂದರೆ ಈ ಸಣ್ಣ ಇಂಡಸ್ಟ್ರಿ, ಮೈಕ್ರೋ ಆ್ಯಂಡ್ ಮೀಡಿಯಂ ಇಂಡಸ್ಟ್ರಿ ಅವರಿಗೆ ತುಂಬ ಸಹಾಯ ಆಗ್ತದೆ ಇದು. ಅಂದರೆ ಅವರ ಮಾರ್ಕೆಟಿಂಗ್ ಡೆವಲಪ್ಮೆಂಟಿಗೆ. ಯಾಕಂದರೆ ನಮಗೆ ಪ್ರಾಡಕ್ಟ್ ಉಂಟು ನಮ್ಮ ಹತ್ರ, ಬಟ್ ಮಾರ್ಕೆಟಿಂಗಿಗೆ ಎಂತೆಲ್ಲ ಬೇಕು, ಯಾವ ಥರ ಲೈಸೆನ್ಸ್ ಮಾಡಬೇಕು, ಹೇಗೆ ಮಾರ್ಕೆಟಿಂಗ್ ಮಾಡ್ಬೋದು ಅಂತ ನಾಲೆಜ್ ಅಷ್ಟು ಇರಲಿಲ್ಲ. ಸೊ ಇಂಥ ಕಾರ್ಯಕ್ರಮದಿಂದ ಮತ್ತು ನಮ್ಮ ಥರ ಬೇರೆ ಸಣ್ಣ ಮತ್ತು ಮಧ್ಯಮ ಗಾತ್ರದ ಇಂಡಸ್ಟ್ರಿಗಳಿದೆ. ಸೊ ಅವರ ಜೊತೆ ಮಾತಾಡಿ ಅವರ ಎಕ್ಸ್ಪೀರಿಯನ್ಸಸ್ಸು ಎಲ್ಲ ನಮಗೆ ತುಂಬ ಯೂಸ್ಫುಲ್ ಆಯಿತು. ಎಲ್ಲ ಪ್ರಾಡಕ್ಟ್ಗಳು ತುಂಬ ಅಂದರೆ ನ್ಯಾಚುರಲ್ ಬೇಸಿಸಲ್ಲೇ ಇರೋ ಕಾರಣ ಈಗ ಎಷ್ಟೋ ಕೆಮಿಕಲ್ ಬೇಸಿಸಿಂದಾಗಿ ತುಂಬ ಆರೋಗ್ಯಕ್ಕೆ ಹಾನಿಕಾರಕವಾಗಿ ಇರುವುದರಲ್ಲಿ ಇಂತಹ ನಮ್ಮ ಊರಿನ ವಸ್ತುಗಳೇ ಹೊರಗೆ ಬಂದರೆ ನಮಗೂ ಕೂಡ ಹೆಲ್ಪ್ ಆಗ್ತದೆ. ಸೊ ಬೇರೆಲ್ಲ ನೋಡಿದ್ವಿ, ಈಗ
ವಾಷಿಂಗ್ ಪೌಡರ್ಸ್ ಆಗಲಿ ಅಥವಾ ಚಾಕ್ಲೇಟ್ಸ್ ಆಗಲಿ ಎಲ್ಲ ಹರ್ಬಲ್ ಬೇಸಿಸಲ್ಲೇ ಮಾಡಿರೋ ಕಾರಣ ತುಂಬ ಒಳ್ಳೆಯದು ಅಂತ ಅನಿಸ್ತು. ನಿಮ್ಮ ಪ್ರಾಡಕ್ಟ್ಗಳು ಇಲ್ಲಿಗೆ ಬಂದು ತಗೊಂಡ್ರೆ ಇರುತ್ತೆ, ಎನಿ ಟೈಮ್ ಅವೈಲೇಬಲ್. ಥ್ಯಾಂಕ್ ಯು. ದಕ್ಷಿಣ ಕನ್ನಡ ಜೇನು ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾಗಿರುವಂತಹ ಚಂದ್ರಶೇಖರ್ ಸರ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ಕಾರ. ನಿಮ್ಮ ಪ್ರಾಡಕ್ಟ್ ಕೂಡ ಇಲ್ಲಿ ಲಭ್ಯ ಇರುವಂತದ್ದು. ಅರಿವು ಎಂಟರ್ಪ್ರೈಸಸ್ ಬಗ್ಗೆ ಹಾಗೆಯೇ ನಿಮ್ಮ ಪ್ರಾಡಕ್ಟ್ಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಡಿಕೆ, ತೆಂಗು, ರಬ್ಬರ್, ಜೇನು, ಪೆಪ್ಪರ್ ಇದೆಲ್ಲ ಗೇರು ಬೀಜ ಇದಿಷ್ಟು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಳೆಯುವಂಥ ಬೆಳೆಗಳು. ಇವೆಲ್ಲವೂ ಆಹಾರ ಬೆಳೆಗಳು. ಅದರಲ್ಲಿ ರಬ್ಬರು ಮಾತ್ರ ವಾಣಿಜ್ಯ ಬೆಳೆಯಾಗಿ ನಮ್ಮ ಜಿಲ್ಲೆಯಲ್ಲಿ ರೂಪುಗೊಂಡಿದೆ. ಬಹುಶಃ ಇವತ್ತು ಎಲ್ಲ ಆರ್ಥಿಕ ಬೆಳೆಗಳು ಬೆಳಿಬೇಕು ಅಂತೇಳಿದರೆ ಅದನ್ನು ಪರಾಗಸ್ಪರ್ಶ ಮಾಡುವಂಥದ್ದು ಜೇನುನೊಣಗಳು ಪರಾಗಸ್ಪರ್ಶದ ಮೂಲಕ ಅದನ್ನು ಇಳುವರಿಯನ್ನು ಹೆಚ್ಚಿಸುವಂಥ ಕೆಲಸವನ್ನು ಜೇನು ಮಾಡ್ತಾಯಿದೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜೇನು ಕೃಷಿ ಅತ್ಯಂತ ಹೇರಳವಾಗಿ ಬಹುಶಃ ಪಶ್ಚಿಮ ಘಟ್ಟಗಳ ಈ ಒಂದು ಪ್ರದೇಶದಲ್ಲಿ ಅತಿ ಹೆಚ್ಚು ಕಾಡುಗಳು ಮತ್ತು ತೋಟಗಳಿಂದ ಈ ಒಂದು ಜೇನನ್ನು ಪಡಿತಾ ಇದ್ದೇವೆ. ಬಹುಶಃ ಇವತ್ತು ನಾವು ಈ ಜೇನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರುವಂಥ ಜೇನು ಮೆಡಿಕೇಟೆಡ್ ಔಷಧೀಯ ಗುಣಗಳನ್ನು ಹೊಂದಿದಂಥ ಜೇನು ಅಂತ ನಾವು ಭಾವಿಸಿದ್ದೇವೆ. ಬಹುಶಃ ಇವತ್ತಿನ ದಿನಗಳಲ್ಲಿ ಜೇನು ಉತ್ತಮ ಜೇನು ಸಾವಯವ ನೈಸರ್ಗಿಕವಾದಂಥ ಜೇನನ್ನು ನಾವು ನಮ್ಮ ಸಂಸ್ಥೆಯ ಮುಖಾಂತರ ಮಾರಾಟವನ್ನು ಮಾಡುವಂಥದ್ದು ಮತ್ತು ಖರೀದಿ ಮಾಡುವಂಥದ್ದು. ಸುಮಾರು 3,000 ಸದಸ್ಯರಿರುವಂಥ ದಕ್ಕಜೇನು ವ್ಯವಸಾಯ ಸಹಕಾರಿ ಸಂಘದಲ್ಲಿ ಅತಿ ಹೆಚ್ಚು ಬೆಳೆಗಾರರಿದ್ದು ಅವರಿಗೆ ಉತ್ತಮವಾದಂತಹ ಧಾರಣೆಯನ್ನು ಕೊಡುವುದರ ಮುಖಾಂತರ ನಮ್ಮಲ್ಲಿ ಕೃಷಿಕರನ್ನು ಮತ್ತು ಈ ಊರಿನ ಜನರನ್ನು ಆರ್ಥಿಕವಾಗಿ ಮೇಲೆತ್ತುವಂಥ ಕೆಲಸವನ್ನು ನಮ್ಮ ಸಂಸ್ಥೆ ಮಾಡ್ತದೆ. ಬಹುಶಃ ಇದಕ್ಕೆ ಪೂರಕವಾಗಿ ಡಾಕ್ಟರ್ ಶಿವಾನಂದರ ಒಂದು ಮಾಲಕತ್ವದಲ್ಲಿ ಪುತ್ತೂರಿನಲ್ಲಿ ಬಹುಶಃ ನಮಗೆಲ್ಲ ಸುಳ್ಯ, ಪುತ್ತೂರು, ಬೆಳ್ತಂಗಡಿ ಈ ಭಾಗದ ಜನರಿಗೆ ಅಪರಿಚಿತ ವ್ಯಕ್ತಿ. ಬಹುಶಃ ಡಾಕ್ಟರ್ ಶಿವಾನಂದರು 1980ರ ದಶಕದಲ್ಲಿ ಸುಳ್ಯ ತಾಲೂಕಿನಲ್ಲಿ ಗಾಯತ್ರಿ ನರ್ಸಿಂಗ್ ಹೋಮ್ ಮಾಡುವುದರ ಮುಖಾಂತರ ಗ್ರಾಮೀಣ ಜನರಿಗೆ ಅವರ ಏನು ಸೇವೆಯನ್ನು ಬಹುಶಃ ವೈದ್ಯಕೀಯ ಸೇವೆಯನ್ನು ನೀಡುವಂಥ ಕೆಲಸವನ್ನು ಆ ಸಂದರ್ಭದಲ್ಲಿ ಮಾಡಿ ಮತ್ತು ಅವರು ಬಹುಶಃ ಸಾಮಾನ್ಯ ಜನರಿಗೆ ಇಂಜೆಕ್ಷನ್ ಕೊಡುವ ಬದಲು ಕೈಯಲ್ಲಿ ಪೆನ್ನು ಹಿಡಿಯುವಂಥ ಕೆಲಸವನ್ನು ಮಾಡಿದರು. ಅದರ ಮುಖಾಂತರ ಸುಳ್ಯದಲ್ಲಿ ಈ ಭಾಗದಲ್ಲಿ ಒಂದು ಉತ್ತಮವಾದಂಥ ಸುದ್ದಿ ಪತ್ರಿಕೆಯನ್ನು ತಯಾರು ಮಾಡಿ ಇವತ್ತು ಕೂಡ ಅದು ಇಡೀ ವಿಶ್ವಕ್ಕೆ ಜನನಿತವಾಗಿ ಬಹುಶಃ ಈ ಭಾಗದ ಎಲ್ಲ ಜನಗಳು ಕೂಡ ಹೊರ ದೇಶದಲ್ಲಿದ್ದರೂ ಕೂಡ ಸೋಮವಾರ ಮತ್ತು ಪುತ್ತೂರು, ಬೆಳ್ತಂಗಡಿ ಪ್ರತಿ ದಿವಸ ಕೂಡ ಸುದ್ದಿ ಇರುವುದನ್ನು ಬೆಳಿಗ್ಗೆ 5 ಗಂಟೆಗೆ ಎಂದು ಸುದ್ದಿಯಲ್ಲಿ ನನಗೆ ಅಮೇರಿಕಾದಲ್ಲಿದ್ದವರು ಕೂಡ ಬೆಳಿಗ್ಗೆ 5 ಗಂಟೆಗೆ ಸುದ್ದಿ ನೋಡಿ ಬೆಳಿಗ್ಗೆ ಸೋಮವಾರ ಸುಳ್ಯದಲ್ಲಿ ಏನಾಗಿದೆ, ಪುತ್ತೂರಿನಲ್ಲಿ ಏನಾಗಿದೆ ಅಂತ ತಿಳಿಸುವಂಥ ಪ್ರಯತ್ನವನ್ನು ಸುದ್ದಿ ಪತ್ರಿಕೆ ಕೂಡ ಮಾಡ್ತಾರೆ. ಇದರ ದಿಸೆಯಲ್ಲಿ ಇತ್ತೀಚಿನ ಈಗಾಗಲೇ ಒಂದು ಯೋಜನೆಯನ್ನು ಹಾಕುವುದರ ಮುಖಾಂತರ ಇಲ್ಲಿಯ ಜನಗಳಿಗೆ ಜೇನು ಕೃಷಿ ಇರಬಹುದು, ಅದೇ ರೀತಿ ನೈಸರ್ಗಿಕವಾಗಿ ಉತ್ತಮ ಗುಣಮಟ್ಟವನ್ನು ಕಾಯ್ದುಕೊಳ್ಳುವಂಥದ್ದು ಕೂಡ ನಮ್ಮಲ್ಲಿ ಮುಖ್ಯವಾಗಿರ್ತದೆ. ಈಗಾಗಲೇ ಎಲ್ಲ ಬಹುಶಃ ತೆಂಗಿನ ಎಣ್ಣೆ ಇರ್ಬೋದು, ಜೇನು ಇರ್ಬೋದು, ಎಲ್ಲ ಕೃಷಿಗಳಲ್ಲಿ ಎಲ್ಲ ಉತ್ಪನ್ನಗಳಲ್ಲಿ ಕೂಡ ಕಲಬೆರಕೆಯು ಅತ್ಯಂತ ಯಥೇಚ್ಛವಾಗಿ ನಡೀತಿರುವುದರಿಂದಾಗಿ ಇವತ್ತು ಇಂತಹ ಅಂಗಡಿಗಳ ಮುಖಾಂತರ, ಇಂತಹ ಶಾಪ್ಗಳ ಮುಖಾಂತರ ಒಳ್ಳೆಯ ಒಂದು ರೀತಿಯ ಉತ್ತಮ ಗುಣಮಟ್ಟದ ಆಹಾರವನ್ನು ಬಹುಶಃ ಇದೆಲ್ಲ ಆಹಾರ ಉತ್ಪನ್ನಗಳು ಬಹುಶಃ ಇವತ್ತು ನಮಗೆಲ್ಲ ಕಂಡುಕೊಂಡ ಹಾಗೆ ಅಲ್ಲಿ ಇಲ್ಲಿ ನೋಡಿದ ಹಾಗೆ ಇವತ್ತು ಮದ್ದು ತಗೊಂಡ್ರೂ ಕೂಡ ಮೆಡಿಸಿನ್ ಕೂಡ ಇವತ್ತು ತಗೊಂಡ್ರೂ ಕೂಡ ಗುಣ ಆಗದಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಅದಕ್ಕೆ ಮುಖ್ಯ ಕಾರಣ ನಮ್ಮಲ್ಲಿ ಇರುವಂಥ ಆಹಾರದಲ್ಲಿರುವಂಥ ಕಲಬೆರಕೆಯಿಂದಾಗಿ ಈ ಒಂದು ಸಮಸ್ಯೆಗಳನ್ನು ಉದ್ಭವಿಸಿದೆ. ಇದಕ್ಕೆಲ್ಲ ಪೂರಕವಾಗಿ ಈ ಒಂದು ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿಯನ್ನು ಹೊಂದಲಿ ಮತ್ತು ಇಲ್ಲಿ ಈ ಊರಿನ ಜನಗಳಿಗೆ ಅದರ ಪ್ರಯೋಜನಗಳು ಲಭಿಸುವಂತಾಗಲಿ ಅಂತೇಳಿ ಶುಭವನ್ನು ಹಾರೈಸ್ತಾ ಇದ್ದೇನೆ. ಪುತ್ತೂರಿನ ಪ್ರಗತಿ ಸ್ಟಡಿ ಸೆಂಟರ್ನ ಸಂಚಾಲಕರು ಹಾಗೆಯೇ ಈಗ ಪುತ್ತೂರಿನಲ್ಲಿ ಹೊಸದಾಗಿ ಲೋಕಾರ್ಪಣೆಗೊಂಡಿರುವಂತಹ ಶ್ರೀ ಪ್ರಗತಿ ವಿಸ್ತಾರ ಕಾಲೇಜ್ ಫಾರ್ ಏವಿಯೇಷನ್ ಅಂಡ್ ಮ್ಯಾನೇಜ್ಮೆಂಟ್ನ ನಿರ್ದೇಶಕರಾಗಿರುವಂತಹ ಗೋಕುಲ್ ಸರ್ ಇದ್ದಾರೆ, ಮಾತಾಡಿಸಬೇಕು. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ ನಮಸ್ತೆ. ಪರ್ಚೇಸ್ ಮಾಡಿ ಆಗಿದೆ? ಹೌದು, ಇಲ್ಲ ಜಸ್ಟ್ ಸ್ಟಾರ್ಟ್ ಮಾಡಿದಷ್ಟು ಅಷ್ಟು ಹೇಳುವಾಗ ನಮ್ಮ ಸುಧಾಕರ್ ಸರ್ ಕರೆದ್ರು.
ಹೌದು. ಏನು ಹೇಳ್ತೀರಾ ಸರ್ ಅರಿವು ಬಗ್ಗೆ? ಖಂಡಿತವಾಗಿ ಹೊಸ ಕಾನ್ಸೆಪ್ಟ್ ಇದು. ಯಾಕಂತೇಳಿದರೆ ಈಗಿನ ಕಾಲಘಟ್ಟದಲ್ಲಿ ಯಾವುದೇ ಅಂಗಡಿಗಳಿಗೆ ಹೋದರೆ ಯಾವುದೇ ಒಂದು ಪ್ರಾಡಕ್ಟನ್ನು ಬೈ ಮಾಡಬೇಕಾದ್ರೆ ಟಿ ವಿಯಲ್ಲಿ ಬರುವ ವಿಚಾರಧಾರೆಗಳು, ಸೋಷಿಯಲ್ ಮೀಡಿಯಾದಲ್ಲಿ ಬರುವುದು ಕೆಮಿಕಲ್ ಮಿಶ್ರಿತ ಅಂತ ಹೇಳೋದು. ಸೊ ಇದರಿಂದಾಗಿ ಬಹಳ ಆತಂಕದ ಒಂದು ಸಿಚುವೇಶನ್ಸ್ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ನಮ್ಮ ಸುದ್ದಿ ಸಮೂಹದವರು ಸೇರಿ ಅರಿವು ಅಂತ ಹೇಳುವ ಒಂದು ದ ನಾಲೆಜ್ ಅಂತ ಕರಿತೀವಿ. ಇಲ್ಲಿ ನಿಜವಾಗಿ ನಾನು ನೋಡ್ತಾ ಇದ್ದೇನೆ ಎಲ್ಲ ಗುಣಮಟ್ಟದ ಕಂಪೆನಿಗಳ ಕೆಲವು ಪ್ರಾಡಕ್ಟ್ಸನ್ನು ಇಲ್ಲಿ ಇಟ್ಟಿದ್ದಾರೆ. ಅದರಲ್ಲಿ ನಾನು ಕೆಲವನ್ನು ಸೆಲೆಕ್ಟ್ ಮಾಡಿದೆ, ಇನ್ನೂ ತುಂಬ ತಗೊಳ್ಳಿಕ್ಕಿದೆ. ಯಾಕೆ ಅಂತೇಳಿದರೆ ನೋಡಿ, ಇಲ್ಲಿ ಈ ಒಂದು ಪ್ರಾಡಕ್ಟ್ ನಾನು ಇದರ ಮೊದಲು ಪುತ್ತೂರಿನ ಪ್ರತಿಷ್ಠಿತ ಮಲ್ಟಿನ್ಯಾಷನಲ್ ಕಂಪನಿಯ ಒಂದು ಸೂಪರ್ ಮಾರ್ಕೆಟಲ್ಲಿ ತೆಕ್ಕೊಂಡು ಬಾಯಿಗೆ ಹಾಕಿದ ನಂತರ ಇಡೀ ಮೌತ್ ಅಲ್ಸರ್ ಬಂದು ನಾನು ತುಂಬ ಸಫರ್ ಆಗಿದ್ದೇನೆ. ಇಟ್ ಇಸ್ ಮೈ ಓನ್ ಎಕ್ಸ್ಪೀರಿಯನ್ಸ್. ಅದರ ನಂತರ ಅವರನ್ನು ಸಂಪರ್ಕಿಸಿದಾಗ ಅವರು ಹೇಳ್ತಾರೆ, ಇಲ್ಲ ಅದು ನಾವು ಬಾಂಬೆಗೆ ಅದರ ರಿಪೋರ್ಟ್ ಕಳಿಸ್ಬೇಕು, ಹಾಗೆ ಹೀಗೆ. ಸೊ ಈ ನಿಟ್ಟಿನಲ್ಲಿ ಈಗ ಶಿವಾನಂದ್ ಸರ್ ಮತ್ತು ಅವರ ಮಕ್ಕಳು ಸ್ಟಾರ್ಟ್ ಮಾಡಿದ್ದು ಇದು ಜನಗಳಿಗೆ ತುಂಬ ಉಪಯುಕ್ತ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಮೇಡಮ್. ನೀವು ಏನು ಹೇಳ್ತೀರಾ? ಅದೇ ಈಗ ಜಂಕ್ ಫುಡ್ ಇದೇ ಜಾಸ್ತಿ ಆಗಿದೆ ನಮ್ಮ ಯಂಗ್ಸ್ಟರ್ಸಲ್ಲೆಲ್ಲ. ಬರೀ ಇದೇ ಆಗಿದೆ. ತುಂಬ ಹೆಲ್ತ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಅಥವಾ ಇವಾಗ ನೋಡ್ತಿರುವ ಹಾಗೆ ಹಾರ್ಟ್ ಪೇಷಂಟ್ಸ್ ಎಲ್ಲ ತುಂಬ ಜಾಸ್ತಿ ಆಗ್ತಿದೆ. ಈ ಕಾರ್ಡಿಯಾಕ್ ಅರೆಸ್ಟ್ ಅದೆಲ್ಲ ಮೇಯ್ನ್ ರೀಸನೇ ಫುಡ್ಡಿಂದ ಅಂತ ಹೇಳ್ಬೋದು. ಸೊ ಈ ಥರ ಹೊಸ ಕಾನ್ಸೆಪ್ಟ್ ಪುತ್ತೂರಲ್ಲಿ ಇನ್ನೂ ಸಹ ಬರಲಿ, ಇವರಿಗೆ ಶುಭ ಹಾರೈಸ್ತೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಖ್ಯಾತ ವಕೀಲರಾಗಿರುವಂತಹ 𝐿𝐾 ಜಗನ್ನಿವಾಸ್ ರಾವ್ ಇದ್ದಾರೆ. ನಮಸ್ತೆ ಸರ್. ನಮಸ್ತೆ. ಪ್ರಾಡಕ್ಟ್ ಟೇಸ್ಟ್ ಮಾಡಿದ್ರೆ ಸರ್? ಟೇಸ್ಟ್ ಮಾಡಿದೆ, ಸಂತೋಷ ಆಯಿತು. ಪುತ್ತೂರಿನಲ್ಲಿ ಹೊಸ ರೀತಿಯ ವಿನೂತನ ಒಂದು ಅಂಗಡಿ ಓಪನ್ ಮಾಡಿದ್ದೀರಿ. ಇದಕ್ಕೆ ಸಂಬಂಧಪಟ್ಟ ಎಲ್ಲ ಮಾಲೀಕರನ್ನು ನಾನು ಅಭಿನಂದಿಸ್ತಾ ಇದ್ದೇನೆ. ಪುತ್ತೂರಿನವರಿಗೆ ಸಹ ಕೂಡ ನಮ್ಮ ಸಿಟಿಯಲ್ಲಿ, ದೊಡ್ಡ ಸಿಟಿಯಲ್ಲಿ ಸಿಕ್ಕುವಂಥ ವೈವಿಧ್ಯಮಯವಾದ ಒಂದು ಸ್ವೀಟ್ಗಳು ವ್ಯವಸ್ಥೆಯನ್ನು ನೀವು ಕಲ್ಪಿಸಿದಿರಿ. ನಿಮಗೆ ಪುತ್ತೂರು ಜನತೆ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಸುಂದರ್ ನಾಯ್ಕ್ ಸರ್ ಇದ್ದಾರೆ, ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ಕಾರ. ಅರಿವು ಎಂಟರ್ಪ್ರೈಸಸ್ ಹೊಸ ಮಾರುಕಟ್ಟೆಗಳನ್ನ ಮಾರುಕಟ್ಟೆಗೆ ಪರಿಚಯಿಸ್ತಾ ಇರುವಂಥದ್ದು, ಏನು ಹೇಳ್ತೀರಾ ಸರ್ ಈ ಒಂದು ಕಾರ್ಯಕ್ರಮದ ಬಗ್ಗೆ? ಬಹುಶಃ ಪುತ್ತೂರಿಗೆ ಫಸ್ಟ್ ಟೈಮ್ ಅಂತ ಹೇಳಿದ್ರೆ ನೀವು ಮಾಡ್ತಾ ಇರೋದು. ಬೇರೆ ಪುತ್ತೂರು ಬೆಳೆಯುವಂಥ ನಗರ ಒಂದು, ಬೇರೆ ಇಲ್ಲಿ ಭಾಗದ ಜನಗಳ ಬಂದು ಕೆಲಸ ಉದ್ಯೋಗಾರ್ಥವಾಗಿ ಮತ್ತು ಇತರ ಉದ್ದೇಶಗಳಿಗೆ ಇದು ಬಂದು ಬೆಳೆಯುವಂಥ ನಗರ ಆಗಿದೆ ಇದು. ಸೊ ಇಂಥ ಸಂದರ್ಭದಲ್ಲಿ ಇಲ್ಲಿ ಆಹಾರ ವಸ್ತುಗಳಲ್ಲಿ ನಮಗೆ ಇವತ್ತು ಏನು ಬೇಕಾದರೆ ಕಡಿಮೆ ಕೊಲೆಸ್ಟ್ರಾಲು, ಕಡಿಮೆ ಎಣ್ಣೆ ಅಂಥದ್ದು ಆಗೋದ್ರಲ್ಲಿ ಭಾಳ ಹೆಲ್ತ್ ಕಾನ್ಷಿಯಸ್ ಆಗಿಬಿಟ್ಟಿದ್ದಾರೆ ಇವತ್ತಿನ ದಿವಸದಲ್ಲಿ. ಅಂಥದ್ರಲ್ಲಿ ಇದನ್ನು ಯೂಸರ್ ಫ್ರೆಂಡ್ಲಿ, ಮತ್ತು ಕನ್ಸ್ಯೂಮರ್ ಫ್ರೆಂಡ್ಲಿ ಅಂತ ತಿಳ್ಕೊಂಡಂಥ ಆಹಾರ ಪದಾರ್ಥನ ಪ್ರಾರಂಭ ಮಾಡೋದು. ಮತ್ತು ಇದು ಪ್ರಪ್ರಥಮವಾಗಿ ಪುತ್ತೂರಿಗೆ ಬರುವ ಕಾರಣ ಸೊ ವಿಶೇಷವಾಗಿ ಜನರು ಇದರಲ್ಲಿ ಆಸ್ಥೆ ವಹಿಸಿ ಇದು ಹೇಗೆ ಉಪಯೋಗ ಆಗುತ್ತೆ ಅಂತ ತಿಳ್ಕೊಂಡು ಇದನ್ನು ಬಳಸಿದರೆ ಬಹುಶಃ ಪುತ್ತೂರಿಗೆ ಬರುವಂಥ ಟೂರಿಸ್ಟ್ಗಳಿಗೆ ಮತ್ತು ಇಲ್ಲಿ ಜನತೆಗೆ ಹೆಚ್ಚಿನ ಒಂದು ಉಪಯೋಗ ಆಗ್ಬೋದು ಅಂತ ತಿಳ್ಕೊಂಡು ಫುಲ್ಲು ವಿಶ್ವಾಸ ಇದೆ ನನಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬಂದೂರು ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರು ಹಾಗೆಯೇ ಕೃಷಿಕರಾಗಿರುವಂಥ ಈಶ್ವರ್ ಭಟ್ ಸರ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ಪ್ರಾಡಕ್ಟ್ಗಳನ್ನು ಪರ್ಚೇಸ್ ಮಾಡಿದ್ರಾ, ನೋಡಿದ್ರಾ, ಹೇಗುಂಟು ಸರ್? ಪುತ್ತೂರಿನಲ್ಲಿ ಇವತ್ತು ಪ್ರಪ್ರಥಮವಾಗಿ ಪ್ರಾಜೆಕ್ಟನ್ನು ಪ್ರಾರಂಭಿಸಿದ ಸುದ್ದಿ ಪತ್ರಿಕೆಯ ಆಡಳಿತ ನಿರ್ದೇಶಕರಾದ UP ಶಿವಾನಂದರು ಮತ್ತು ಅವರ ಬಳಗದವರಿಗೆ ಪ್ರಪ್ರಥಮವಾಗಿ ನನ್ನ ಪ್ರೀತಿಪೂರ್ವಕ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಯಾಕಂತ ಹೇಳಿದರೆ ಇದು UP ಶಿವಾನಂದರವರು ಈಗ ಸುದ್ದಿ ಪತ್ರಿಕೆ ಯಾವಾಗಲೂ ಬೆಳಿಗ್ಗೆ ನೋಡೋದವರು ಇಲ್ಲ. ನಾವು ಕಾಫಿ ಚಹಾ ಕುಡಿಯೋದನ್ನು ಮೊದಲೇ ನೋಡೋದು ಸುದ್ದಿ ಪೇಪರು. ಇದರಿಂದಾಗಿ ಪ್ರತಿಯೊಬ್ಬರಿಗೂ ಸುದ್ದಿ ಪೇಪರ್ನ ಬಗ್ಗೆ ಪ್ರೀತಿ, ವಿಶ್ವಾಸ, ನಂಬಿಕೆಯನ್ನು ಆ ಪತ್ರಿಕೆಯ ಮುಖಾಂತರ ಇವತ್ತು UP ಶಿವಾನಂದರು ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸಿರುತ್ತಾರೆ. ಅದಲ್ಲದೆ ಭ್ರಷ್ಟಾಚಾರದ ವಿರುದ್ಧ ಬಗ್ಗೆಯೂ ಧ್ವನಿ ಎತ್ತಿದವರು ಅವರು. ಈ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಬೇಕಂತೇಳಿ ಕನಸನ್ನು ಹೊತ್ತವರು. ಅದರಂತೆ ಅವರು ಕೆಲಸ ಕಾರ್ಯವನ್ನು ಕೂಡ ಈಗ ಪತ್ರಿಕೆಯ ಮುಖಾಂತರ ಮಾಡ್ತಾ ಇದ್ದಾರೆ. ಅದಲ್ಲದೆ ಇವತ್ತು ಪುತ್ತೂರಿನಲ್ಲಿ ಪ್ರಪ್ರಥಮವಾಗಿ ಪ್ರಾಜೆಕ್ಟನ್ನೊಂದು ಪ್ರಾರಂಭಿಸಿದರು. ಬಹಳ ಸಂತೋಷ ಆಯಿತು. ನಾನು ಕೂಡ ಒಬ್ಬ ಕೃಷಿಕ. ಇವತ್ತು ನಮಗೆ ಕಾಯಿ ಅಡಿಕೆ ಬೀಳುವುದು, ಮರ ಮುರಿದು ಹೋಗುವಾಗ ಬೀಳುವುದೆಲ್ಲ ಜಾಸ್ತಿ. ಅದರಿಂದಲೇ ಒಂದು ಪ್ರಾಜೆಕ್ಟನ್ನು ಪ್ರಾರಂಭಿಸಿದ್ದು ನನಗೆ ಬಹಳ ಸಂತೋಷವಾಯಿತು. ಅದಲ್ಲದೆ ಇದು ಸಾವಯವ ಹೆಚ್ಚಿನ ಕೆಲವು ಬಿಸ್ಕೆಟುಗಳಾಗಿರ್ಬೋದು, ಕೆಲವು ಚಾಕ್ಲೇಟುಗಳಾಗಿರ್ಬೋದು, ಈ ನೀರು ಆಗಲು ಎಲ್ಲ ಇಲ್ಲಿ ಒಳ್ಳೆ ಥರದ ಅದು ಒರಿಜಿನಲಿಟಿ ವಸ್ತುಗಳು ಇಲ್ಲಿ ಸಿಗ್ತದೆ. ಭಾರಿ ಒಂದು ಸಂತೋಷವಾಯಿತು. UP ಶಿವಾನಂದರವರು ಪ್ರಾರಂಭಿಸಿದ ಯಾವುದೇ ಕೆಲಸ ಕಾರ್ಯಗಳು ಇವತ್ತು ಫೈಲಾಗದಿಲ್ಲ. ಅವರ ಮೇಲೆ ಜನಗಳಿಗೆ ಹೆಚ್ಚಿನ ನಂಬಿಕೆ ಉಂಟು. ಇದು ಖಂಡಿತವಾಗಿಯೂ ಸಕ್ಸಸ್ ಆಗ್ತದೆ. ಶ್ರೀ ಮಹಾಲಿಂಗೇಶ್ವರ ದೇವರು ನಿಮಗೆಲ್ಲರಿಗೂ ಆರೋಗ್ಯ, ಭಾಗ್ಯ,
ನೆಮ್ಮದಿಯನ್ನು ಕೊಡಲಿ. ಇದು UP ಶಿವಾನಂದರವರ ಸಮಾಜಕ್ಕೆ ಒಂದು ಕೊಡುಗೆ ಅಂತೇಳಿ ನಾನು ಭಾವಿಸ್ತೇನೆ. ಯಾಕಂದರೆ ಅವರು ಯಾವುದನ್ನು ಕೂಡ ಅವರ ಕೆಲಸ ಕಾರ್ಯಗಳಾಗಲಿ ಪತ್ರಿಕೆ ಆಗಲಿ ಇನ್ನಿತರ ಯಾವುದೇ ಆಗಲಿ ಅವರು ತನ್ನ ದುಡ್ಡು ಸಂಪಾದಿಸಿಕೊಳ್ಳೋಕೆ ಮಾಡೋದಲ್ಲ, ಸಮಾಜಕ್ಕೊಂದು ಕೊಡುಗೆಯಾಗಿ ಇಷ್ಟ ತನಕ ಕೊಟ್ಟಿರುತ್ತಾರೆ. ಇವರಿಗೆ ಮಹಾಲಿಂಗೇಶ್ವರ ದೇವರು ಅವರ ಬಳಗದವರಿಗೆ ಆರೋಗ್ಯ ಭಾಗ್ಯ ನೆಮ್ಮದಿಯ ಜೀವನವನ್ನು ಕರುಣಿಸಲೆಂದು ಈ ಸಂದರ್ಭದಲ್ಲಿ ನಾನು ಹಾರೈಸುತ್ತೇನೆ. ಜನಮಾನಸಕ್ಕೆ ನಿರಂತರವಾಗಿ ಸುದ್ದಿಯನ್ನ ಕೊಡುವುದರ ಜೊತೆಗೆ ಜನರ ಆರೋಗ್ಯ ಕೂಡ ಉತ್ತಮವಾಗಿರಬೇಕು ಅನ್ನುವಂಥ ಉದ್ದೇಶದಿಂದಾಗಿ ನಮ್ಮ ಸುದ್ದಿ ಬೆಳ್ತಂಗಡಿಯ CEO ಆಗಿರುವಂತಹ ಸಿಂಚನಾ ಉರುಬೈಲು ಇವರ ಮಾಲಕತ್ವದಲ್ಲಿ ಇದೀಗ 𝐼𝐴 ಎಂಟರ್ಪ್ರೈಸಸ್ ಅನ್ನುವಂಥದ್ದು ಪುತ್ತೂರಿನಲ್ಲಿ ಲೋಕಾರ್ಪಣೆಗೊಂಡಿದೆ. ಮೇಡಮ್ ಇದ್ದಾರೆ, ಮಾತಾಡಿಸಬೇಕು. ನಮಸ್ತೆ ಮೇಡಮ್. ನಮಸ್ತೆ. ಫಸ್ಟ್ ಆಫ್ ಆಲ್ ಕಂಗ್ರಾಟ್ಸ್. ಥ್ಯಾಂಕ್ ಯು. ಓಕೆ, ಇಲ್ಲಿರುವಂಥ ಪ್ರಾಡಕ್ಟ್ಗಳ ಬಗ್ಗೆ ಮಾಹಿತಿ, ಅದರ ಜೊತೆಗೆ ಈ ಒಂದು ಅರಿವು ಓಪನ್ ಮಾಡಬೇಕು ಅನ್ನುವಂಥ ಪ್ಲಾನ್ ಹೇಗೆ ಬಂತು ಅದ್ರ ಬಗ್ಗೆ ಹೇಳೋದು. ಅರಿವು ಅಂತ ಹೇಳಿದರೆ ಜ್ಞಾನದ ಕಡೆಗೆ ಹೋಗುವಂಥದ್ದು. ನಾವು ಆ್ಯಕ್ಚುಲಿ ನಮ್ದು ಇದು ಹೇಗೆ ಅಂತ ಹೇಳಿದರೆ 𝐼𝐴 ಎಂಟರ್ಪ್ರೈಸಸ್, ಅರಿವು ನಮ್ದೊಂದು ಟ್ಯಾಗ್ಲೈನ್ ಇದೆ, ವೇರ್ ಕ್ವಾಲಿಟಿ ಮೀಟ್ ಹೆಲ್ತ್ ಅಂತ. ನಮ್ಮಲ್ಲಿ ಇಲ್ಲಿ ಬರೀ ಫುಡ್ ಐಟಮ್ಸ್ ಅಂತಲ್ಲ, ಅರಿವು ಕೇಂದ್ರದಲ್ಲಿ ನಮ್ಮ ಯಾವ ಶಾಪಲ್ಲಿ ಔಟ್ಲೆಟ್ ಏನಿದೆ, ನಮ್ಮ ಕಾನ್ಸೆಪ್ಟ್ ಹೇಗೆ ಅಂದರೆ ಇಲ್ಲಿ ತುಂಬ ಸಾಕಷ್ಟು ನಮ್ಮ ಊರಲ್ಲಿ ತುಂಬ ಹೋಮ್ ಪ್ರಾಡಕ್ಟ್ಗಳಿವೆ, ಸಾಕಷ್ಟು ಮೈಕ್ರೋ ಇಂಡಸ್ಟ್ರೀಸ್ ಇದೆ. ಅವರಿಗೆ ಒಂದು ಲಿಮಿಟೇಷನ್ ಒಳಗಿರ್ತಾರೆ, ರೀಚ್ ಇರೋದಿಲ್ಲ, ಮಾರ್ಕೆಟಿಂಗಿಗೆ ಇರೋದಿಲ್ಲ. ನಮ್ಮ ಈ ಒಂದು ಔಟ್ಲೆಟ್ ಅವರಿಗೆ ಮಾರ್ಕೆಟಿಂಗಿಗೆ ಒಂದು ಪ್ಲ್ಯಾಟ್ಫಾರ್ಮ್ ಆಗುವ ಥರದ ಯೋಚನೆ ನಮ್ಮದು. ಕೆಲವೊಂದು ಯೋಜನೆ ಏನು ಅಂತ ಹೇಳಿದರೆ, ಯಾವುದೇ ಪ್ರಾಡಕ್ಟ್ ಬೀಟ್ ಎಡಿಬಲ್ ಆಹಾರದ ವಸ್ತುಗಳಿರ್ಬೋದು, ಆಹಾರ ಬಿಟ್ಟು ಬೇರೆ ಇತರ ವಸ್ತುಗಳು ತುಂಬ ಇದೆ. ಈಗ ಜೇನು ಪೆಟ್ಟಿಗೆ ಇದೆ ನಮ್ಮಲ್ಲಿ, ಅಥವಾ ಪರ್ಸನಲ್ ಹೈಜಿನ್ ಕೇರ್, ಈಗ ಬಾಡಿ ವಾಶ್ ಇರ್ಬೋದು, ಹೇರ್ ವಾಶ್ ಇರ್ಬೋದು, ಸಾಕಷ್ಟು ಐಟಮ್ಗಳನ್ನು ನೋಡಿ ಬಂದರೆ ನೀವು. ಆಹಾರ ವಸ್ತುಗಳು, ಆಹಾರೇತರ ವಸ್ತುಗಳು ಎಲ್ಲವೂ ಕೂಡ ಕೆಮಿಕಲ್ ಫ್ರೀ ಕ್ವಾಲಿಟಿ ವಸ್ತುಗಳು ಜನರಿಗೆ ಸಿಗಬೇಕು ಅಂತ ಹೇಳುವಂಥ ದೃಷ್ಟಿ. ಈ ಹೋಮ್ ಪ್ರಾಡಕ್ಟ್ ಏನಿದೆ, ಮೈಕ್ರೋ ಇಂಡಸ್ಟ್ರೀಸ್ ಏನಿದೆ, ಈ ಎಲ್ಲ ಯಾವ ಐಟಮನ್ನು ನಮ್ಮ ಶಾಪಲ್ಲಿ ಇರ್ತೇವೆ, ನಾವು ನಮ್ಮ ಔಟ್ಲೆಟಲ್ಲಿ ಇರ್ತೇವೆ, ಎಲ್ಲವೂ ಕೂಡ ಟೆಸ್ಟೆಡ್, ವೆರಿಫೈಡ್, ಸರ್ಟಿಫೈಡ್ ಬೈ ಅಸ್. ನಮ್ಮದೊಂದು ಟೀಮ್ ಇರ್ತದೆ, ಅವರ ಪ್ರೊಡಕ್ಷನ್ ಸೆಂಟ್ರಿಗೆ ಹೋಗಿ ನೋಡ್ತೇವೆ ಹೇಗಿದೆ, ಕ್ವಾಲಿಟಿ ಮೇಂಟೈನ್ ಮಾಡ್ತಾರಾ, ಪ್ಯೂರ್ ಇದೆಯಾ. ಈಗ ಒಂದು ತೆಂಗಿನೆಣ್ಣೆ ಇಡ್ತೇವೆ ಅಂದರೆ ಪ್ಯೂರ್ ತೆಂಗಿನೆಣ್ಣೆ, ತುಂಬ ನಮಗೆ ಗೊತ್ತು ಕಲಬರಕೆ ಇದೆ ಅಂತ ಹೇಳ್ತಾರೆ, ಗೊತ್ತಾಗೋದಿಲ್ಲ ಅಂತ ಹೇಳ್ತಾರೆ. ನಮ್ಮಲ್ಲಿ ಬಂದರೆ ಕೆಮಿಕಲ್ ಫ್ರೀ ಪ್ಯೂರ್ ಕ್ವಾಲಿಟಿ ಐಟಮ್. ಯಾಕಂದರೆ ಹೆಲ್ತಿಗೆ ಬೇಕಾಗೋದು ಎಲ್ಲಕ್ಕಿಂತ ಮುಖ್ಯ. ನಮಗೆ ಎಷ್ಟು ದುಡಿತೇವೆ, ಬೇಕಾದಷ್ಟು ಸಂಪಾದನೆ ಮಾಡ್ತೇವೆ, ಎಲ್ಲ ಬೇರೆ. ಆರೋಗ್ಯ ಮುಖ್ಯ. ನಮಗೆ ಗೊತ್ತು ಈಗ ತುಂಬ ಆರೋಗ್ಯ, ಬೇರೆ ಬೇರೆ ಕ್ಯಾನ್ಸರ್ ಬರ್ಬೋದು, ತುಂಬ ಬೇರೆ ಬೇರೆ ಸಮಸ್ಯೆಗಳಿದೆ. ಈಗ ಎಲ್ಲ ಆರೋಗ್ಯಕ್ಕೆ ಬೇಕಾದಂಥ ಬರೀ ಹೆಲ್ದಿ ಪ್ರಾಡಕ್ಟ್ಗಳನ್ನು ಇಡುವಂಥದ್ದು ಮೇನ್ ನಮ್ಮ ಕಾನ್ಸೆಪ್ಟ್ ಏನು ಅಂತ ಹೇಳಿದರೆ, ಮೈಕ್ರೋ ಇಂಡಸ್ಟ್ರೀಸ್ ಮತ್ತು ಹೋಮ್ ಪ್ರಾಡಕ್ಟ್ಗಳು, ಸಣ್ಣ ಕೈಗಾರಿಕೆಗಳು ಮತ್ತು ಮನೆಯಲ್ಲೇ ತರಿಸುವಂಥ ತುಂಬ ಘಟಕಗಳು ಹೆಲ್ದಿ ಐಟಮ್ಗಳನ್ನು ಮಾಡ್ತಾರೆ. ಕೆಮಿಕಲ್ ಫ್ರೀ ಇರ್ತದೆ, ಅವರಿಗೆ ರೀಚ್ ಇರೋದಿಲ್ಲ, ಜನಗಳಿಗೂ ಸಿಗೋದಿಲ್ಲ, ಅವರಿಗೂ ರೀಚ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೊಂದು ನಮ್ಮದೊಂದು ಪ್ಲ್ಯಾಟ್ಫಾರ್ಮ್ ಅಂತ ಈಗ ಸಣ್ಣ ಮಟ್ಟಿಗೆ ಇಲ್ಲಿ ಸ್ಟಾರ್ಟ್ ಮಾಡಿದ್ದೇವೆ. ಬಟ್ ಮುಂದೆ ನಮ್ಮ ಕಾನ್ಸೆಪ್ಟ್ ಎಲ್ಲ ಕಡೆ ಹರಡಬೇಕು, ಬರೀ ಪುತ್ತೂರಿಗೆ ಸೀಮಿತ ಅಲ್ಲ, ಹೊರಗಡೆ ಕೂಡ ಹೋಗುವಂತ ಆಗಬೇಕು ಅಂತ. ನಾನು ನನ್ನ ತಂದೆಯವರ ಕಾನ್ಸೆಪ್ಟ್ ಇದೆ. ಆ್ಯಕ್ಚುಲಿ 2-3 ವರ್ಷದಿಂದ ಸುದ್ದಿ ಕೃಷಿ ಕೇಂದ್ರ, ಅರಿವು ಕೃಷಿ ಕೇಂದ್ರ ಅಂತ ಮಾಡ್ತಿದ್ದಾರೆ. ಇದರ ಬಗ್ಗೆ ಸಣ್ಣ ಇಂಡಸ್ಟ್ರಿ ಮಾಡುವವರಿಗೆ, ಹೋಮ್ ಪ್ರಾಡಕ್ಟ್ ಮಾಡುವವರಿಗೆ ತರಬೇತಿಗಳನ್ನು ಕೊಡಿಸುವಂಥದ್ದು, ಹೊರಗಿಂದ ಸಂಪನ್ಮೂಲ ವ್ಯಕ್ತಿಗಳನ್ನು ಕಳಿಸಿ ಅದರ ಮುಂದುವರೆದ ಭಾಗದಾಗಿ ನಾವು ಇದನ್ನು ಮಾಡಿರುವಂಥದ್ದು. ಹೌದು, ಸುದ್ದಿಯ ಸಿಸ್ಟರ್ ಕನ್ಸರ್ನ್. ನಾನು ಮತ್ತು ನನ್ನ ಅಣ್ಣ ಪುತ್ತೂರು ಸುದ್ದಿ ಬಿಡುಗಡೆ ಸುದ್ದಿ ಚಾನೆಲ್ನ CEO ಆಗಿದ್ದಾರೆ. ನಮ್ಮ ಸುದ್ದಿ ಸಮೂಹ ಸಂಸ್ಥೆಯ ಇನ್ನೊಬ್ಬ ನಿರ್ದೇಶಕರು ಅವರು ಮತ್ತು ನಾನು ಸೇರಿ ನಮ್ಮ ಮಾಲಕ ಇಬ್ಬರ ಜಂಟಿಯಾಗಿ ನಾವು ಪಾರ್ಟ್ನರ್ಶಿಪ್ಪಲ್ಲಿ ಮತ್ತು ನಮ್ಮೊಟ್ಟಿಗೆ ತುಂಬ ಸಾಕಷ್ಟು ಜನ ಇದೆ. ಈ ಯಾವುದು ಐಟಮ್ಗಳಲ್ಲಿ ಇರ್ತದೆ, ಈ ಸಣ್ಣ ಸಣ್ಣ ಪ್ರಾಡಕ್ಟ್ ಮಾಡೋ ಊರಿನವರೇ ನಮ್ಮವ್ರು ಎಷ್ಟು ಜನ ಇದ್ದಾರೆ, ಅವರೆಲ್ಲರೂ ಒಂದು ರೀತಿಯಲ್ಲಿ ನಮ್ಮ ಪಾಲ್ದಾರರು ಅಂತ ಹೇಳ್ತೇವೆ ನಾವು. ಯಾಕಂದರೆ ಅವರ ಪ್ರಾಡಕ್ಟನ್ನು ನಾವು ಇಲ್ಲಿ ಮಾರ್ಕೆಟ್ ಮಾಡುವಂಥದ್ದು ಒಂದು ಪ್ಲ್ಯಾಟ್ಫಾರ್ಮ್. ಇದು ಇಲ್ಲಿ ನಿಮಗೆ ಹೇಗೆ ಅಂದರೆ, ಇಲ್ಲಿ ಬಂದು ಆನ್ ಆರ್ಡರ್ ತರಿಸಿ ಕೊಡ್ತೇವೆ. ಬೇಕಿದ್ರೆ ಬಲ್ಕಲ್ಲಿ ಇರ್ಬೋದು, ಅಥವಾ ಯಾವುದೋ ಒಂದು ರಿಟೇಲ್ ಶಾಪ್ನವರಿಗೆ ಇದನ್ನು ಇಡಬೇಕು ಅಂತಿದ್ರೆ ನಮ್ಮಲ್ಲಿ ಬಂದರೆ ನಮ್ಮ ಥ್ರೂ ಅಲ್ಲಿ ಅವರನ್ನು ಕನೆಕ್ಟ್ ಮಾಡ್ತೇವೆ. ರಿಟೇಲ್ ಶಾಪ್ನವ್ರು ಕೂಡ ಇಲ್ಲಿ ನಮ್ಮನ್ನು ತಗೊಂಡು ಹೋಗ್ಬೋದು, ಅಥವಾ ಇಲ್ಲಿಂದ ಇವ್ರಿಗೆ ನಮ್ಮ ಥ್ರೂ ಅಲ್ಲಿ ತುಂಬ ಜನಕ್ಕೆ ನಾವು ಕೆಲವು ಈಗ ಐಟಮ್ಗಳಿವೆ. ಈಗ ಚಾಕ್ಲೇಟ್ ಇರ್ಬೋದು, ಈಗ ಅದೇ ಇಂಡಸ್ಟ್ರಿಯಲ್ಲಿ ಕೋಕೋ ಇಂಡಸ್ಟ್ರಿಯಲ್ಲೇ ಸಾಕಷ್ಟು ವರ್ಷದ ಅನುಭವ ಇರುವಂಥವರು, ಉನ್ನತ ಹುದ್ದೆಯಲ್ಲಿದ್ದವರು, ಈಗಲೇ ತುಂಬ ಬೇರೆ ಬೇರೆ ಕಂಪನಿಗಳಿಗೆ ಚಾಕ್ಲೇಟನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಒಂದು ಸಣ್ಣ ಮಟ್ಟದಲ್ಲಿ. ಆದರೆ ಭಾರಿ ಕ್ವಾಲಿಟಿ, ಯಾವುದೇ ಆರ್ಟಿಫಿಷಿಯಲ್ ಎಸೆನ್ಸನ್ನು ಯೂಸ್ ಮಾಡದೆ, ಕೆಮಿಕಲನ್ನು ಯೂಸ್ ಮಾಡದೆ, ಯಾವುದೇ ಪ್ರಿಸರ್ವೇಟಿವನ್ನು ಯೂಸ್ ಮಾಡದೆ ಮಾಡುವಂಥ ಐಟಮ್ಗಳನ್ನು ನಾವು ಇಲ್ಲಿರ್ತೇವೆ. ಈಗ ಬಿಹಾನ್ ಫುಡ್ ಪ್ರೊಡಕ್ಷನ್ ಅಂತ ಕೃಷ್ಣ ಕುಮಾರ್ ಸರ್ ಅವ್ರದ್ದು, ಅದು ನಮ್ಮ ಸ್ವಲ್ಪ ದೊಡ್ಡ ಮಟ್ಟದಕ್ಕೆ ನಾವು ಅದು ಪರ್ಸನಲಾಗಿ ಮಾರ್ಕೆಟೆಡ್ ಬೈ ಅರಿವು ಮಾರ್ಕೆಟಿಂಗ್ ನಮ್ಮ ಟೀಮಿಂದ. ಹಾಗೆ ಸಾಕಷ್ಟಿದೆ. ಎಂತ ಹೇಳು, ಈ ಮೂಲಕ ಏನು ಹೇಳ್ತಿದ್ದೇವೆ ಅಂತೇಳಿ ತುಂಬ ಇದ್ದೇವೆ, ನಮಗೆ ಗೊತ್ತಾಗೋದಿಲ್ಲ. ತೆರೆಮರೆಯಲ್ಲಿ ಇರ್ತಾರೆ, ಅಲ್ಲೇ ಮಾಡ್ತಾರೆ, ಅವರು ಸುತ್ತಮುತ್ತ ಮಾರ್ಕೆಟ್ ಮಾಡಿರ್ತಾರೆ, ಒಳ್ಳೆ ಕ್ವಾಲಿಟಿ ಮಾಡ್ತಾರೆ. ಆ ಥರ ಇದೆ. ನಮ್ಮನ್ನು ಬಂದು ಸೇರಿಕೊಳ್ಳಿ, ನಮ್ಮನ್ನು ಬಂದು ಒಟ್ಟಿಗೆ ಬೆಳೆಯುವ, ನೀವು ಬೆಳಿ ನಾವು ಬೆಳಿ ಒಟ್ಟಿಗೆ ಬೆಳೆಯುವ
ಇಡೀ ಎಲ್ರಿಗೆ ರೀಚ್ ಆಗುವಾಗೆ ಆಗಲಿ ಅಂತ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ ಮೇಡಮ್, ಇವತ್ತು ಬಂದವರು ಅವರ ರೆಸ್ಪಾನ್ಸ್ ಹೇಗಿತ್ತು ಅಂತ? ಭಾರಿ ಒಳ್ಳೆ ರೆಸ್ಪಾನ್ಸ್. ನಾವು ಆ್ಯಕ್ಚುಲಿ ಎಂತ ಅಂದರೆ ದಿನ ಒಳ್ಳೆದು ಅಂತ ಇವತ್ತು ಮಾಡಿರುವಂಥದ್ದು. ನಮ್ಮದು ಸ್ಟೋರ್ ಆಗಲಿ ಸಂಪೂರ್ಣವಾಗಿ ಇಂಟೀರಿಯರ್ಸ್ ಕೆಲಸ ಆಗಲಿಲ್ಲ, ಇನ್ನು ಕೆಲವು ಪೇಂಟಿಂಗ್ ಕೆಲಸ ಇದೆ, ಇಂಟೀರಿಯರ್ಸ್ ಆಗಬೇಕು, ಕೆಲವು ಪ್ರಾಡಕ್ಟ್ಗಳು ಇನ್ನೂ ಬರಲಿಲ್ಲ, ಕೆಲವು ಟೆಸ್ಟಿಂಗ್ ಪ್ರೊಸೆಸಲ್ಲಿ ಇದೆ. ಯಾಕೆ ನಾವು ಸೀರೆ ಇಡೋದಿಲ್ಲ, ಒಂದು ಲೆವೆಲ್ ಟೆಸ್ಟ್ ನಮ್ಮಲ್ಲಿ ಆಗಬೇಕು. ಓಕೆ, ಲೇಬಲ್ಡ್ ಐಟಮ್ ಆದರೆ ಕೆಲವು ಟೆಸ್ಟ್ ಆಗಿರ್ತದೆ, ಸತ್ವ ಟೆಸ್ಟ್ ಆಗಿರುವಂಥದ್ದು ಅದು ಬೇರೆ. ನಾವು ಟೆಸ್ಟ್ ಮಾಡಿ ನಮ್ಮ ಟೀಮ್ ಹೋಗಿ ಅವರ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟಿಗೆ ಹೋಗಿ ನೋಡಿ ವೆರಿಫೈ ಮಾಡಿ ಅದು ಕ್ವಾಲಿಟಿಯನ್ನು ಟೆಸ್ಟ್ ಮಾಡಿಡುವಂಥ ತುಂಬ ಇನ್ನು ಆ ಪ್ರೊಸೆಸಲ್ಲಿದೆ. ಕೆಲವು ಮಾತುಕತೆಯಲ್ಲಿದೆ, ಕೆಲವು ನೋಡಬೇಕು ಹೇಗೆ ಅಂತ ಹೇಳುವಂಥದ್ದು. ಬಾರಿ ಕೆಲವೇ ಒಂದು ಬೆರಳೆಣಿಕೆಯಷ್ಟೇ ಪ್ರಾಡಕ್ಟ್ಗಳನ್ನು ಬ್ರ್ಯಾಂಡ್ಗಳನ್ನು ಇಟ್ಟಿದ್ದೇವೆ ಇವತ್ತು. ದಿನ ಒಳ್ಳೇದು, ನವರಾತ್ರಿಗೆ ದಿನ ನೋಡಬೇಕು ಇಲ್ಲ, ಯಾವ ಗಡಿಗೆ ನೋಡಬೇಕು ಅಂತಿಲ್ಲ ಅಂತ ಹೇಳ್ತಾರೆ. ಹಾಗೆ ಒಂದು ನಾವು ಇನ್ವಿಟೇಷನ್ ಅಂತ ಪ್ರಿಂಟ್ ಮಾಡಲಿಲ್ಲ, ನಮ್ಮ ಪತ್ರಿಕೆಯಲ್ಲಿ 2 ದಿನದಿಂದ ಹಾಕ್ತಾ ಇದ್ದೇವೆ, ಮತ್ತು ಲಾಸ್ಟ್ ಒಂದು 2-3 ದಿನದಿಂದ ಡೇಟ್ ಫಿಕ್ಸ್ ಮಾಡಿರುವಂಥದ್ದು. ಬಟ್ ನಾವು ನಮಗೆ ನಿರಂತರ ಟಚ್ಚಲ್ಲಿರುವಂಥವರನ್ನು ಪರ್ಸ್ನಲ್ ಆಗಿ ಅಥವಾ ನಮ್ಮ ಸುದ್ದಿ ಸಂಸ್ಥೆಯ ಎಲ್ಲ ಕುಟುಂಬ ಸಿಬ್ಬಂದಿ ವರ್ಗದವರೆಲ್ಲರೂ ಕರೆದಿದ್ದಾರೆ, ಫೋನಲ್ಲಿ ಮಾಡಿ ಅಥವಾ ಪತ್ರಿಕೆಯಲ್ಲಿ ನೋಡಿ ಕೆಲವರು ಬಂದಿದ್ದಾರೆ ಸಾಕಷ್ಟು ಜನ. ಭಾರಿ ಒಳ್ಳೆ ರೆಸ್ಪಾನ್ಸ್, ನಾವು ನೆನೆಸಿರಲಿಲ್ಲ ಇಷ್ಟು ಜನ ಬರ್ತಾರೆ ಬೆಳಿಗ್ಗೆ ಅಂತ. ಒಳ್ಳೆ ರೆಸ್ಪಾನ್ಸ್, ನಮಗೆ ಒಳ್ಳೆ ಫೀಡ್ಬ್ಯಾಕ್ ಕೂಡ ಸಿಕ್ಕಿದೆ. ಯಾಕೆಂದ್ರೆ ಬಂದವರಿಗೆ ಇವತ್ತು ನಾವು ಈ ಫ್ಲ್ಯಾಕ್ಸ್ ಸೀಡ್ ಮೌತ್ ಫ್ರೆಶ್ನರ್ ಅಂತಿದೆ, ಅಡಿಕೆ ಸುಪಾರಿ ಅಥವಾ ಚಾಕ್ಲೇಟು, ಇದನ್ನೆಲ್ಲ ಟೇಸ್ಟಿಗೆ ಕೊಡ್ತಿದ್ದೇವೆ. ಸ್ವಲ್ಪ ನೋಡಿ ನಮಗೆ ಪರ್ಚೇಸ್ ಆಗ್ತಾ ಇದೆ. ತುಂಬ ಭಾರಿ ಒಳ್ಳೆ ರೆಸ್ಪಾನ್ಸ್, ನಾವು ನೆನೆಸ್ಲಿಕ್ಕಿಂತ ಜಾಸ್ತಿ ಇದೆ. ಇನ್ನೂ ನಮಗೆ ಬಂದ ಗ್ರಾಹಕರು ಅಥವಾ ವೆಲ್ ವಿಶರ್ಸ್ ಅಂತ ಇವತ್ತೆಂತ ಹೇಳ್ತೇವೆ, ಎಲ್ಲರೂ ಕೂಡ ಕೆಲವು ಸಜೆಷನ್ ಕೊಟ್ಟಿದ್ದಾರೆ, ಈ ಪ್ರಾಡಕ್ಟ್ ನೀಡಿ, ನಮಗೆ ಈ ಪ್ರಾಡಕ್ಟ್ ಬೇಕು, ಟೆಸ್ಟ್ ಮಾಡಿರ್ತಿದ್ದೀರಿ, ಒಳ್ಳೇದು, ಟೇಸ್ಟ್ ನೋಡಿ ತಗೊಂಡು ಹೋಗ್ತಿದ್ದಾರೆ. ಮತ್ತು ಐಕಿನ್ ಒಳ್ಳೆ ಸಜೆಷನ್ ಕೊಡ್ತಿದ್ದಾರೆ, ನೆಕ್ಸ್ಟ್ ಎಂತ ಇಡ್ಬೋದು, ಎಂತ ಮಾಡ್ಬೋದು, ನಮ್ಮ ಕಡೆಯಲ್ಲಿ ಒಬ್ರು ಇಂಥವ್ರು ಮಾಡೋರಿದ್ದಾರೆ, ಅವರನ್ನು ನಿಮ್ಮಲ್ಲಿ ಕಳಿಸ್ತೇವೆ, ಸೇರಿಸಿಕೊಳ್ಳಿ, ಈ ಥರ ಎಲ್ಲ ಒಳ್ಳೆ ರೆಸ್ಪಾನ್ಸ್, ಭಾರಿ ಒಳ್ಳೆ ರೆಸ್ಪಾನ್ಸ್. ಮತ್ತೊಂದು ಹೊಸ ಕಾನ್ಸೆಪ್ಟ್ ಅಂತ ಎಲ್ರಿಗೂ ಇದೆ. ಯಾಕೆಂದರೆ ಈ ಥರ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅವರನ್ನು ರೀಚ್ ಅವರವರ ರಿಟೇಲ್ ಶಾಪಲ್ಲಿ ಇರ್ತಾರೆ, ಸೂಪರ್ ಮಾರ್ಕೆಟಲ್ಲಿ ಇರ್ತಾರೆ, ಎಲ್ಲವೂ ಒಂದು ಕಡೆ ಸಿಗುವಂಥ ಪ್ಲ್ಯಾಟ್ಫಾರ್ಮ್ ಇರಲಿಲ್ಲ ಇಷ್ಟು ತನಕ ಇಲ್ಲಿ. ಆದ ಕಾರಣ ಎಲ್ಲರೂ ಖುಷಿ, ನಮಗೂ ಖುಷಿ ಇದೆ, ಎಲ್ರಿಗೂ ಖುಷಿ ಆಯಿತು, ಎಲ್ರಿಗೂ ಒಂದು ರೀಚ್ ಆಯಿತು ಅಂತ ಹೇಳೋದು. ಓಕೆ, ಜನರ ಆರೋಗ್ಯದ ಕಾಳಜಿಯನ್ನು ವಹಿಸಿದ್ದೀರಾ, ಅದಕ್ಕೆ ಥ್ಯಾಂಕ್ ಯು ಹೇಳ್ತೀನಿ. ಸುದ್ದಿಯಲ್ಲಿ ಸಕ್ಸಸ್ ಆಗಿದ್ದೀರಾ, ಹಾಗೆ ಇದರಲ್ಲೂ ಸಕ್ಸಸ್ ಆಗಿ ಅಂತ ನಾವು ಆಶಿಸ್ತೀವಿ. ಎಲ್ಲರ ಆಶಯ ಇರಲಿ. ಥ್ಯಾಂಕ್ ಯು. ವೀಕ್ಷಕರೇ, ಅರಿವು ಎಂಟರ್ಪ್ರೈಸಸ್ ಯಾವ ರೀತಿಯಾಗಿದೆ, ಯಾವೆಲ್ಲ ಪ್ರಾಡಕ್ಟ್ಗಳು ಇದೆ ಅಂತ ನೋಡಿದ್ರಲ್ವಾ. ಸಣ್ಣ ಉದ್ಯಮದಾರರು ಯಾರೆಲ್ಲ ಇದ್ದಾರೋ ಅವರಿಗೆ ಉತ್ತಮವಾಗಿರುವಂತಹ ಮಾರುಕಟ್ಟೆಯನ್ನು ಒದಗಿಸಬೇಕು ಅನ್ನುವಂತಹ ಮುಖ್ಯವಾಗಿರುವಂತಹ ಉದ್ದೇಶದಿಂದಾಗಿ ಈ ಅರಿವು ಎಂಟರ್ಪ್ರೈಸಸ್ ಲೋಕಾರ್ಪಣೆಯಾಗಿರುವಂಥದ್ದು. ಇಲ್ಲಿ ಸ್ವೀಟ್ ಐಟಮ್ಸ್ಗಳಿದೆ, ಅದರ ಜೊತೆಗೇನೆ ಹೈಜೀನಿಕ್ ಆಗಿರುವಂತಹ ಹಾಗೆಯೇ ಹಲವಾರು ಪ್ರಾಡಕ್ಟ್ಗಳು ಕೂಡ ಇಲ್ಲಿ ಇರುವಂಥದ್ದು. ನಾವು ಪ್ರತಿನಿತ್ಯ ಬಳಕೆ ಮಾಡುವಂತಹ ಕೆಲವೊಂದು ಬಾಡಿ ವಾಶ್ ಆಗಿರ್ಬೋದು ಅಥವಾ ಮೌತ್ ವಾಶ್ ಆಗಿರ್ಬೋದು, ಇವುಗಳು ಇರುವಂಥದ್ದು, ಸೋಪ್, ಇವೆಲ್ಲವೂ ಕೂಡ ಇಲ್ಲಿ ಇರುವಂಥದ್ದು. ಹಾಗಾಗಿ ನೀವು ಯಾವುದೇ ರೀತಿಯಾದಂತಹ ಆರೋಗ್ಯಕರವಾಗಿರುವಂತಹ ಪ್ರಾಡಕ್ಟ್ಗಳು ಬೇಕು ಅಂತ ಹೇಳಿದ್ರೆ ಅರಿವು ಎಂಟರ್ಪ್ರೈಸಸ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಕ್ಯಾಮರಾ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಪುತ್ತೂರು. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜ್ಯುವೆಲ್ಲರ್ಸ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.